ನಮಸ್ಕಾರ. ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕರಾವಳಿ ಕರ್ನಾಟಕದಲ್ಲಿರುವಂಥ ಜನಸಾಮಾನ್ಯರಿಗೆ ಸೋಮವಾರದಿಂದ ಒಂದು ರಿಲೀಫ್ ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇವೆ. ಸೋಮವಾರದಿಂದ ಖಾಸಗಿ ಬಸ್ಗಳು, ಅದು ಸಿಟಿ ಬಸ್ ಮತ್ತು ಸರ್ವಿಸ್ ಬಸ್ಗಳು ರಸ್ತೆಗೆ ಇಳಿಯಲಿಕ್ಕಿವೆ. ಅದರ ನಂತರ ಏನಾಗುತ್ತೆ ಮತ್ತು ಬಸ್ನ ಟಿಕೆಟ್ನ ದರ ಹೇಗಿರುತ್ತೆ ಹಾಗೂ ಸ್ಯಾನಿಟೈಸರ್ ಮಾಸ್ಕ್ ಧರಿಸಿಕೊಂಡು ಕುಳಿತುಕೊಳ್ಳುವಂಥ ಒಂದು ವಿಚಾರ ಹಾಗೂ 50% ಪ್ರಯಾಣಿಕರು ಮಾತ್ರ ಅದರಲ್ಲಿ ಪ್ರಯಾಣಿಸುವಂಥದ್ದು ಎಲ್ಲವೂ ವಿಚಾರಗಳು ಇವತ್ತು ಚರ್ಚೆ ಮಾಡಿ ನಮ್ಮೊಂದಿಗಿದ್ದಾರೆ. ದಕ್ಷಿಣ ಕನ್ನಡ ಸಿಟಿ ಬಸ್ ಮಾಲೀಕರ ಅಧ್ಯಕ್ಷರಾಗಿರುವಂಥ ದಿಲ್ರಾಜ್ ಆಳ್ವ ಅವರು. ಅವರ ನನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ದಿಲ್ರಾಜ್ ಆಳ್ವ ಅವರು. ಸೊ ಇವತ್ತು ನೀವು ಎಲ್ಲರೂ ಸೇರಿ ಕೆನರಾ ಬಸ್ ಮಾಲೀಕರು ಮತ್ತು ನಮ್ಮ ಜಿಲ್ಲೆಯವರು, ಉಡುಪಿ ಜಿಲ್ಲೆ ಎಲ್ಲರೂ ಸೇರಿ ಒಂದು ಬಹಳ ಮಹತ್ವದ ಸಭೆಯನ್ನು ಮಾಡಿದ್ರಿ. ಬಹುಶಃ ಫೈನಲ್ ಆಗಿ ನೀವು ಜೂನ್ 1ಕ್ಕೆ ಬಸ್ಸನ್ನು ರಸ್ತೆಗೆ ಇಳಿಸುವುದಂತೇಳಿ ಫೈನಲ್ ಆಗಿದೆ. ಸೋಮವಾರ ಬೆಳಿಗ್ಗೆ ಜನ ಬಸ್ನಲ್ಲಿ ಹತ್ತಲಿಕ್ಕೆ ರೆಡಿ ಆಗ್ಬೋದು, ಪ್ರಯಾಣಕ್ಕೆ ರೆಡಿ ಆಗ್ಬೋದು. ಇನ್ನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ಬೋದು? ಇಲ್ಲ, ಡೌಟು ಮೊದಲು ಇರಲಿಲ್ಲ. ನಾವು ಯಾಕಂತೇಳಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಯಾಕಂತೇಳಿ ಟ್ಯಾಕ್ಸ್ ಸಂಬಂಧಪಟ್ಟಾಗೆ ನಮಗೆ ಸ್ವಲ್ಪ ಗೊಂದಲ ಇತ್ತು. ಅದಕ್ಕೋಸ್ಕರ ನಾವು ಜೂನ್ 1ಕ್ಕೆ ಅಂತ ಹೇಳಿರುವಂಥದ್ದು. ಮತ್ತು ಈಗಾಗಲೇ ನಮ್ಮ ಬೇಡಿಕೆ ಎರಡಿತ್ತು, ಅದು ಯಾವುದು ಸರ್ಕಾರದ ಮಟ್ಟದಲ್ಲಿ ಏನು ನಮಗೆ ಇದಾಗಲಿಲ್ಲ. ಬಟ್ ಜನರ ಒಂದು ಸ್ಪಂದನೆ, ಜನರ ಏನು ಸಿಟಿ ಈಗ ಒಂದು ರೀಸ್ಟಾರ್ಟ್ ಆಗಬೇಕಾದ್ರೆ ನಮ್ಮ ಸಿಟಿ ಬಸ್ಗಳು ಓಡಾಡಿದರೆ ಮಾತ್ರ ನಗರ ಒಂದು ರೀಸ್ಟಾರ್ಟ್ ಆಗೋದು. ಸೊ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ನಮ್ಮ ಸರ್ವಿಸನ್ನು ಕೊಡಲಿಕ್ಕೆ ನಾವು ಜೂನ್ 1ಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ. ಸೊ ಇಲ್ಲಿ ಎಲ್ಲವೂ ಅಂದರೆ ಉಡುಪಿ ಮಂಗಳೂರು ಬಸ್ಗಳು ಕೂಡ, ಎಕ್ಸ್ಪ್ರೆಸ್ ಬಸ್ಗಳು ಎಲ್ಲ ಉಡುಪಿ ನಿಮ್ಮ ಸರ್ವಿಸ್ ಬಸ್ಗಳು ಒಂದು ಆಲ್ಮೋಸ್ಟ್ 30% ನಿಮ್ಮ ಸರ್ವಿಸಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೆ. ಅಂದರೆ ಎಲ್ಲ ರೂಟ್ಗಳಲ್ಲಿ, ಈಗ ಭಟ್ಕಳ ಆಗಿರ್ಬೋದು, ನಿಮ್ಮ ಕುಂದಾಪುರ ಆಗಿರ್ಬೋದು, ಎಲ್ಲ ಮಂಗಳೂರು ಉಡುಪಿ 2 ನಿಮಿಷಕ್ಕೆ ಇದ್ದದ್ದು ಮಾತ್ರ ಒಂದಿಷ್ಟು ಅರ್ಧ ಗಂಟೆ ಹಾಗೆ ಆಗ್ಬೋದು, ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಇದಾಗಿರ್ಬೋದು. ಸೊ ಆ ಒಂದು ಡಿಸ್ಟೆನ್ಸ್ ಅಲ್ಲಿ ನಾವು ಆ ಒಂದು ಟೈಮಿಂಗ್ಸ್ ಅಲ್ಲಿ ನಾವು ಗಾಡಿಗಳನ್ನು ಓಡಿಸ್ತೇವೆ. ಇಲ್ಲಿ ಮಂಗಳೂರಲ್ಲಿ ನಮ್ದು 325 ಬಸ್ಗಳಿತ್ತು, ಸಿಟಿ ಬಸ್. ಅದರಲ್ಲಿ ನಾವು ಆಲ್ಮೋಸ್ಟ್ ನಮ್ಮ ಎಲ್ಲ ರೂಟ್ಸ್ಗಳು ಲೆಕ್ಕ ಬಂದಿದೆ. ಒಂದು 130 ಬಸ್ಸಸ್ಗಳು ಜೂನ್ 1ರಿಂದ ಎಲ್ಲ ರೂಟ್ಗಳಲ್ಲಿ ಆಪರೇಟ್ ಆಗ್ತದೆ. ಆಲ್ಮೋಸ್ಟ್ 50% ಸಿಟಿ ಇದರಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒಂದು 40% ವರೆಗೆ ಬರ್ತದೆ. ಸೊ ಅದು ಫಸ್ಟ್ ದಿವಸದಲ್ಲಿ. ಮತ್ತು ಹಂತವಾಗಿ ನಮ್ದು ಏನು ಜನರ ಸ್ಪಂದನೆ ಹೇಗಿದೆ, ಬಟ್ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೇವೆ. ಈಗ ಏನಾಗಿದೆ ಅಂತೇಳಿ ತಮ್ಗೆ ಗೊತ್ತಿರ್ಬೋದು, KSRTC ಸ್ಟಾರ್ಟ್ ಮಾಡಿದ್ರು ಕೂಡ ಜನರ ಸ್ಪಂದನೆ ಕಮ್ಮಿ ಇದೆ. ಬಟ್ ಅದರಲ್ಲಿ ಹೇಗಂತ ಹೇಳಿದ್ರೆ, ನಾವು ಮೇಜರ್ ಪಾರ್ಟ್ ಇರೋದ್ರಿಂದ ಮಂಗಳೂರಲ್ಲಿ, ಸೊ ನಾವು ರಸ್ತೆಗೆ ಇಳಿದ್ರೆ ಜನರಿಗೆ ಒಂದು ವಿಶ್ವಾಸ ಬರ್ತದೆ, ನಮ್ದು ಒಂದು ಸಾರಿಗೆ ವ್ಯವಸ್ಥೆ ಸ್ಟಾರ್ಟ್ ಆಗಿದೆ ಅಂತೇಳಿ. ಸೊ ಅದರಿಂದ ಲೈಫ್ ಸ್ಟಾರ್ಟ್ ಆಗುತ್ತೆ ಸೋಮವಾರದಿಂದ. ಖಂಡಿತ ಅದು ನೋಡುವ ಏನಾಗ್ತದೆ ಅಂತೇಳಿ. ಓಕೆ ವೀಕ್ಷಕರೇ, ನೀವು ನಮ್ಮ ಕಾರ್ಯಕ್ರಮವನ್ನು ನಮ್ಮ ಟಿವಿಯ ಫೇಸ್ಬುಕ್ ಪೇಜ್ನಲ್ಲಿ ಕೂಡ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇವೆ. ಮತ್ತೆ ಏನಾದರೂ ಕಮೆಂಟ್ ಮಾಡಲಿಕ್ಕಿದ್ರೆ ನೀವು ಅಲ್ಲಿ ಕಮೆಂಟ್ ಮಾಡ್ಬೋದು. ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಸಲಹೆಯನ್ನು ನಾವು ಸಿಟಿ ಬಸ್ ಮಾಲೀಕ ಅಧ್ಯಕ್ಷರಾಗಿರುವಂಥ ದಿಲ್ರಾಜ್ ಆಳ್ವರ ಮುಂದೆ ಕೂಡ ಇಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಪ್ರಮುಖವಾಗಿ ನೀವು ಈ ಬಸ್ ಸ್ಟಾರ್ಟ್ ಆಗತ್ತೆ ಅಂದ ಕೂಡಲೇ ನೀವು ಕಳೆದ ಬಾರಿ ನಮ್ಮೊಂದಿಗೆ ಹೇಳಿದ್ರಿ ಟಿಕೆಟ್ ದರ ಒಂದಿಷ್ಟು ಜಾಸ್ತಿ ಆಗತ್ತೆ ಅಂತ, ನೀವು ಆವತ್ತು ಸುಳಿವು ಕೊಟ್ಟಿದ್ರಿ. ಸೊ ಈಗ ನನ್ನ ಪ್ರಕಾರ 15% ಜಾಸ್ತಿ ಆಗೋದು ಪಕ್ಕ ಆಗಿದೆ. 15% ನಾವು ನಮ್ಮ ಟಿಕೆಟ್ ದರವನ್ನು ಏರಿಸಲಿಕ್ಕೆ ನಾವು 9ನೇ ನಿರ್ಧಾರ ಇವತ್ತು ನಾವು ತಗೊಂಡಿದ್ದೇವೆ. ಅದರಲ್ಲಿ ಫಸ್ಟ್ ಸ್ಟೇಜ್ ನಮಗೆ 10 ರೂಪೀಸ್ ಬರ್ತದೆ. ಸೆಕೆಂಡ್ ಸ್ಟೇಜ್ ಕೂಡ ನಾವು 10 ರೂಪೀಸ್ ಅನ್ನು ಮಾಡಿದ್ದೇವೆ. ಯಾಕಂತೇಳಿದ್ರೆ ಇಲ್ಲಿ 0 to 2 ಕಿಲೋಮೀಟರ್ಸ್ ನಮಗೆ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ 8 ಇತ್ತು, 2 to 4 ಕಿಲೋಮೀಟರ್ಸ್ 9 ಇತ್ತು. ಸೊ ಈಗ ನಾವು ಏನು ಮಾಡಿದ್ದೇವೆ ಅಂತೇಳಿ 0 to 4 ಅಂದರೆ 0 ಸ್ಟಾರ್ಟಿಂಗಿಂದ 4 ಕಿಲೋಮೀಟರ್ಸ್ ವರೆಗೆ ನಾವು 10 ರೂಪೀಸ್ ಅನ್ನು ಮಾಡಿದೆ. ಮತ್ತೆ ₹1 ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಈಗ ನಾವು 1.5% ಅಂತ ಲಾಸ್ಟ್ ಟೈಮ್ ನಿಮ್ಮ ಹತ್ರ ಹೇಳಿದ್ವಿ, ಒಂದು ನಾವು ಬೇಡಿಕೆಯನ್ನು ಇಟ್ಟಿದ್ವಿ, 8 ಇದ್ದದ್ದು 12 ಆಗ್ತದೆ ಅಂತೇಳಿ. ಇಲ್ಲಿ 50% ಆಗ್ತದೆ ಅಂತೇಳಿ. ಸೊ ಅದು ಜನರ ಒಂದು, ನಾವು ಸರ್ಕಾರಕ್ಕೆ ಒಂದು ಬೇಡಿಕೆ ಕೊಟ್ಟಿದ್ವಿ, ಅದು ಈಡೇರಿಸಲಿಲ್ಲ. ಮತ್ತು ಈಗ ಸಾರಿಗೆ ಸಚಿವರು ಒಂದು 15% ಒಂದು ರೇಟ್ ಹೈಕ್ ಮಾಡಲಿಕ್ಕೆ ಮೊನ್ನೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಅದನ್ನು ಜಾರಿಗೆ ತರ್ತಾ ಇದ್ದೇವೆ. ಸೊ ಇದರಲ್ಲಿ ಜನರಿಗೆ ಏನು ದೊಡ್ಡ ಮಟ್ಟದಲ್ಲಿ ಏನು ಹೊರೆ ಆಗ್ಲಿಕ್ಕಿಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ. ಮತ್ತು ನಿಮಗೆ ಸಮಾಧಾನ ಉಂಟಾಗಿದ್ರೆ? ಇಲ್ಲ, ನಮಗೆ ನೀವು ಸತ್ಯ ಹೇಳಬೇಕಾದ್ರೆ ನಾವು ಇವತ್ತಿನ ಮೀಟಿಂಗಲ್ಲಿ ಒಂದು ಆಲ್ಮೋಸ್ಟ್ ಒಂದು 50ರಿಂದ 70 ಜನ ಬಸ್ ಮಾಲಕರಿದ್ರು. ಎಲ್ಲರೂ ಹೇಗಿತ್ತು ಅಂತೇಳಿ, ನಾವು ಬಸ್ ಹೇಗೆ ಓಡಿಸೋದು ಅಂತೇಳಿ. ಈಗ ನಾವು ಟ್ಯಾಕ್ಸ್ ಕಟ್ಟಬೇಕು, ನಮ್ಮ ರೆವೆನ್ಯೂ ಈಗ ಲಾಸ್ ಆದ್ರೆ ಇದ್ರೆ ಯಾರು ಜವಾಬ್ದಾರಿ ಇದ್ದಾರೆ, ಇದೆಲ್ಲ ಪ್ರಶ್ನೆಗಳು ಬಂತು. ಬಟ್ ನಾವು ಏನು ಹೇಳಿದೆ ಅಂತ ಹೇಳಿದ್ರೆ, ಒಮ್ಮೆ ನಾವು ಸ್ಟಾರ್ಟ್ ಮಾಡುವ. ಈಗ ನಾವು ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ರು ಕೂಡ ನಮ್ಗೊಂದು ತಿಂಗಳು ಬೇಕು ಅಥವಾ 2 ತಿಂಗಳು ಬೇಕು. ಸೊ
ಆದಷ್ಟು ಬೇಗ ಒಂದು ಜೂನಲ್ಲಿ ಸ್ಟಾರ್ಟ್ ಮಾಡುವ, ನೋಡುವ ಜನರ ಸ್ಪಂದನೆ ಹೇಗಿರ್ತದೆ. ಮತ್ತೆ ಈಗಾಗಲೇ ಸ್ವಲ್ಪ ಲಾಕ್ಡೌನ್ ಸಡಿಲಿಕೆ ಆಗಿರೋದ್ರಿಂದ ಮಾಲ್ಗಳು ಮತ್ತು ದೇವಸ್ಥಾನ ಇದೆಲ್ಲ ಓಪನ್ ಆಗೋ ಒಂದು ಸಂಭಾವನೆ ಇದೆ. ನಿಮ್ಗೂ ಎಲ್ಲ ಒಂದ್ ಕಡೆಯಲ್ಲಿ ಅಷ್ಟು ಪ್ರಯಾಣಿಕರು ಬರ್ಲಿಕ್ಕಿಲ್ಲ ಅಂತ ಹೇಳಿ ಅದಂತೂ ಖಂಡಿತ. ಯಾಕಂತ ಹೇಳಿದ್ರೆ ಉಡುಪಿಯಲ್ಲಿ ನೋಡಿ, ಉಡುಪಿಯಲ್ಲಿ ಆಲ್ಮೋಸ್ಟ್ 10 ದಿವಸ ಆಯ್ತು ನಮ್ಮ ಉಡುಪಿಯ MLA ಅವರ ಒಂದು ಇನಿಷಿಯೇಟಿವ್ ಫ್ರೀ ಆಗಿ ಇದು ಮಾಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಇವತ್ತು ಲೆಕ್ಕ ಅವರು ತಂದಿದ್ರು, ಆಲ್ಮೋಸ್ಟ್ ಒಂದು 30% ಮಾತ್ರ ಏನು ರೆಗ್ಯುಲರ್ಗಿಂತ 30% ಆಪರೇಷನ್ಸ್ ಇದೆ, ಅದು ಫ್ರೀ ಇದ್ದು. ಆದರೆ ಒಂದು 10 ವೆಹಿಕಲ್ಗಳಲ್ಲಿ. ಬಟ್ ಇನ್ನು ಜಾಸ್ತಿ ಅದರ ಹೇಗಿರ್ತದೆ ಮತ್ತೆ ಅಲ್ಲಿ ಮತ್ತು ನಮ್ಮ ಒಳಗೆ ನಾವೀಗ ಎಮಿಕೇಬಲ್ ಆಗಿ ಕೆಲವೊಮ್ಮೆ ಡಿಸಿಷನ್ ಎಲ್ಲ ತಗೊಂಡಿದ್ದೇವೆ, ನೋಡು ಅದು ಯಾವ ರೀತಿ ವರ್ಕೌಟ್ ಆಗ್ತದೆ ಅಂತೇಳಿ ಒಂದು ಇದೆ. ಮತ್ತೆ ಒಂದಂತೂ ಸತ್ಯ, ಒಂದು ತಿಂಗಳು ಬ್ರೇಕ್ ಇವನ್ ಆದ್ರೆ ನಮ್ಗೆ ಸಮಾಧಾನ. ಅಟ್ಲೀಸ್ಟ್ ನಮ್ಮ ಡ್ರೈವರ್ ಇದು, ಕಂಡಕ್ಟರ್ ಮತ್ತೆ ನಮ್ಮ ಡೀಸೆಲ್ ಇದು ಬಂದರೂ ಕೂಡ ಅಷ್ಟಾದ್ರೂ ನಾವು ತೃಪ್ತಿ ಪಡ್ತೇವೆ. ಕರೆಕ್ಟ್. ಎಸ್, ಇನ್ನೊಂದು ತುಂಬ ಜನರಿಗೆ ನಿರೀಕ್ಷೆ ಇರೋದು 50% ಮಾತ್ರ ಬಸ್ನಲ್ಲಿ ಪ್ರಯಾಣಿಕರು ಹೋಗಬೇಕು ಅಂತ ತಾವು ಹೇಳಿದ್ರಿ, ಮತ್ತು ಆ ನಿಯಮ ಕೂಡ ಇದೆ. ಹಾಗಿರುವಾಗ 50% ಅಂತ ಹೇಳಿದರೆ ಒಂದು 50% ಮುಗೀತು. ಒಂದು ಫಾರ್ ಎಕ್ಸಾಂಪಲ್ PVSಗೆ ಬರುವಾಗಲೇ ಆ ಬಸ್ಸಲ್ಲಿ 50% ಅಂದರೆ 50% ಜನ ಇದ್ರೆ ಅಂತಾದರೆ ಅದೆಲ್ಲೂ ಸ್ಟಾಪ್ ಇಲ್ಲ. ಹಾಗಾದರೆ ಸುರತ್ಕಲ್ ತನಕ ಉಂಟು ಅಂತಾದರೆ ಈಗ ಒಂದೆರಡು ತಿಂಗಳು ಈ ಜನರು 30 ಅಲ್ಲ ನಮ್ದೊಂದು 50% ನಮ್ಗೇನು ಹೆಡ್ಏಕ್ ಇಲ್ಲ, ಜನರು ಬರ್ತಾರೆ ಇಲ್ವ ಅಂತ ಹೇಳುವ ಒಂದು ಭಯ ಇದೆ ಒಂದು. ಮತ್ತು ನೀವು ಪ್ರಾಕ್ಟಿಕಲ್ ಆಗಿ ಕೇಳಿದ್ರೆ ಇದೊಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಬಸ್ಗಳಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಖಂಡಿತವಾಗಿ ಇಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ನೀವು ಬೈಕ್ಗಳಲ್ಲಿ 2 ಜನ ಈಗ ಹೋಗ್ತಾ ಇದ್ದಾರೆ, ರಿಕ್ಷಾದಲ್ಲಿ 3 ಜನ ಹೋಗ್ತಾ ಇದ್ದಾರೆ, ಕಾರಲ್ಲಿ 5 ಜನ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಎಲ್ಲಿಯೂ ಇಲ್ಲದ ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸ್ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಯಾಕೆ ತರ್ತಾ ಇದ್ದೀರಿ? ಸೊ ನಮ್ದೇನು ಇದಿಲ್ಲ ಅದರಲ್ಲಿ ತಕರಾರಿಲ್ಲ. ಬಟ್ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ 1 ವರ್ಷದ ಮಟ್ಟಿಗಾದ್ರೆ ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿದ್ರೆ ದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಬೇಕಾಗ್ತದೆ? ನೀವು ರೈಲ್ವೆದಲ್ಲಿ ಮಾಡ್ಲಿಕ್ಕೆ ಆಗ್ತದ? ನೀವು ಮೊನ್ನೆ ಬಂದಂತ ಫ್ಲೈಟ್ಗಳಲ್ಲಿ ನೀವು ಆಲ್ಮೋಸ್ಟ್ ಫುಲ್ ತಕೊಂಡು ಬಂದಿದ್ದೀರಿ. ಸೊ ಫ್ಲೈಟ್ ಅಲ್ಲಿ ಇಲ್ಲ ಇದು ಸೋಷಿಯಲ್ ಡಿಸ್ಟೆನ್ಸಿಂಗ್, ನೀವು ಬಸ್ಸಲ್ಲಿ ಜನರಿಗೆ ಹೊರೆ ಮಾಡೋದು. ಆ ಬಗ್ಗೆ ಒಂದು ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸೋಣ. ನಮಸ್ಕಾರ. ಹಲೋ ಸರ್. ನಮಸ್ತೆ, ಹೇಳಿ. ನನ್ನ ಹೆಸರು ಬಶೀರ್ ಅಂತ. ಹೇಳಿ ಬಶೀರ್ ಅವರು, ನಿಮ್ಮ ಅಭಿಪ್ರಾಯ ಹೇಳಿ. ಅಭಿಪ್ರಾಯ ಅಂದ್ರೆ ಈ ಇಷ್ಟರವರೆಗೆ 2.5 ತಿಂಗಳಿಂದ ನಮ್ಗೆ ಲಾಕ್ ಡೌನ್ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕೂರಿಸಿದ್ರು, ಒಳ್ಳೆ ವಿಷಯ. ಇವಾಗ ಆಕ್ಚುಲಿ ಆಗಿ ಈ 1 ತಾರೀಕು ಮೇಲೆ ಬಸ್ ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ, ಮತ್ತೆ 8 ತಾರೀಕು ಮೇಲೆ ಮಾಲ್ ಇದನ್ನೆಲ್ಲ ಓಪನ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟರವರೆಗೆ ಅಂದ್ರೆ ಮೊದಲು ಈ 2.5 ತಿಂಗಳಲ್ಲಿ ಕಡಿಮೆ ಇದ್ದಂತ ಕೊರೋನಾ ವೈರಸ್ ಇವಾಗ ಜಾಸ್ತಿ ಆಗ್ತಾ ಇದೆ ನೋಡಕ್ ಹೋದ್ರೆ ಎಲ್ಲಾ ಕಡೆನು. ಇವಾಗ ಈ ತರದ ನಿರ್ಧಾರ ಯಾಕೆ ಈ ಸರ್ಕಾರ ತೆಗಿತಾ ಇದೆ ಅಂತ ನಮಗ್ ಗೊತ್ತಾಗ್ತಾ ಇದೆ ಸರ್. ಯಾಕಂದ್ರೆ ಇಷ್ಟೆಲ್ಲ ಆಗ್ತಾ ಇದೆ, ಜಾಸ್ತಿನೇ ಆಗ್ತಾ ಇದೆ ಎಲ್ಲಾ ಕಡೆನು. ಮತ್ತೆ ಕೂಡ ಇದನ್ನು ಓಪನ್ ಮಾಡ್ಬಿಟ್ಟು ನಮ್ಗೆ ನೀವು ಹೊರಗಡೆ ಬನ್ನಿ, ಕೆಲಸ ಮಾಡಿ, ಆ ತರ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದೆ. ಮುಂದಕ್ಕೆ ಆಗುವಂತ ಅನಾಹುತಗಳ ಅಲ್ಲ ಬಶೀರ್ ಅವರೇ, ಒಂದು ನಿರ್ಧಾರಕ್ಕೆ ನಾವು ಏನೆಲ್ಲರೂ ಬರ್ಬೇಕಂತ ಹೇಳಿದ್ರೆ ನಾವಿನ್ನು ಒಂದಿಷ್ಟು ಅದರೊಟ್ಟಿಗೆ ಜೀವಿಸುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದು ಮುಟ್ಟಿದ್ದೇವೆ. ಇದು ಯಾವಾಗ ಎಂಡ್ ಅಂತೇಳಿ ಸದ್ಯಕ್ಕೆ ಸಿಗದೇ ಇರೋದ್ರಿಂದ ಜನಸಾಮಾನ್ಯರ ಮನೆಯಲ್ಲೇ ಕುಳಿತುಕೊಂಡು ವ್ಯವಹಾರ, ಉದ್ಯೋಗ, ಆದಾಯ ಇಲ್ಲದೆ ನರಳುವುದಕ್ಕಿಂತ ನಾವು ನಮ್ಮ ಸುರಕ್ಷತೆಯನ್ನು ಮಾಡಿಕೊಂಡು ನಾವು ಇದ್ದರೆ ಬಹುಶಃ ಅದು ಸುಲಭ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್, ನಿಮ್ಮ ಪಾಯಿಂಟ್ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್, ಅದೇ ನಾವು ಈಗ ಬಸ್ನಲ್ಲಿ ಬರೋರು ಕೂಡ ಹಾಗಾದರೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಅಂತ ನೀವು ಹೇಳಿದ್ರಿ, ಮಾಸ್ಕ್ ಓಕೆ ಮನೆಯಿಂದ ತರ್ಬೋದು, ಸ್ಯಾನಿಟೈಸರ್ ಹಾಗಾದರೆ ಏನು ಬಸ್ಸಲ್ಲಿ ಕೊಡ್ತಲ್ಲ? ಬಸ್ಸಲ್ಲಿ ನಾವು DC ಅವರು ಹೇಳಿದ್ದಾರೆ ಬಸ್ಸಲ್ಲಿ ಒಂದು ಸ್ಯಾನಿಟೈಸರ್ ಇಟ್ಕೊಳ್ಬೇಕಂತೇಳಿ. ಬಟ್ ನನ್ನ ಮನವಿ ಸಾರ್ವಜನಿಕರು ಏನಂತೇಳಿ, ತಾವು ತಮ್ಮ ಬರುವಂಥ ಒಂದು ಬ್ಯಾಗ್ ಆಗಿರಿ, ಯೂಶಲಿ ವರ್ಕ್ಸ್ಗೆ ಹೋಗುವವರು ನಮ್ಮ ಏನು ಪ್ಯಾಸೆಂಜರ್ಸ್ ಇರ್ತಾರೆ, ಸೊ ನೀವೇನು ಇಟ್ಟರೆ ನಿಮ್ಮ ಒಂದು ಪರ್ಸನಲ್ ಆಗಿ ಒಂದು ಸ್ಯಾನಿಟೈಸರ್ ಇಟ್ಕೊಂಡ್ರೆ ಉತ್ತಮ ಅಂತ ನಾನು ಹೇಳ್ತೇನೆ. ಯಾಕಂತೇಳಿ ನೀವು ಪಬ್ಲಿಕ್ ಸ್ಯಾನಿಟೈಸರ್ ಎಷ್ಟೇ ಹೇಳಿದ್ರು ಕೂಡ ಅಲ್ಲಿ ಎಲ್ಲರೂ ಬಂದು ಮುಟ್ತಾರೆ. ಸೊ ಆಗಿರುವಾಗ ನಿಮ್ಮ ಸ್ಯಾನಿಟೈಸರ್ ನೀವೇ ಇಟ್ಕೊಂಡ್ರೆ, ನೀವು ಈಗಾಗಲೇ ಅವ್ರು ಹೇಳಿದರು ನಾವಿನ್ನು ಕೋವಿಡ್ ಒಟ್ಟಿಗೆ ಒಂದು ವರ್ಷ ಆದರೂ ಕೂಡ ನಾವು ಜೀವಿಸಬೇಕಾಗ್ತದೆ. ಸೊ ನಮ್ಮ ಲೈಫ್ ಸ್ಟೈಲನ್ನು ನಾವೇ ಚೇಂಜ್ ಮಾಡಬೇಕಾಗ್ತದೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ನಮ್ಮ ಏನು ಸ್ಯಾನಿಟೈಸರ್ ಆಗಿರ್ಬೋದು, ಇದೆಲ್ಲ ನಾವೇ ಸ್ವಲ್ಪ ನಮ್ಮ ಕೇರ್ ನಾವೇ ತಗೊಳ್ಬೇಕಾಗ್ತದೆ. ತೆಗೆದುಕೊಂಡು ಬಂದರೆ ಒಳ್ಳೇದು, ಉತ್ತಮ. ಒಂದು ಕರೆ ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ, ನಮಸ್ತೆ. ಹಲೋ, ಹೇಳಿ, ಧ್ವನಿ ಕೇಳಿಸ್ತಾ ಉಂಟು. ನಮಸ್ತೆ. ನಮಸ್ಕಾರ. ನಮಸ್ಕಾರ, ಹೇಳಿ ತಮ್ಮ ಹೆಸರು ಮತ್ತೆ. ನಮಸ್ಕಾರ. ನಮಸ್ಕಾರ. ದಾದ ಗೊತ್ತುಂಡೆ ಪಲ್ಲೆ ಇತ್ತೆ ನಿಖಿಲ್ ಬಸ್ ಬಿದ್ದಾಡ್ಬಿಡುವರು ಸರಿ. ಒಂಜಿ ವೇಳೆ ಈ ಕಂಡಕ್ಟರ್ಗೆ ಡ್ರೈವರ್ಗೆ ಸೈಡ್ ಪಲ್ಲೆ
ಕಂಡಕ್ಟರ್ 30 ಜನ ಬಂಡನಲ್ಲ 30 ಜನಕ್ಕೂ ಆಯೆ ಕಾಂಟ್ಯಾಕ್ಟ್ ಮಲ್ಪೋಡು ಅದೇ ಒಂಜಿ ವೇಳೆ ಕಂಡಕ್ಟರ್ ಏರದಾನ ಸೋಂಕಿತ ಕಂಡಕ್ಟರ್ ಆಯೆ ಬಂಡ ಆಗಿ ಭದ್ರತೆ ಏರ್ಗು ಆಯನ ಖರ್ಚು ವೆಚ್ಚ ತೂಪುನಿ ಏರು ದನಿ ತೂಪೆರ ಸರಕಾರ ತೂಪೆರ ಎಂಜಿನ ಪಲ್ಲೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಉತ್ತಮವಾದ ಪ್ರಶ್ನೆ ಇದು. ಈಗಿನ ಸದ್ಯದ ಮಟ್ಟಿಗೆ ಸರ್ಕಾರ ಎಲ್ಲ ಪೇಷಂಟ್ಗಳು ಸರ್ಕಾರವೇ ಅದರ ವೆಚ್ಚವನ್ನು ಭರಿಸ್ತಾ ಇದೆ. ನಾಗೇಂದ್ರ ಅವ್ರಿಗೆ ಗೊತ್ತಿರಬೇಕು. ಮತ್ತೆ ಈಗ ನೋಡಿ, ಈಗ ನಾವು ಎಲ್ಲವನ್ನು ನಾವು ಅಲ್ಲ, ಸರ್ಕಾರ ಭರಿಸುದು ಬರೀ ಚಿಕಿತ್ಸೆ ಅಂದ್ರೆ ಮಾತ್ರ, ಮನೆಯಲ್ಲಿ 15 days ಕ್ವಾರಂಟೈನ್ ಎಲ್ಲ ಆದ್ರೆ ಏನ್ ಅಲ್ಲ. ಈಗ ನೋಡಿ, ನಾವು ಈಗ ಒಂದು ವ್ಯವಸ್ಥೆ, ಈಗ ನೀವು ನಾಳೆ ಕಾಲೇಜ್ಗಳು ಓಪನ್ ಆಗ್ತದೆ. ಸೊ ಅಲ್ಲಿ ಲೆಕ್ಚರ್ಗಳಿಗಾಗಿರ್ಬೋದು ಯಾರ ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ ತಗೊಳ್ತದ ಅಲ್ಲ ಆ ಶಾಲೆಯವ್ರ ಜವಾಬ್ದಾರಿ ತಗೊಳ್ತದ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಏನಿದ್ರು ಕೂಡ ಇದರ ಬಗ್ಗೆ ಕೂಡ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ನಮಗೂ ಬರುದಿಲ್ಲ. ಒಂದಂತೂ ಸತ್ಯ, ನಮ್ಮ ಸ್ಟಾಫ್ನವರು ನಾವು ಜವಾಬ್ದಾರಿ ನಾವು ತಗೊಳ್ಬೇಕಾಗ್ತದೆ. ಈಗ ಒಂದು ಮಾನವೀಯ ದೃಷ್ಟಿಯಲ್ಲಿ ಆದ್ರೂ ಕೂಡ ನಾವು ತಗೊಳ್ಬೇಕಾಗ್ತದೆ. ಸೊ ಈಗ ಸರ್ಕಾರ ಕೂಡ ಅದರ ಬಗ್ಗೆ ಈಗ ಡ್ರೈವರ್ ಕಂಡಕ್ಟರ್ಸ್ ಅನ್ನು ನನ್ನ ಲೆಕ್ಕದಲ್ಲಿ ಅವರನ್ನು ಕೊರೋನಾ ವಾರಿಯರ್ಸ್ ಯಾವ ರೀತಿ ಕ್ಯಾಟಗರಿಗೆ ತಂದಿದ್ದಾರೆ, ಆ ಕ್ಯಾಟಗರಿಗೆ ಅವರನ್ನು ಕೂಡ ತರಬೇಕಾಗ್ತದೆ. ಸೊ ಈಗ ನೀವು ಇಲ್ಲ ಅಂತ ಹೇಳಲಿಕ್ಕೆ ಬರುದಿಲ್ಲ. ಒಂದಿಷ್ಟು ಅಲ್ಲ, ಅವರು ಅಫ್ಕೋರ್ಸ್ ಅವರು ವಾರಿಯರ್ಸ್, ಸೋಮವಾರದಿಂದ ಅವರೇ ಕೂಡ ವಾರಿಯರ್ಸ್ ನಮ್ಮೊಟ್ಟಿಗೆ. ಎಸ್, ಇನ್ನೊಂದು ಒಬ್ರು ಇಮ್ತಿಯಾಜ್ ಅಂತೇಳಿ ಮೆಸೇಜ್ ಮಾಡಿದ್ದಾರೆ. ಬಹುಶಃ ಸ್ಟ್ಯಾಂಡಿಂಗ್ ಅಂತ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ, ಅದು ಅವ್ರು ಕೇಳ್ತಿದ್ದಾರೆ ಬಸ್ನಲ್ಲಿ ಸಿಟ್ಟಿಂಗ್ ಮತ್ತೆ ಸ್ಟ್ಯಾಂಡಿಂಗ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಏನಾದ್ರು ಸಿಟ್ಟಿಂಗ್ ಇದೆ, ನಾವು 50% ಹೇಳುವಾಗ ಸ್ಟ್ಯಾಂಡಿಂಗ್ ಇದು ವಿಷಯನೇ ಬರುವುದಿಲ್ಲ. ಸೊ ಆ ಒಂದು ವಿಷಯ ಇಲ್ವಾ? ಕರೆಕ್ಟ್. ಎಸ್. ಸೊ ಇನ್ನೊಂದು ನೀವು ಅದೇ ಹೇಳ್ತಾ ಇದ್ರಿ 50% ಏರಿಕೆ ಬೇಡಿಕೆ ಇತ್ತು ಅಂತೇಳಿ. ಸೊ 50% ಕೊಡ್ಲಿಲ್ಲ, 25 ಕೊಡ್ಬೋದು ಅಂತ ನಿಮಗೆ ಕೂಡ ನಿರೀಕ್ಷೆ ಇತ್ತೇನೋ. ಆದರೆ 15% ಬಂದರೆ ನಷ್ಟ ಆಗತ್ತೆ, ನೀವೇ ಇಲ್ಲ ನಾವು ನಾಳೆಯಿಂದ ಓಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿಲ್ಲಿಸುವಂಥ ಕೆಲವು ಬಸ್ ಮಾಲೀಕರು. ಈಗ ಕೆಲವು ಅನೇಕ ಬಸ್ಗಳಿದ್ದವರು ಒಂದಿಷ್ಟು ತಾಕತ್ತಿರತ್ತೆ, ನಡ್ಕೊಂಡು ಹೋಗ್ಬೋದು. ಆದರೆ ಒಂದು ಸಿಂಗಲ್ ಓನರ್ಸ್ ಎಲ್ಲ ಇದ್ರೆ ಹೇಗೆ ಸಾಧ್ಯ ಅಂತ. ಅದೇ ನಾವಿವತ್ತು ನಮ್ಮ ಮೀಟಿಂಗಲ್ಲಿ ನಮ್ಮ ಮೀಟಿಂಗ್ ಏನು ಬಸ್ ಮಾಲಕರ ಸಂಘದ ಮೀಟಿಂಗ್ ಆಯಿತು, ಅದರಲ್ಲಿ ನಾವು ಮೊನ್ನೆ ಚರ್ಚೆ ಮಾಡುವಾಗ ಕೂಡ ನಾವು ಓಪನ್ ಆಗಿ ಹೇಳಿದ್ದೇನೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಸಿಂಗಲ್ ಆಪರೇಟರ್ಗಳು ಯಾರಿದ್ದಾರೆ ಅವರು ಆಲ್ಮೋಸ್ಟ್ ಈ ಒಂದು ತಿಂಗಳು ಗಾಡಿಯನ್ನು ತೆಗೆಯೋದು ಬೇಡ. ಆಲ್ಮೋಸ್ಟ್ ಒಂದು 4-5 ಗಾಡಿ ಇದ್ದವರು ನೀವು ತಗೊಳ್ಳಿ, ನಮ್ಮೊಳಗೆ ಏನಾದರೂ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುವ. ಮತ್ತು ಆಸ್ ಎ ಅಸೋಸಿಯೇಷನ್ ಈಗ ಜೂನ್ 1ಕ್ಕೆ ನಮ್ಮ ಬಸ್ಗಳು ಆಪರೇಟ್ ಆದ್ರೆ 1 ವಾರದ ಮಟ್ಟಿಗೆ ಆಪರೇಟ್ ಮಾಡಿ ಮತ್ತೆ ನಾವು ಸಭೆ ಸೇರುವ. ಅದರಲ್ಲಿ ಯಾವ್ದು ನಿರ್ಣಯ ಬರ್ತದೆ, ಮತ್ತೆ ನಮ್ಮ ಅಸೋಸಿಯೇಷನ್ ಆಗಿ ಆ ಲಾಸ್ ಅನ್ನು ಹೇಗೆ ಇದು ಮಾಡ್ಲಿಕ್ಕೆ ಆಗ್ತದೆ, ಸೆಟರೇಟ್ ಮಾಡ್ಲಿಕ್ಕೆ ಆಗ್ತದೆ, ಆ ಡಿಸಿಷನ್ ಸಿಂಗಲ್ ಓನರ್ಗೆ ಲಾಸ್ ಆದ್ರೂ ನಿಮ್ಮ ಅಸೋಸಿಯೇಷನ್ ಏನಾದರೂ ಸಾಧ್ಯತೆ ಉಂಟು. ಆ ದೃಷ್ಟಿಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ತಿಳ್ಕೊಂಡು ನಾವು ಮಾಡ್ಬೇಕಂತ ಹೇಳಿ. ಸೊ ಉಡುಪಿಯಲ್ಲಿ ಕೂಡ ಆ ದೃಷ್ಟಿಯಲ್ಲಿ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನಾವು ಕೂಡ ಏನಾದ್ರೂ ಒಂದು ಮಾಡ್ಬೇಕಲ್ಲ. ಈಗ ನಾವು ಒಂದು ತಿಂಗಳ ಮಟ್ಟಿಗೆ ಆದ್ರೂ ಕೂಡ ನಾವು ನೋಡ್ಬೇಕಾಗ್ತದೆ. ಕರೆಕ್ಟ್. ಎಸ್. ಇನ್ನೊಬ್ರು ಹರೀಶ್ ಕುಮಾರ್ ಅಂತ ಕೇಳಿದ್ದಾರೆ, ಡೋಂಟ್ ಇನ್ಕ್ರೀಸ್ ಫೇರ್ ಅಂದ್ರೆ ಬಸ್ ದರ ಏಳಿಸಬೇಡಿ ಫೇರ್ ಅಂತ. ಸೊ ಅದು ಬಹುಶಃ ಬಸ್ ದರ ಏರಿಕೆ ಮಾಡದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆ ಸ್ಥಿತಿಗೆ ನೀವು ಬಂದಿಲ್ಲ. ಬಸ್ ದರ ನೀವು ಇಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರು ನನ್ನ ಲೆಕ್ಕದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಬೇಕಾಗ್ತದೆ. ಸರ್ಕಾರ ನೀವು ನಮ್ಗೆ ಯಾವುದೇ ಬೆನಿಫಿಟ್ ಕೊಡದೆ, ನಮ್ಮ ಸ್ಟಾಫಿಗೆ ಆಗಿರ್ಬೋದು ನಮ್ಗೆ ಆಗಿರ್ಬೋದು, ನಾವು ಇಷ್ಟು ಕೋಟಿ ಇದು ಕಟ್ಟಿ ಯಾವ್ದು ನಿಮ್ಮ ಟ್ಯಾಕ್ಸ್ ಅನ್ನು ಕಟ್ಟಿ ನಮ್ಗೆ ಯಾವುದೇ ಬೆನಿಫಿಟ್ ಇಲ್ಲ ಅಂತ ಹೇಳಿದ ಮೇಲೆ ಕೂಡ ನೀವು ನಮ್ಮ ಮೇಲೆ ಮತ್ತೆ ನಾವು ಬ್ಯಾಂಕಿದು ಸಾಲ ಕಟ್ಟಬೇಕಲ್ಲ. ನಾಳೆ ನಮ್ಮ ಬಸ್ಗಳನ್ನು ಬ್ಯಾಂಕಿನವರು ತಗೊಂಡು ಹೋದ್ರೆ ಯಾರಿದ್ದಾರೆ ನಮ್ಮೊಟ್ಟಿಗೆ? ಎಸ್. ಇನ್ನೊಬ್ರು ಶರಣು ಬೇವಣೂರ್ ಅಂತ ಹೇಳಿದ್ದಾರೆ, ಡು ಯು ವಾಂಟ್ ಟು ಜಾಯಿನ್ ದ ಗ್ರೇಟ್ ಬ್ರದರ್ಹುಡ್ ಆ್ಯಂಡ್ ಬಿಕಮ್ ರಿಚ್ ಆ್ಯಂಡ್ ಅಚೀವ್ ಆಲ್ ಯುವರ್ ವಾಂಟ್ ಟು ಲೈಫ್, ಜಾಯಿನ್ ಟುಡೇ ಆ್ಯಂಡ್ ಬಿಕಮ್ ರಿಚ್ ಆ್ಯಂಡ್ ಫೇಮಸ್. ಸೊ ಇದನ್ನು ಎಸ್ ನಾನು ಆದಷ್ಟು ಕೆಲವು ಕೊನೆಯದಾಗಿ ಏನು ನಮ್ಮದು ಜನ ಅಂತಿಮವಾಗಿ ನಾವು ಕಮೆಂಟ್, ನಾವು ಸೆಲೆಕ್ಟೆಡ್ ಕಮೆಂಟ್ ಮಾತ್ರ ಮಾಡ್ತೇವೆ. ದಯವಿಟ್ಟು ವೀಕ್ಷಕರು ಶಾರ್ಟ್ ಆಗಿ ಚಿಕ್ಕದಾಗಿ ನಿಮ್ಮ ಕಮೆಂಟನ್ನು ಹೇಳಿ ಮತ್ತು ಬಸ್ಸಿಗೆ ಸಂಬಂಧಪಟ್ಟಂಥದ್ದು ಮಾತ್ರ ಕಮೆಂಟನ್ನು ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ. ಇನ್ನೊಬ್ಬರು ನಿತೀಶ್ ಕುಮಾರ್, ವಾಟ್ ಈಸ್ ಚಲೋ ಟ್ರಾವೆಲ್ ಕಾರ್ಡ್ ಅಂತೇಳಿ. ನಾವು ನಮ್ಮ ಸ್ಕ್ರೀನ್ ಮೇಲೆ ಚಲೋ ಕಾರ್ಡ್ ಅಂತೇಳಿ ಒಂದು ತೋರಿಸ್ತಾ ಇದ್ದೇವೆ. ಅದು ಏನು ಅಂದರೆ ಸ್ಮಾರ್ಟ್ ಕಾರ್ಡ್ ಅಂತ ನೀವು ಅದನ್ನು ಬಳಸ್ತಾ ಇದ್ದೀರಿ, ಉಡುಪಿಯವರು ಚಲೋ ಕಾರ್ಡ್ ಅಂತ ಏನೋ ಬಳಸ್ತಾ ಇದ್ರು. ಏನು ಒಂದೇ ಏನು ಅದು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಈಗ ಅವರೊಂದು ಪ್ರಶ್ನೆ ಕೇಳಿದ್ರು, ಕಂಡಕ್ಟರ್ಗೆ ಏನಾದರೂ ಆದರೆ ಏನು ಅಂತೇಳಿ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕ್ಯಾಶ್ಲೆಸ್ ಹೋಗು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಟ್ಟದ್ದು. ಒಂದು ಆಲ್ಮೋಸ್ಟ್ ಲಾಕ್ಡೌನ್ಗಿಂತ ಮೊದಲೇ ನಾವು ಅದನ್ನು
ಆಲ್ಮೋಸ್ಟ್ ಕಾರ್ಡನ್ನು ನಾವು ಇಲ್ಲಿ ಲಾಂಚ್ ಮಾಡಿದ್ವಿ ಮಂಗಳೂರಲ್ಲಿ. ಸೊ ನಾವು ಯಾಕೆ ಅದನ್ನು ಸುದ್ದಿ ಮಾಡಲಿಲ್ಲ ಅಂತ ಹೇಳಿದ್ರೆ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಮತ್ತೆ ಅಲ್ಲಿ ಈ ಕಾರ್ಡಿದೊಂದು ಸ್ಪೀಡ್ ಬಗ್ಗೆ ಮತ್ತೊಂದು ಬ್ಯಾಂಕ್ ಅಕೌಂಟ್ ಬಗ್ಗೆ ನಮ್ಗೆ ಸ್ವಲ್ಪ ಗೊಂದಲ ಇತ್ತು. ಸೊ ಆಲ್ಮೋಸ್ಟ್ ನಮ್ಮ ರೂಟ್ ನಂಬರ್ 27 ಅಲ್ಲಿ ಅದು ಆಲ್ಮೋಸ್ಟ್ ಒಂದು ತಿಂಗಳು ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ಇದು ಮಾಡಿದ್ವಿ. ಅದನ್ನು ಯಾವುದೇ ಪ್ರಚಾರ ಅದನ್ನು ಕೊಡಲಿಲ್ಲ. ಅಷ್ಟೊತ್ತಿಗೆ ಈ ಲಾಕ್ಡೌನ್ ಬಂತು, ನಾವು ಅದನ್ನು ಹಾಗೆ ಇಟ್ಟಿದ್ವಿ. ಮತ್ತೆ ಈಗ ಇದೊಂದು ಒಳ್ಳೆಯ ಸಮಯ ಅಂತೇಳಿ, ಯಾಕಂತ ಹೇಳಿದ್ರೆ ಜನರಿಗೆ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಇರ್ಬೋದು, ಕಂಡಕ್ಟರ್ಗೆ ಏನಿಲ್ಲ. ಸೊ ನೀವು ಆ ಕಾರ್ಡ್ ಅನ್ನು ಪ್ರೀಪೇಡ್ ಕಾರ್ಡ್ ಅದು ನೀವು 100 ರಿಂದ 10,000ವರೆಗೆ ಆ ಕಾರ್ಡ್ಗೆ ಲೋಡ್ ಮಾಡ್ಬೋದು. ಸೊ ಇಲ್ಲಿ ಏನಾಗ್ತದೆ, ನೀವು ಆಲ್ಮೋಸ್ಟ್ ನೀವು ಒಂದು ಡೈಲಿ ಪ್ಯಾಸೆಂಜರ್ ಆದರೆ ನೀವು ಜಸ್ಟ್ ಟ್ಯಾಪ್ ಮಾಡಿದ್ರೆ ಅದು ಅಮೌಂಟ್ ಕಟ್ ಆಗ್ತದೆ, ಟಿಕೆಟ್ ಬರೋದಿಲ್ಲ, ಜಸ್ಟ್ ನಿಮ್ಗೆ ಒಂದು OTP ಬರ್ತದೆ. ಅಂದ್ರೆ ಹತ್ತಿರ ಕಂಡಕ್ಟರ್ ಬರಲೇಬೇಕು, ಬಟ್ ನಿಮ್ಗೆ ಇಂಟ್ರಾಕ್ಷನ್ ಇರುವುದಿಲ್ಲ. ಬಟ್ ಫ್ಯೂಚರ್ ಅಲ್ಲಿ ಅದ್ರ ಬಗ್ಗೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ಬೋದು. ಬಟ್ ಈಗ ಸದ್ಯದ ಮಟ್ಟಿಗೆ ಕಂಡಕ್ಟರ್ಸ್ ಇಟ್ಕೊಂಡು ನಾವು ಒಂದು ಟ್ಯಾಪ್ ಮಾಡಿದ್ರೆ ಅದು ಒಂದು ಒಳ್ಳೆ ವಿಷಯ. ಮತ್ತು ಡಿಜಿಟಲ್ ಇಂಡಿಯಾಗೆ ಪೂರಕವಾಗಿ ನಾವು ಮಾಡಿರುವಂಥದ್ದು. ಸೊ ಒಂದು ಏನಂತ ಹೇಳಿದ್ರೆ ಹೈ ಲೆವೆಲ್ ಅಲ್ಲಿ ಡಿಜಿಟಲ್ ಮೋಡ್ ಎಲ್ಲ ನೀವು ಈಗಾಗಲೇ ಬಂದಿದೆ. ಸೊ ಇದೊಂದು ಲೋ ಲೆವೆಲ್ ಬಸ್ ಅಲ್ಲಿ ಒಂದು ಡಿಜಿಟಲ್ ಅಂತ ಹೇಳಿದ್ರೆ, ಅಂದ್ರೆ ಪ್ರತಿ ಬಸ್ ಅಲ್ಲಿ ಒಂದೊಂದು ಅಂತದೊಂದು ಮಿಷನ್ ಇರಲೇಬೇಕು. ಆಲ್ಮೋಸ್ಟ್ ಇದೆ. ಓಕೆ. ಅಂದ್ರೆ ಈಗ ಇರೋ ಟಿಕೆಟ್ ಏನು ಈಗ ಇದೆ ನಿಮ್ಮದು ಒಂದು ವೆಂಡಿಂಗ್ ಮಿಷನ್, ಅದೇ ಮಿಷನ್ ಅಥವಾ ಬೇರೆ? ಅದು ಸ್ವಲ್ಪ ಆಂಡ್ರಾಯ್ಡ್ ಏನು ಸೆಟ್ಸ್ ಇದೆ ಮೊಬೈಲ್, ಸೊ ಅದೇ ರೀತಿ ಅಂತ ಒಂದು ಮಿಷನ್ ನೀವು ಜಸ್ಟ್ ಟ್ಯಾಪ್ ಮಾಡಿದ್ರೆ ಅದು ಕಟ್ ಆಗ್ತದೆ, ಡೆಬಿಟ್ ಆಗ್ತದೆ ನಿಮ್ಮ ಅಮೌಂಟ್. ಎಸ್. ಓಕೆ. ಗೀತಾ ಸಾಲಿನ್ ಅಂತ ಒಬ್ಬರು ಕೇಳಿದ್ದಾರೆ, ಹೌ ಟು ಟೇಕ್ ಚಲೋ ಕಾರ್ಡ್. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಕಾರ್ಡ್ ಈಗ ನೀವು ಬೇಕು ಅಂತೇಳಿ ಎಲ್ಲಿ ಸಿಗುತ್ತೆ? ಇದರ ರೆಸ್ಪಾನ್ಸ್ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು 2-3 ದಿವಸದಿಂದ ಇದು ರಿಪೀಟೆಡ್ ಆಗಿ ನಂಗೆ ಕಾಲ್ ಬರ್ತದೆ, ಹೇಗೆ ತಗೊಳ್ಳೋದು ಅದೇನು ಅಂತೇಳಿ. ಬಟ್ ಆ ರೆಸ್ಪಾನ್ಸ್ ನೋಡಿ ಗೊತ್ತಾಗ್ತದೆ ಇದರ ಒಂದು ಈ ರೆಗ್ಯುಲರ್ ಕಸ್ಟಮರ್ಸ್ ಯಾರಿದ್ದಾರೆ, ಪ್ಯಾಸೆಂಜರ್ಸ್, ಇವ್ರ ಬಳಕೆ ತುಂಬಾ ಉತ್ತಮ ಆಗಿರ್ತದೆ ಅಂತೇಳಿ ಇದರದ್ದು ನಾವೀಗ 4-5 ಕೌಂಟರ್ಗಳನ್ನು ಮಾಡಿದ್ದೇವೆ. ಒಂದು ನಮ್ಮ ದಕ್ಷಿಣ ಕನ್ನಡ ಬಸ್ ಆಪರೇಟರ್ ಅಸೋಸಿಯೇಷನ್ ನ ಹಂಪನಕಟ್ಟೆಯಲ್ಲಿರುವಂತಹ ಒಂದು ಆಫೀಸ್, ಮತ್ತೊಂದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಒಂದು ಕಿಯೋಸ್ ಹಾಕಿ ಒಂದು ಸ್ಟ್ಯಾಂಡ್ ಮಾಡಿ ಅಲ್ಲಿ ಸೇಲ್ ಮಾಡ್ಬೇಕಂತ ಇದ್ದೇವೆ. ಮತ್ತು ಇನ್ನೊಂದು ಸ್ಟೇಟ್ ಬ್ಯಾಂಕ್ ಅಲ್ಲಿ ನಮ್ಮ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಅಲ್ಲಿ ಒಂದು ಚಲೋ ಅವರದ ಒಂದು ಕಂಪನಿ ಇದೆ, ಅವ್ರದ್ದೊಂದು ಆಫೀಸ್ ಇದೆ, ಅಲ್ಲಿ ಇದು ಮಾಡ್ತಾ ಇದೆ. ಮತ್ತೊಂದು ಸುರತ್ಕಲ್ ಅಲ್ಲಿ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಇದೆ, ಒಂದು ಕಿಯೋಸ್ ಹಾಕಿ. ನಮ್ದು ಇಂಟೆನ್ಷನ್ ಏನಿದೆ ಅಂತ ಹೇಳಿದ್ರೆ, ಎಲ್ಲಾ ಅಂಗಡಿಗಳಲ್ಲಿ ಚಲೋ ಕಾರ್ಡ್ ಸಿಗ್ಬೇಕಂತೇಳಿ. ಎಲ್ಲ ಅಂಗಡಿ ಅಂತ ಹೇಳಿದ್ರೆ ಇದು ನಿಮ್ಮ ಮೊಬೈಲ್ ರೀಚಾರ್ಜ್ ಈಗ ನಿಮ್ಮ ಬಸ್ ಸ್ಟ್ಯಾಂಡ್ಸ್ ಇರ್ತದೆ. ಸೊ ಅಲ್ಲಿ ಒಂದು ಆಲ್ಮೋಸ್ಟ್ ನಿಮ್ಗೆ ಜನರಲ್ ಆಗಿ ಒಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದು ಕಾರ್ಡ್ ಫ್ರೀ ಕೊಡ್ತೀರಾ? ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವೀಗ ಕಾರ್ಡ್ ಫ್ರೀ ಕೊಡ್ತಾ ಇದ್ದೇವೆ. ಹಣ ಕೂಡ ಅಲ್ಲೇ ಹಾಕ್ಬೋದು, ಕ್ಯಾಶ್ ಕೊಟ್ಟು ಅಲ್ಲಿ ಹಾಕ್ಬೋದು. ಅದರ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ನೀವು ನಾಳೆ ಕಂಡಕ್ಟರ್ ಹತ್ರ ಕೂಡ 100 ರೂಪಾಯಿ ಕೊಟ್ಟು ಅದಕ್ಕೆ ರೀಚಾರ್ಜ್ ಮಾಡಬಹುದು. ಸೊ ಅಂತ ಒಂದು ಜನರಿಗೆ ಕ್ಯೂ ನಿಲ್ಲುವಂತದ್ದು ಕೌಂಟರ್ ಸಿಗದಿದ್ರೆ ಒಂದು ವೇಳೆ ಅಲ್ಲಿ ಹೋದ್ರೆ ಅಲ್ಲಿಯೂ ಕೂಡ ಮಾಡಬಹುದು. ಮತ್ತೆ ನಿಮ್ಗೆ ಈಗ ಖಾಲಿ ಕಾರ್ಡ್ ಬೇಕು, ಅದಕ್ಕೆ 35 ರೂಪಾಯಿ ನಾವು ಚಾರ್ಜ್ ಮಾಡ್ತಾ ಇದ್ದೇವೆ. ಅದ್ರಲ್ಲಿ ಏನು ನಿಮ್ಗೆ ಇದು ಬರೋದಿಲ್ಲ, ಯಾವ್ದು ನಿಮ್ಮ ಅಮೌಂಟ್ಸ್ ಬರೋದಿಲ್ಲ. ಅದು ಫ್ರೀ ಕಾರ್ಡ್ 35 ರೂಪೀಸ್ ನೀವು ಕಾರ್ಡ್ ತಗೊಳ್ಬೇಕು. ನೀವು 100 ರೂಪಾಯಿ ತಗೊಂಡ್ರೆ ನಾವು ಕಾರ್ಡ್ ಅನ್ನು ಫ್ರೀ ಕೊಡ್ತೇವೆ. 100 ರೂಪಾಯಿ ಕೂಡ ನಿಮ್ಗೆ ಟ್ರಾವೆಲ್ ಮಾಡಬಹುದು. ಒಂದ್ಸಲ ಹೋಗಿ 100 ರೂಪಾಯಿ ಕೊಟ್ರೆ ಕಾರ್ಡ್ ಒಟ್ಟಿಗೆ 100 ರೂಪಾಯಿ ಕರೆನ್ಸಿ ಕೂಡ ಸಿಗ್ತದೆ. ಸೇಮ್ ನಿಮ್ದು ಮೊಬೈಲ್ ಇದಾಗಿ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ರೆಗ್ಯುಲರ್ ಪ್ಯಾಸೆಂಜರ್ಸ್ ಯಾರಿದ್ದಾರೆ, ಸೊ ಇವರ ಒಂದು ಡೇಟಾ ಬೇಸ್ ನಮ್ಗೆ ಕ್ರಿಯೇಟ್ ಆಗ್ತದೆ. ಸೊ ಅಲ್ಲಿ ನಮ್ಗೆ ಏನಾಗ್ತದೆ, ನಮ್ಗೆ ಈ ಡಿಸ್ಕೌಂಟ್ಸ್ ಕೊಡುವಂತದ್ದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ದು ಡಿಸ್ಕೌಂಟ್ಸ್ ನಾವು ಕೊಡ್ತೇವೆ. ಈಗ ನೀವು ಈಗ ಕೇಳಿದ್ರಿ, ಈ ರೇಟ್ 15% ಇನ್ಕ್ರೀಸ್ ಆಗಿದೆ, 20% ಇನ್ಕ್ರೀಸ್, ಇದೆಲ್ಲ ನಮ್ದು ಬಾಯಿ ಮಾತಲ್ಲಿ ಮಾತ್ರ. ನಾಳೆ ಅಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ನೀವು ಹೋದ್ರೆ 2 ರೂಪಾಯಿ 4 ರೂಪಾಯಿ 5 ರೂಪಾಯಿ ಎಲ್ಲ ಇರ್ತದೆ. ಸೊ ಇದಕ್ಕೆ ಇದೊಂದು ಕಡಿವಾಣ ಹಾಕ್ಬೇಕು. ಒಂದು ವ್ಯವಸ್ಥಿತವಾಗಿ ನಾವು ಸ್ಟೂಡೆಂಟ್ ಪಾಸ್ ಅನ್ನು ಇದಕ್ಕೆ ಮಾಡಬಹುದು. ಒಂದು ಕರೆ ಸ್ವೀಕರಿಸಿ ಆ ಬಗ್ಗೆ ಬರ್ತೀನಿ. ನಮಸ್ಕಾರ. ಹಲೋ, ನಮಸ್ತೆ. ಹಲೋ, ಹೇಳಿ ಧ್ವನಿ ಕೇಳಿಸ್ತಾ ಉಂಟು, ಮಾತಾಡಿ. ನಮಸ್ಕಾರ. ನಮಸ್ತೆ, ಹೇಳಿ. ಈಗ ನಾಳೆ ಸೋಮವಾರದಿಂದ ಬಸ್ ಸ್ಟಾರ್ಟ್ ಆದ್ರೆ ಹೇಳಿ, ಈಗ ಪ್ರತಿಯೊಬ್ಬರು ಸ್ಟೇಟ್ ಬ್ಯಾಂಕಿಗೆ ಬರ್ಬೇಕಾ ಬಸ್ ಹತ್ಲಿಕ್ಕೆ? ಇಲ್ಲ ಇಲ್ಲ, ನೀವು ಮೊದಲು ಹೇಗೆ ಬರ್ತಾ ಇದ್ರಿ ಅದೇ ರೀತಿ ಬಂದ್ರೆ ಆಯ್ತು. ಸ್ಟೇಟ್ ಬ್ಯಾಂಕಿಗೆ ಬರುವಂತ ಅಗತ್ಯ ಇಲ್ಲ. ಅಲ್ಲ, ಈಗ ಒಂದು ಕ್ವಶನ್ ಇವ್ರೆ, ಈಗ ನಾವು ಜ್ಯೋತಿಯಲ್ಲಿ ಬಸ್ಸಿಗೆ ನಿಲ್ತೇವೆ, ಕೊಣಾಜೆಗೆ ಇಂಟೀರಿಯರ್ ಹೋಗ್ಬೇಕು ಎಕ್ಸಾಂಪಲ್. ಈಗ ಸ್ಟೇಟ್ ಬ್ಯಾಂಕ್ ಅಲ್ಲಿ ಫುಲ್ ಆಗಿ 50% ಫುಲ್ ಆಗಿ ಬಂದ್ರೆ ಜ್ಯೋತಿಯಲ್ಲಿ ನೀವು ನಿಲ್ಲಿಸ್ತೀರಾ? ಇಲ್ಲ ಅಲ್ಲ ಇವರೇ, ಈಗ ಈ ಕಾನೂನು ಮಾಡಿರುವಂತದ್ದು ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ ಅಲ್ಲ, ಇದು ಕಾನೂನು ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ನಿಲ್ಲಿಸ್ತೀರಾ ಇಲ್ವಾ? ಈಗ ಅದೇ ಹೇಳಿದಲ್ಲ, ಇದು ಪ್ರಾಕ್ಟಿಕಲ್ ಅಲ್ಲ. ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ಅದನ್ನ ಹೇಳ್ತಾ ಇರೋದು. ಸರ್ಕಾರಕ್ಕೆ ಕೂಡ ನಾವು ಇದರ ಬಗ್ಗೆ ನಾವು ಗಮನಕ್ಕೆ ತಂದಿದ್ದೇವೆ. ಸೊ ಇದು ಪ್ರಾಕ್ಟಿಕಲ್ ಅಲ್ಲ. ಮುಖ್ಯವಾಗಿ ಹೇಳ್ಬೇಕಾದ್ರೆ ನಮ್ಮ ಸಾರಿಗೆ ಸಚಿವರೇ ಮೊನ್ನೆ ಇದು
ನಮ್ಮ ಕೇಂದ್ರದ ಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ, ಈ ಬಸ್ಗಳಲ್ಲಿ ಇದು ಅಸಾಧ್ಯ ಅಂತೇಳಿ. ಅಂದ್ರೆ ಒಂದು ವೇಳೆ 60-70% ಬಸ್ಸಲ್ಲಿ ಇದ್ರೂ ನಿಮ್ಗೆ ಕೇಸ್ ಹಾಕುದಿಲ್ಲ ಅಂತ ಗ್ಯಾರಂಟಿ ಉಂಟು, RTO ಏನಾದ್ರು ಆಕ್ಷನ್ ತೆಗೆದುಕೊಳ್ಳಲ್ಲ? ನಾವು ಮನವಿ ಮಾಡಿದ್ದೇವೆ ನಮ್ಮ RTO ಹತ್ರ, ನೀವು ಯಾವುದೇ ಒಂದು ಕೋವಿಡ್ ಇರುವವರೆಗೆ ನಿಮ್ನ ಎನ್ಫೋರ್ಸ್ಮೆಂಟ್ ಅಂತ ಹೇಳೋ ಪದವನ್ನು ದಯಮಾಡಿ ತೆಗೆದು ಬಿಡಿ ಅಂತೇಳಿ. ಈಗ ನೋಡಿ ನಿಯಮವೇ ಅಂತ ಹೇಳಿದ್ರೆ ಅವರು ಒಂದು ವೇಳೆ ನಿಯಮ ಇರ್ಲಿ, ನಿಯಮ ಇದ್ರೆ ನೀವು ಅದನ್ನು ಜನರ ಒಂದು ಹಿತದೃಷ್ಟಿ ಕೂಡ ನೋಡ್ಬೇಕಾಗ್ತದೆ. ಈಗ ನಾಳೆ ಇವರೊಂದು ಕೇಳಿದ್ರೆ, ಈಗ ಕೊಣಾಜೆಗೆ ಹೋಗ್ಲಿಕ್ಕೆ ಉಂಟು ಅಂತೇಳಿ, ಈಗ ಲಾಸ್ಟ್ 6:30ಗೆ ಒಂದು ಬಸ್ ಹೊರಡು, 7 ಗಂಟೆಗೆ ನಾವು ಬಸ್ ಅನ್ನು ನಿಲ್ಲಿಸ್ಬೇಕು. ಸೊ 6:30 ಗಂಟೆಗೆ ನೀವು ಜ್ಯೋತಿಯಲ್ಲಿ ನೀವು ನಿಂತಿದ್ದೀರಿ, ಬಸ್ ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ಸೊ ಇದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಮತ್ತೆ ಈಗ ನಾನು ಹೇಳಿದಲ್ಲ, ಈಗ ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳು 3 ತಿಂಗಳ ನಂತರ ಬರ್ಬೋದು ಅಂತೇಳಿ ನಮ್ಮ ಅನಿಸಿಕೆ. ಸೊ ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇಲ್ಲ. ನಮ್ಗೆ ಈಗ ಬರುವಂತದ್ದು ನಮ್ಮ 30 ಜನ ಆಗ್ತಾರಂತ ಹೇಳುವ ನಮ್ಗೆ ಒಂದು ಧೈರ್ಯ ಇಲ್ಲ. ಇನ್ನೊಬ್ರು ಕೃಷ್ಣ ಭಟ್ ಅಂತ ಕೇಳ್ತಿದ್ರೆ, ಬಸ್ ಟಿಕೆಟ್ ನ ದರ ದೇವರ ದಯೆಯಿಂದ ಕಂಟಿನ್ಯೂ ಆಗದಿದ್ರೆ ಸಾಕು ಅಂತೇಳಿ. ಸೊ ಇದು ಇಷ್ಟೇ ಸಮಯಕ್ಕೆ 15% ಜಾಸ್ತಿಯಾ ಅಥವಾ ಇಲ್ಲ? ಅದಕ್ಕೆ ಒಂದು ನಾನು ಇದಿದೆ, ನಾವು 2013ರಿಂದ ನಾಗೇಂದ್ರ ಅವರೇ 2013ರಿಂದ ನಾವು ಈ ಬಗ್ಗೆ ಮನವಿ ಮಾಡ್ತಾ ಇದ್ದೇವೆ. ಟ್ಯಾಕ್ಸ್ಗಳು ಜಾಸ್ತಿ ಆಯ್ತು, ಡೀಸೆಲ್ ದರ ಏರಿಕೆ ಆಯ್ತು, ನಾವು 19% ಇನ್ಕ್ರೀಸ್ ಕೊಡ್ಬೇಕಂತೇಳಿ ರಿಪೀಟೆಡ್ ಆಗಿ ಮನವಿಗಳನ್ನು ಮಾಡಿದ್ವಿ. ಜನವರಿಯಲ್ಲಿಯ ಅಥವಾ ಫೆಬ್ರವರಿಯಲ್ಲಿ ನಮ್ಮ KSRTC ಅವರಿಗೆ 13% ಜಾಸ್ತಿ ಆಯ್ತು. ಸೊ ಆಗ್ಲೂ ನಾವು ಮನೆ ಮಾಡಿದ್ವಿ, ನಮ್ಗೆ ನೀವು ಆ ರೇಟ್ ಹೈಕ್ ಮಾಡಿರ್ಲಿಲ್ಲ, ಆಗ್ಲೇ ಇಲ್ಲ. ಸೊ ಇವತ್ತು ನಮ್ ಬೇಡಿಕೆ ಇತ್ತು, ಒಂದು ನಾವು 19% ಇದ್ದದನ್ನು ಆ ಬೇಡಿಕೆ ಅಲ್ಲೇ ಇತ್ತು. ಮತ್ತೆ ಇನ್ನೊಂದು ಬೇಡಿಕೆ ನಾವು ರೀಸೆಂಟ್ ಕೋವಿಡ್ ಸ್ಟಾರ್ಟ್ ಆಗುವಾಗ ನಾವು 1.5% ಅನ್ನು ಕೊಟ್ವಿ, ಅದನ್ನು ಏನ್ ಮಾಡ್ಲಿಲ್ಲ ಸರ್ಕಾರ. ಸೊ ನಾವು ಕೊಟ್ಟಿರುವಂತಹ 19% ಇದನ್ನು 15% ಅಂತ ಮಾಡಿದ್ವಿ. ಇನ್ನೊಬ್ರು ಸುರೇಶ್ ಸಾಲಿಯನ್ ಅಂತ, ಬಸ್ ದರ ಏರಿಸಿದ್ರಿ, 2 ತಿಂಗಳ ಟ್ಯಾಕ್ಸ್ನು ಗವರ್ಮೆಂಟ್ ಮನ್ನಾ ಮಾಡಲಿ ಅಂತ ಹೇಳಿದ್ದಾರೆ. ಬಹುಶಃ ಅದು ಮನ್ನಾ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಅದು ಮನ್ನಾ ಆಗಲಿಲ್ಲ, ಮನ್ನದ ವಿಷಯ ಬರುದಿಲ್ಲ ಅಲ್ಲಿ. ನೀವು 2 ದಿವಸ ವಿನಾಯಿತಿ ಮಾತ್ರ, ನಾವು ಗಾಡಿಯೇ ಓಡಿಸ್ಲಿಲ್ಲ, ಮನ್ನದ ವಿಷಯ ಬರುದಿಲ್ಲ ಅಲ್ಲಿ. ಓಕೆ, ಎಸ್. ಇನ್ನೊಬ್ಬರು ರಾಜೇಶ್ ಅಮೀನ್ ಅಂತ, ನಮಸ್ತೆ ದಿಲ್ರಾಜಣ್ಣ, ಕಾರ್ಕಳ ಟು ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಬಸ್ ಸ್ಟಾರ್ಟ್ ಮಲ್ಪುವೆರೆ. ಓಕೆ, ಅದು ಕೂಡ ಇದರೊಟ್ಟಿಗೆ ಸ್ಟಾರ್ಟ್ ಆಗುತ್ತೆ, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅಂತೇಳಿ. ಸೊ ಚಲೋ ಕಾರ್ಡ್ ಎಲ್ಲಿ ಮಾಡಿಸಬೇಕು ಸರ್ ಅಂತ ಕೇಳ್ತಾರೆ. ಬಹುಶಃ ಸೋಮವಾರ ಹಾಗಾದ್ರೆ ಅದು ಆ ಬಗ್ಗೆ ಏನು ಇನ್ನೂ ಗ್ಯಾರಂಟಿ ನಿಮ್ಗೆ ಸಿಗ್ಲ? ನೀವು ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂಗಡಿಗಳ ಒಟ್ಟಿಗೆ ನಮ್ಮ ಚಲೋ ಕಾರ್ಡ್ ಬರುತ್ತೆ? ಈಗ ಈ ಲಾಕ್ಡೌನ್ ಇರೋದ್ರಿಂದ ಅಂಗಡಿಗಳು ಓಪನ್ ಆಗಲಿಲ್ಲ. ಮತ್ತೆ ಈಗ ಅಂತ ಹೇಳಿದ್ರೆ ನಾವು ಒಂದು ನಮ್ಮ ನಂಬರ್ಸ್ ಅನ್ನು ಕೊಡ್ತೇವೆ. ಸೊ ರೂಟ್ಗಳಲ್ಲಿ ಕೂಡ ನಮ್ಮ ಈ ಚಲೋದು ಏನು ಕಂಪನೀಸ್ ಅವರು ಇದ್ದಾರೆ, ರೂಟ್ ಬಸ್ಸಿಗೆ ಹೋಗಿ ಅಲ್ಲಿಯೇ ಸೇಲ್ ಮಾಡುವಂಥದ್ದೆಲ್ಲ ಕಾನ್ಸೆಪ್ಟ್ ಅನ್ನು ನಾವು ಆಲ್ಮೋಸ್ಟ್ ಜೂನ್ 1ರಿಂದ ಸ್ಟಾರ್ಟ್ ಮಾಡ್ತೇವೆ. ಅದನ್ನು ಇಷ್ಟೇ ನಮ್ದು ಎಷ್ಟು ಸಿಂಪಲ್ ಆಗ್ತದೆ ಆ ಕಾರ್ಡ್ ಜನರಿಗೆ ಸಿಗ್ಲಿಕ್ಕೆ, ಅಷ್ಟು ಸಿಂಪಲ್ ಆಗಿ ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಕಾರ್ಡ್ ಸಿಗುವ ಹಾಗೆ ಮಾಡ್ತೀರಾ? ಒಂದು ಸಿಗದಿದ್ರು ಕೂಡ ಬಹುಶಃ ಕಂಡಕ್ಟರ್ ಹತ್ರ ನೀವು ಕೇಳಿದ್ರೆ ಅಲ್ಲಿ ಸಿಗುವಂತ ಅದು ಕೂಡ ಮಾಡ್ತಾ ಇದ್ದೇವೆ. ಈಗ ಸದ್ಯದ ಹಂತಕ್ಕೆ ನಾವು ಈ ಒಂದು ಲಾಕ್ಡೌನ್ ಇಂದ ಸ್ವಲ್ಪ ಈ ಫೈನಾನ್ಷಿಯಲ್ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಸೊ ಅಷ್ಟೊಂದು ಬರ್ಡನ್, ಬಟ್ 1 ತಿಂಗಳಲ್ಲಿ ಇದರೆಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಾವು ಒಂದು ವೇಳೆ ಚಾನ್ಸ್ ಆಗ್ಲಿಕ್ಕಿಲ್ಲ ಬರ್ಲಿಕ್ಕಿಲ್ಲ ಆದ್ರೂ ಕೂಡ ಅಪರೂಪಕ್ಕೆ ಬಸ್ ಹತ್ತುವರು ನಮಗೆ ಕಾರ್ಡ್ ಬೇಡ ಕ್ಯಾಶೇ ಕೊಡ್ತೇವೆ ಅಂತ ಹೇಳಿದ್ರೆ ತಗೊಳ್ತೀರಾ? ತಗೊಳ್ತೇವೆ. ಅದಕ್ಕೇನು ಸಂಬಂಧ ಇಲ್ಲ. ಬಟ್ ನೀವು ರೆಗ್ಯುಲರ್ ಕಸ್ಟಮರ್ ಆದರೆ ನೀವು ಆ ಚೇಂಜ್ದು ಸಮಸ್ಯೆ, ಟಿಕೆಟ್ ಇಲ್ಲ, ಅದು ಇಲ್ಲ, ಎಷ್ಟೋ ಕಂಪ್ಲೇಂಟ್ಗಳು ಬರ್ತಾ ಉಂಟು. ಸೊ ಇದಕ್ಕೆ ಯಾವುದು ಬೇಡ, ನೀವು ಟ್ಯಾಪ್ ಮಾಡಿದ ತಕ್ಷಣ ಟಿಕೆಟು ಬೇಡ ನಿಮಗೆ. ನಿಮ್ಗೆ ಅಲ್ಲಿ ಇಲ್ಲಿಂದ ಕಟ್ ಆಗುತ್ತೆ, ಮೆಸೇಜ್ ಬಂದ್ರು ಬರ್ಬೋದು. ಇದರಲ್ಲಿ ಇಲ್ಲಿ ಮಾಡಲಿಲ್ಲ, ಸೊ ಕರ್ನಾಟಕದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ನೀವು ಆಂಧ್ರ ಪ್ರದೇಶ ಮತ್ತು ನಮ್ಮ ಒರಿಸ್ಸಾದಲ್ಲಿ ಟೋಟಲ್ ಕ್ಯಾಶ್ಲೆಸ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕೋವಿಡ್, ಮುಖ್ಯವಾಗಿ ಕೋವಿಡ್ ಇರೋದ್ರಿಂದ ಇದರಲ್ಲಿ ಏನಂತ ಹೇಳಿದ್ರೆ ನೀವು ನಿಮ್ಮ ಟ್ರ್ಯಾಕ್ ಸಿಗ್ತದೆ ಅಂತೇಳಿ. ಸೊ ಈಗ ನಾನು ಹೇಳಿದೆ ಅದರಲ್ಲಿ KYC ಇದರಲ್ಲಿ ನಾವು ನಂಬರ್ ತಗೊಳ್ತೇವೆ. ಸೊ ನೀವು ಟ್ಯಾಪ್ ಮಾಡಿದ ತಕ್ಷಣ ನಿಮ್ಮ ನಂಬರ್ಸ್ ಇರ್ತದೆ, ಯಾರು ಟ್ರಾವೆಲ್ ಮಾಡಿದ್ದಾರೆ ಹೇಗೆ ಅಂತೇಳಿ ಎಲ್ಲ ಹಿಸ್ಟ್ರಿ ನಮ್ಮಲ್ಲಿ ಇರ್ತದೆ. ಸೊ ಏನಾದ್ರೂ ಕೋವಿಡ್-19 ಪಾಸಿಟಿವ್ ಪೇಷಂಟ್ ನಮಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ. ಇನ್ನೊಬ್ರು ಟಿಕೆಟ್ ದರ ಈಗಿನ ಪರಿಸ್ಥಿತಿಯಲ್ಲಿ ಏರಿಸಿದ್ದು ಅನಿವಾರ್ಯ, ಆದರೆ ಬಸ್ನಲ್ಲಿ ಜನ ಜಾಸ್ತಿ ಹಾಕುವಾಗ ಟಿಕೆಟ್ ದರ ಕಡಿಮೆ ಮಾಡುತ್ತೀರಾ ಅಂತ ಕೇಳ್ತಾ ಇದ್ದಾರೆ. ಎಸ್, ಅದು ಬಹುಶಃ ಇಲ್ಲ, ಅದು ಕೋವಿಡ್ಗೆ ಸಂಬಂಧಪಟ್ಟದ್ದೇ ಅಲ್ಲ. ಈಗ ರೇಟ್ ಇರೋದು ಕೋವಿಡ್ಗೆ ಸಂಬಂಧಪಟ್ಟದ್ದೇ ಅಲ್ಲ. ಈಗ ಅಲ್ಲ, ನಾನು ಇದರ ಬಗ್ಗೆ ನಾನು ಬಸ್ ಓನರ್ ಆಗಿ ನಾವು ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಈಗ ನಾವು ಹೇಳಿದ್ರೆ ಹೇಳ್ತಾರೆ ನೀವು ಬಸ್ಸಿನ ಬಗ್ಗೆ ಮಾತಾಡಿ ಅಂತೇಳಿ. ಬಟ್ ಎಲ್ಲಿ ಯಾವ ದರ ಕಮ್ಮಿ ಆಗಿದೆ ಹೇಳಿ ನಾಗೇಂದ್ರ ಅವರು? ಯಾವುದಿಲ್ಲ. ನೀವು ಎಲ್ಲ ಕೋವಿಡ್ ಅಂತ ಹೇಳಿಕೊಂಡು ಇದ್ದ ಮಾಸ್ಕಿಗೆ ನೆಸೆಸಿಟಿ ಯಾವುದು ಉಂಟು ಅದಕ್ಕೆಲ್ಲ ಜಾಸ್ತಿ ಆಗಿದೆ. ಸೊ ಈ ಬಸ್ಸಿಗೆ ವಿಷಯ ಬರುವಾಗ ಅಷ್ಟೊಂದು ಇದೆ ಯಾಕೆ ಅಂತೇಳಿ ನನ್ನ ಪ್ರಶ್ನೆ. ಇನ್ನೊಬ್ರು ಹರೀಶ್ ಕಿನಿಗೋಳಿ ಅಂತ, ಬಸ್ ಓನರ್ ಡ್ರೈವರ್ ಕಂಡಕ್ಟರ್ಗೆ ಇನ್ಶೂರೆನ್ಸ್
ಮಾಡಿದ್ದೀರಾ, ಬೇಕಿದ್ರೆ ನಾನು ಕಂಡಕ್ಟರ್ ಕೊಡ್ತೇನೆ ಕೇಳಿ ಅಂತ ಹೇಳ್ತಾರೆ. ಸೊ ಏನಾದ್ರು ಇನ್ಶೂರೆನ್ಸ್ ಅಂತ ಏನಾದರೂ ಇದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕಾಗ್ತದೆ ಮುಂದಿನ ದಿವಸಗಳಲ್ಲಿ. ಈಗ ESI ಇದ್ದ ನಮ್ಮ ಕೆಲವು ಕಂಪನಿಗಳಲ್ಲಿ ಇದೊಂದು ಅಷ್ಟೊಂದು ಅಗತ್ಯ ಬರುವುದಿಲ್ಲ. ಯಾಕಂತೇಳಿ ESI ಈಗ ಒಳ್ಳೆ ಫೆಸಿಲಿಟಿ ಸರ್ಕಾರದಿಂದ ಸಿಗ್ತಾ ಇದೆ. ಅನ್ಲಿಮಿಟೆಡ್ ಕ್ಲೇಮ್ಸ್ ಇರ್ಬೋದು, ಯಾವುದೇ ಹಾಸ್ಪಿಟಲ್ ಅಲ್ಲಿ ಈಗ ಆಲ್ಮೋಸ್ಟ್ ಹಾಸ್ಪಿಟಲ್ಗಳಲ್ಲಿ ಇದೆ. ಸೊ ಅದರ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಕೂಡ ನಾವು ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಓಕೆ, ಇನ್ನೊಬ್ರು ಹರಿಶ್ಚಂದ್ರ ಪೂಜಾರಿ ಅಂತೇಳಿ, ದಿಲ್ರಾಜ್ ಅವರೇ ಚಲೋ ಕಾರ್ಡ್ ಗುಡ್ ಐಡಿಯಾ, ಅದನ್ನು ಕಂಡಕ್ಟರ್ ಮಿಷನ್ ಯೂಸ್ ಮಲ್ಪೋರ್ ಅಂಡ್ ಬಸ್ಗೆ ಫಿಕ್ಸ್ ಮಲ್ಪೋಲಿ ಅತೆ ಲೈಕ್ UAE ಟೈಪ್ ಅಂತೇಳಿ. ಸೊ ಅದು ಏನಾದರೂ ಕರೆಕ್ಟ್ ಅಂಥದ್ದೆಲ್ಲ ಅದೇ ನಾನು ಹೇಳಿದೆ, ಅಂದ್ರೆ ಕಂಡಕ್ಟರ್ ಬೇಕಂತಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಅದಕ್ಕೆ ಒಂದು ಫಿಕ್ಸ್ ಮಾಡಿದ್ದೇನೆ. ಕಂಡಕ್ಟರ್ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತೇಳಿ ನೀವು ಫಾರಿನ್ ಕಂಟ್ರೀಸ್ ಮತ್ತೆ ಇಲ್ಲಿದು ಪಾಪ್ಯುಲೇಷನ್ ಸ್ವಲ್ಪ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜನ ಕಮ್ಮಿ. ಸೊ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಹಲವಾರು ಎಕ್ಸ್ಪೆರಿಮೆಂಟ್ ವರ್ಲ್ಡ್ ವೈಡ್ ಆಗಿದೆ. ಈಗ ಏನಂತ ನೀವು ಕಾರ್ಡ್ ಇಟ್ಕೊಂಡ್ರೆ ಸಾಕು, ಖಾಲಿ ನೀವು ಎಂಟ್ರಿ ಆದ ತಕ್ಷಣ ನಿಮ್ಗೆ ನಮ್ಮ RFID ಇದರಿಂದ ಅದು ಸೆನ್ಸ್ ಆಗ್ತದೆ. ಮತ್ತೆ ನೀವು ಹಿಂದೆ ನಮ್ಮ ಬಸ್ ಅನ್ನು ಇಳಿಯುವಾಗ ನೆಕ್ಸ್ಟ್ ಸ್ಟಾಪಿಗೆ ನೀವು ಜಸ್ಟ್ ಟ್ಯಾಪ್ ಮಾಡಿದ್ರೆ ಆಯ್ತು. ಸೊ ಆಟೋಮೆಟಿಕ್ ಆಗಿ ಕಟ್ ಆಗ್ತದೆ. ಇಂಥದೆಲ್ಲ ಕೆಲವು ಉಂಟು ಟೆಕ್ನಾಲಜಿ ಉಂಟು. ಎಸ್, ಇನ್ನೊಬ್ರು ರಮೇಶ್ ಅಳಪೆ ಅಂತೇಳಿ, ಬಸ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದಿದ್ರೆ ಯಾರು ಜವಾಬ್ದಾರಿ ಅಂತ. ಕಂಡಕ್ಟರ್ ಏನಾದರೂ ಜೋರು ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಬರ್ಬೋದು, ಅಥವಾ ಮಾಡದೆ ಅವರು ಅವರಷ್ಟಕ್ಕೆ ಬಿಡುವಂಥ ವ್ಯವಸ್ಥೆ. ಈಗ ಇವತ್ತು ನಾನು ನಮ್ಮ ಫ್ರೆಂಡ್ಸ್ ನನ್ನ ಮೊಬೈಲ್ ನೋಡ್ತಾ ಇದ್ದೆ, ಇವತ್ತು ಅಂಗಡಿಗಳಲ್ಲಾಗಿರ್ಬೋದು ಯಾವುದೇ ಇದರಲ್ಲಿ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಜನರು ಮರ್ತಾಗಿದೆ. ಸೊ ನಮ್ಮ ಮನವಿ ಏನಂತ ಹೇಳಿದ್ರೆ, ಇದಕ್ಕೆ ಸರ್ಕಾರ ಅಥವಾ ಬಸ್ ಮಾಲಕರು ಅಥವಾ ಕಂಡಕ್ಟರ್ಗಳಲ್ಲ, ನೀವೇ ಅದನ್ನು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗ್ತದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲುವಾಗ ಕೂಡ ನೀವು ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೆ ಮಾತಾಡ್ಕೊಂಡು ಇದ್ರೆ ಸೊ ಇದೇನು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲವೂ ಎನ್ಫೋರ್ಸ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಸಾಧ್ಯ ಇಲ್ಲ. ಬಟ್ ನೀವೇ ಅದರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಂದು ಸದ್ಯದ ಮಟ್ಟಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ಪಾಲನೆ ಮಾಡಲೇಬೇಕು. ಓಕೆ, ಇನ್ನು ಸ್ಟ್ರಿಕ್ಟ್ ಅಂದರೆ ಕಠಿಣ ರೂಲ್ಸ್ ಅಂತ ಹೇಳಲಿಕ್ಕೆ ಆಗದಿದ್ರು ಕೂಡ ಬಸ್ನಲ್ಲಿ ಈಗ 50% ಆಗಲಿಲ್ಲ, ಒಂದು 5-6 ಜನ ಮಾತ್ರ ಬರಲಿಕ್ಕೆ ಅವಕಾಶ ಉಂಟು ಅಂತಂದರೆ, ಬಸ್ ಸ್ಟಾಪಲ್ಲಿ 10 ಜನ ಇದ್ದರೆ ನೀವು ಯಾರನ್ನು ಅಂತೇಳಿ ಹತ್ತಿಸ್ತೀರ ಅಂಥದ್ದು ಪ್ರಶ್ನೆ ಬರೋದೇ ಇಲ್ಲ. 10 ಮಂದಿ ಕೂಡ ಹತ್ತಲೇಬೇಕು. ಬಹುಶಃ ಅದು 50% ಕ್ರಾಸ್ ಆಗಿ ನೋಡಿ. ಈಗ ಎಕ್ಸಾಂಪಲ್ ಫ್ಯಾಮಿಲಿ ಬರ್ತದೆ, 4 ಜನ ಬರ್ತಾರೆ, ಇಬ್ಬರನ್ನು ಬಿಡ್ಲಿಕ್ಕೆ ಆಗ್ತದೆ? 50% ಆಗಿದೆ ಅಂತ ಹೇಳಿ ಬಿಡ್ಲಿಕ್ಕೆ ಆಗುದಿಲ್ಲ. ಸೊ ಇದನ್ನೆಲ್ಲ ನೀವು ಗ್ರೌಂಡ್ ಅಲ್ಲಿ ಹೋಗಿ ಯಾವ ರೀತಿ ಇದು ಮಾಡಬೇಕು ಆ ರೀತಿ ನಾವು ಕಂಡಕ್ಟರ್ ಗಳಿಗೆ ಕೂಡ ಅಲ್ಲಿ ಕೆಲವೊಮ್ಮೆ ಮಾನವೀಯತೆ ಅಥವಾ ಅನಿವಾರ್ಯತೆ ಬರ್ಬೋದು. ಒಂದು ಕರೆ ಸ್ವೀಕರಿಸ್ತೇನೆ ಆ ಬಗ್ಗೆ. ನಮಸ್ಕಾರ. ಹಲೋ, ನಮಸ್ತೆ. ಹಲೋ ಸರ್, ಹೇಳಿ ಹೇಳಿ. ನಮಸ್ತೆ. ದಿಲ್ಲಣ್ಣ ನಮಸ್ಕಾರ. ನಮಸ್ಕಾರ. ಜ್ಞಾನಪಂಡ ದಿಲ್ಲಣ್ಣ ನಮ್ಮ ಪುತ್ತೂರ್ದು ಪಕ್ಕ ಬರ್ಪನ ಅಪ್ರೆ ನಮ್ಮ ಗಾಡಿ ನಮ್ಮ ಸುರುಕುಮಾರ್ ಉಂಟವೇರ ಪಲ್ಲೆ 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 ಸರ್ ಸೂರ್ಯಕುಮಾರ್ ಗಿರೇಗ ದುಂಬ ಎಂಚ ಸ್ಟಾಪ್ ಪೂರ ಇತ್ತಂತಲೇ ಅಂಚೆನೆ ಒಪ್ಪುಂಡು ಒಂಚೂರು ಟೈಮಿಂಗ್ ಅವು ಏನು ಪೂರ ನಿಕ್ಕಲು ಅಡ್ಜಸ್ಟ್ ಮಾಡ್ತಾನೆ ಆತೆ ಬೇಲೆಗೆ ಬರ್ಪುನಕ್ಕು ಅನ್ನಂದು ಯಾನು ಪಂಡ ದಿಲ್ಲಣ್ಣ ಗೊತ್ತುಂಡದೆ ಯಾನು ಇನ್ನ ಅಲ್ಪ ಬೇಲೆಗೆ ಬರೋದಿತ್ತೆ ಪೇಂಟರ್ ಅದು. ಓಕೆ 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 ಪಂಡ ಇಂಕ್ರಿಟ್ ಮತ್ತೆ ರಿಸ್ಕ್ ಆಗ್ತದೆ ಅಲ್ಪ ಬೇಲೆಗೆ ಬರ್ರ ಒಂದು ಆನ್ ಕೊಡ್ಲಾಗ ಅಂಚ ಎನ್ಮ ಗಂಟೆಗೆ ಪಿದಾಡಿ ಪೇರೊಂದು ಇತ್ತು ನಾನು ಇನಿ ಒಂದು ಇತ್ತು ಒಂದು ಆಜಾರೆ ಗಂಟೆಗೆ ರೆಡಿ ಇತ್ತು ನನ್ನ ಬರೋಲಿ. ಸರಿ ಓಕೆ. ದಿಲ್ಲಣ್ಣ ಪಂಡ ಅಲ್ಪ ಸ್ಟಾಪ್ ಮಾತು ಉಂಟವ ಇರುತ್ತೆ ಸೂರ್ಯಕುಮಾರ್ ಉಂಟು 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 ಉಂಟು. ಎಸ್, ತುಂಬ ಜನರಿಗೆ ಈಗ ಸಂಶಯ ನನ್ನ ಪ್ರಕಾರ ಅನಿಸ್ತಾ ಇರೋದು ಸ್ಟಾಪ್ ಎಲ್ಲ ಕಡೆ ಉಂಟಾ ಇಲ್ವಾ ಇನ್ನು ಅಂತ. ಯಾಕಂತ ಹೇಳಿದ್ರೆ ಒಂದು ಬಸ್ ಮಂಗಳದಿಂದ ಸ್ಟೇಟ್ ಬ್ಯಾಂಕ್ ಬರಲಿಕ್ಕೆ ಸುಮಾರು ಒಂದು 15 ಕಡೆ ನಿಲ್ತದೆ ಅಂತಾದ್ರೆ ನೀವು ಫುಲ್ ಆಯಿತು ಅಂದರೆ ಫುಲ್ ಅಂದರೆ 50% ಆಯಿತು ಅಂತೇಳಿ ನಿಲ್ಲಿಸ್ತೀರಾ ಇಲ್ವಾ ಅಂತೇಳಿ ಒಂದು ಸಂಶಯ ಬರ್ತದೆ. ಈಗ ನನ್ನ ಇದರ ಮಾಹಿತಿ ಪ್ರಕಾರ ಸದ್ಯದ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಇರೋದು ಖಂಡಿತವಾಗಿ ಇದನ್ನು ರಿವೋಕ್ ಮಾಡಲೇಬೇಕಾಗ್ತದೆ. ಇದೊಂದು ಈ ಒಂದು ಕಂಡೀಷನ್ ಅಲ್ಲಿ ಇಟ್ಕೊಂಡೆಲ್ಲ ನೀವು ಸಾಧ್ಯತೆ ಇಲ್ಲ. ಇನ್ನು ಬಿಟ್ಟರೆ ಕೂಡ ಪೀಕರ್ ಅಲ್ಲಿ ನೀವು ಅಟ್ಲೀಸ್ಟ್ ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರು ಕೂಡ ನಡೀತದೆ. ಹಾಗೆಂದ್ರೆ ನೀವು ಸಿಟ್ಟಿಂಗ್ ಇಲ್ಲ ಅಂತ ಹೇಳಿದ್ರೆ ಕಷ್ಟ. ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟಂತ ಆಗ್ತದೆ. ಈಗ ನಾಳೆ ಈಗ ಎಕ್ಸಾಂಪಲ್ KSRTC ಇಟ್ಕೊಳ್ಳಿ, ಅವರು ಇಡೀ ದಕ್ಷಿಣ ಕನ್ನಡ ಉಡುಪಿ ಬಿಟ್ಟು ಎಲ್ಲಾ ಕಡೆ KSRTC ಇದೆ. ಈಗ ಒಂದು 10,000 ಬಸ್ಗಳಿದ್ರೆ ಅವ್ರಿಗೆ ಈಗ ಡಬಲ್ ಮಾಡ್ಬೇಕು, 20,000 ಮಾಡ್ಬೇಕು. 1 ವರ್ಷ ಕೋವಿಡ್ ಎಲ್ಲ ಮುಗ್ದ್ಮೇಲೆ 10,000 ಗಾಡಿಯನ್ನು ಏನ್ ಮಾಡ್ತಾರೋ? ಎಸ್, ಅದೊಂದು ಪ್ರಶ್ನೆ ಬರ್ತದೆ. ಮತ್ತೆ ಈಗ ಹಣವೇ ಇಲ್ಲ ಸರ್ಕಾರದಲ್ಲಿ ಕೂಡ ಇಷ್ಟು ಕಷ್ಟದಲ್ಲಿ ಇರುವಾಗ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಯಾವ ರೀತಿ ಫಂಡ್ ಕಲೆಕ್ಟ್ ಮಾಡ್ತೀವಿ? ಓಕೆ, ಇನ್ನೊಂದು ಈಗ ಮಕ್ಕಳೆಲ್ಲ ರಜೆಯಲ್ಲಿ ಇದ್ದಾರೆ ಅಂದರೆ ವಿದ್ಯಾರ್ಥಿಗಳು, ಅದು ಕೂಡ ಒಂದು ವೇಳೆ ಬಂದರೆ ಅವರಿಗೆ ಟಿಕೆಟ್ ಅಂದರೆ ಅದು ಅಲ್ಲಿ ಕಟ್ ಆಗೋ ಚಾನ್ಸಸ್ ಉಂಟು. ಯಾವುದೇ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕೋವಿಡ್ ಇರುವವರೆಗೆ ಎಲ್ಲ ಡಿಸ್ಕೌಂಟ್ಸು, ಯಾವುದೇ ರಿಸರ್ವೇಷನ್ಸು ಮತ್ತೆ ನಿಮ್ಮ ಸ್ಟೂಡೆಂಟ್ ಪಾಸ್ ಆಗಿರ್ಬೋದು ಎಲ್ಲವನ್ನು ನಾವು ರದ್ದು ಮಾಡಿದ್ದೇವೆ. ಓಕೆ, ಟೋಟಲ್ ಅದರಲ್ಲಿ ಯಾವುದೇ ಇದಿಲ್ಲ. ಕೋವಿಡ್ ಅಪ್ ಟು ಕೋವಿಡ್
ನೋ ಡಿಸ್ಕೌಂಟ್ಸ್, ನೋ ರಿಸರ್ವೇಷನ್ಸ್. ಓಕೆ, ಇನ್ನೊಬ್ರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಹರಿಶ್ಚಂದ್ರ ಪೂಜಾರಿ ಅವರು. ಟೈಮ್ ಕೀಪರ್ ಒಪ್ಪುನಲ್ಪನ ನಿಕ್ಲೆನ ಚಲೋ ಕಾರ್ಡ್ ಸೇಲ್ ಮಲ್ಪೊಲಿಯತ್ತೆ ಅಂತ. ಅದನ್ನೆಲ್ಲ ಮಾಡ್ತಾ ಇದ್ದೇವೆ, ಅದೆಲ್ಲ ಟ್ರೈ ಮಾಡ್ತೇವೆ. ನಾನು ಹೇಳಿದಲ್ಲ, ಎಷ್ಟು ಸಿಂಪಲ್ ಆಗ್ತದೆ ಅಷ್ಟು ನಾವು ಅದನ್ನು ಮಾಡ್ತೇವೆ. ಓಕೆ, ಇನ್ನೊಂದು ಅಮೌಂಟ್ ಇರುವ ಸ್ಮಾರ್ಟ್ ಕಾರ್ಡ್ ಅವ್ರ ಚಲೋ ಕಾರ್ಡ್ ಮಿಸ್ ಆದರೆ ಏನು ಮಾಡುವುದು ಅಂತೇಳಿ, ಬಹುಶಃ ಅದು ಬೇರೆಯವರು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಬೇರೆಯವರು ಯೂಸ್ ಮಾಡ್ಲಿಕ್ಕೆ ಆಗ್ತದೆ, ಅದನ್ನು ಬ್ಲಾಕ್ ಮಾಡ್ಬೋದು. ಈಗ ಅವರು ಇಮಿಡಿಯೇಟ್ ನಮ್ಮ ಹೆಲ್ಪ್ ಲೈನಿಗೆ ಇದು ಮಾಡಿದರೆ ಅದನ್ನು ಇಮಿಡಿಯೇಟ್ ಅದು ಕಾರ್ಡನ್ನು ಬ್ಲಾಕ್ ಮಾಡ್ಬೋದು. ಸೇಮ್ ATM ಇದು ನಿಮ್ಮ ಕಾರ್ಡ್ RBI ಗೈಡ್ಲೈನ್ಸ್ ಪ್ರಕಾರ ಎಸ್ ಬ್ಯಾಂಕ್ ಒಟ್ಟಿಗೆ ಸೇರ್ಕೊಂಡು ನಾವು ಮಾಡಿರುವಂಥದ್ದು. ಸೊ ಹಾಗಾದರೆ ದಾಖಲೆಗಳು ಮಿಸ್ಯೂಸ್ ಆಗಲಿಕ್ಕಿಲ್ಲ ಇರುವಂಥದ್ದು. ಓಕೆ, ಇನ್ನೊಂದು ಚಲೋ ಟ್ರಾವೆಲ್ ಕಾರ್ಡ್ಗಳನ್ನು ಸೂಪರ್ ಮಾರ್ಕೆಟ್, ದಿನಸಿ ಅಂಗಡಿ, ಬೇಕರಿ, ಮೊಬೈಲ್ ಶಾಪ್ಗಳಲ್ಲಿ ಇನ್ನಿತರ ಅಂಗಡಿಗಳು ಸಿಗುವಂತಿದ್ರೆ ಭಾರಿ ಉತ್ತಮ ಅಂತೇಳಿ. ಬಹುಶಃ ಅದರ ಬಗ್ಗೆ ಹೆಜ್ಜೆಗೆ ಸಿಗುವಂತಾದ್ರೆ ಅದು ಇದಾಗತ್ತಾ ಅಂದರೆ ಅದರ ಬಗ್ಗೆ ಕೂಡ ನಾವು ಆಲೋಚನೆಯಲ್ಲಿದೆ, ಅದು ಹೇಗೆ ಮಾಡಬೇಕಂತ. ತುಂಬ ಕರೆಗಳು ಬರ್ತಾ ಇದೆ, ನಮ್ಮ ಅಂಗಡಿಗಳು ನಮ್ಮ ಪ್ರೈಮ್ ಲೊಕ್ಯಾಲಿಟಿಯಲ್ಲಿದೆ, ನಮ್ಮ ಕಾರ್ಡ್ಗಳ ನಮ್ಮಲ್ಲಿ ಸೇಲ್ ಮಾಡ್ಲಿಕ್ಕೆ ಕೊಡಿ ಅಂತೇಳಿ. ನೋಡು ಅದು ಹೇಗೆ ಯಾವ ರೀತಿ. ಇನ್ನೊಬ್ರು ದೀಪಕ್ ಪೂಜಾರಿ ಅಂತೇಳಿ, ಬಸ್ಸಿನ ಸಮಯದಲ್ಲಿ ಬದಲಾವಣೆ ಇದೆಯಾ, ಮೊದಲಿನ ಸಮಯದಂತೆ ಇರುವ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಅಂತ. ಒಬ್ಬ ಬಹುಶಃ 9 ಗಂಟೆಗೆ ಡ್ಯೂಟಿ ಹೋಗ್ಬೇಕಾದ್ರೆ 8 ಗಂಟೆಗೆಲ್ಲ ನಿಂತಿರ್ತಾನೆ, ನಿಮ್ಮದು 7 ಗಂಟೆಗೆ ಒಂದು 8ವರೆಗೆ ಒಂದು ಅಂತಾದರೆ ಆತನಿಗೆ ಏನಾದ್ರು ಪ್ರಾಬ್ಲಮ್ ಆಗುವ ಚಾನ್ಸಸ್. ಈಗ ನಾನು ಹೇಳಿದಲ್ಲ, ಪ್ರಾಕ್ಟಿಕಲ್ ಆಗಿ ನಾವು ಜೂನ್ 1ಕ್ಕೆ ಈ ಬಸ್ಗಳು ಸ್ಟಾರ್ಟ್ ಆದಮೇಲೆ ಕೂಡ ಮೇಲೆ ನಮಗೆ ಇದರ ಬಗ್ಗೆ ಟೈಮಿಂಗ್ಸ್ ವಿಷಯ ಆಗಿರ್ಬೋದು. ಈಗಂತೂ ನಾವು ಎಲ್ಲ ಸೆಕ್ಟರ್ಗಳಂದರೆ ಎಲ್ಲ ರೂಟ್ ವೈಸ್ ನಾವು ಮೀಟಿಂಗ್ಗಳನ್ನು ಮಾಡಿ ಅವರಿಗೆ ಅದರ ಫ್ರೀಡಮನ್ನು ಬಿಟ್ಕೊಟ್ಟಿದ್ದೇವೆ. ನೀವು ಯಾವ ರೀತಿ ಟೈಮಿಂಗ್ ಮಾಡ್ತೀರಿ. ಈಗ ಒಂದು 10 ಬಸ್ ಇರುವಂಥದ್ದು ನಾವು 5 ಬಸ್ ಓಡಿಸ್ತೇವೆ. ಸೊ 5 ಬಸ್ಸಲ್ಲಿ ಆಟೋಮೆಟಿಕ್ ನಿಮಗೆ ಟೈಮ್ ಗ್ಯಾಪ್ ಜಾಸ್ತಿ ಆಗ್ತದೆ. ಟ್ರಿಪ್ ಜಾಸ್ತಿ ಮಾಡುವಂಥ ಕೆಲವು ಪ್ರೊವಿಷನ್ ಮಾಡಿದ್ದಾರೆ ನಮ್ಮ ಸೆಕ್ಟರ್. ಟ್ರಿಪ್ ಜಾಸ್ತಿ ಮಾಡಿದ್ದಾರೆ ಟೈಮನ್ನು ಕಮ್ಮಿ ಮಾಡಲಿಕ್ಕೆ. ಪೀಕ್ ಟೈಮಲ್ಲಿ ಒಂದಿಷ್ಟು ಜಾಸ್ತಿ ಬಸ್ ಇರುವಂಥ ವ್ಯವಸ್ಥೆ ಆಗ್ಬೋದು. ಈಗ 7 to 9 ಇದ್ರೆ ಆ ಟೈಮ್ ಅಲ್ಲಿ ನಾವು ಟ್ರಿಪ್ ಜಾಸ್ತಿ ಮಾಡುವಂಥ ವ್ಯವಸ್ಥೆ ಮಾಡ್ಬೋದು. ಸೊ ಈಗ ಅಲ್ಲಿ ಟ್ರಿಪ್ಗಳನ್ನು ಜಾಸ್ತಿ ಮಾಡಿ ಈ ಏನು ನಮ್ಮ ಮಧ್ಯಾಹ್ನ ಟೈಮಲ್ಲಿ ಅಲ್ಲಿ ಸ್ವಲ್ಪ ನಾವು ಡಿಸ್ಟೆನ್ಸ್ ಟೈಮಿಂಗ್ ಅನ್ನು ಜಾಸ್ತಿ ಮಾಡುವಂತ ವ್ಯವಸ್ಥೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಓನರಿಗೆ ಒಂದು 6 ಬಸ್ ಇದ್ರೆ ಆ 6 ಬಸ್ಸಲ್ಲಿ ಈಗ ನಿಮ್ಮ ಪ್ರಕಾರ ಆತ ಜಾಸ್ತಿ ಅಂತ ಹೇಳಿ 2 ರಿಂದ 3 ಮಾತ್ರ ಇಳಿಸುವುದು, 6ಕ್ಕೆ 6 ಇಳಿಸುವ ಸಾಧ್ಯತೆ ಇಲ್ಲ. ಹಾಗಾದ್ರೆ ಆಟೋಮೆಟಿಕ್ ಆಗಿ ಬಸ್ ಕಡಿಮೆ ಆಗ್ತದೆ. ಅಂದ್ರೆ ನೀವು ಹೇಳ್ತೀರಿ ಪ್ರಯಾಣಿಕರೇ ಬರುವಂತ ಡೌಟ್ ಇದೆ ಅಂತ ಹೇಳಿ. ಹಾಗಿರುವಾಗ ಈಗ ಅಲ್ಲ, ಈಗ ನಾವು 15 ನಮ್ಗೆ ಈಗ ನಾಳೆ ನೀವು ಜಾಸ್ತಿ ಆದ ತಕ್ಷಣ ನಾವು ಹಾಕ್ತೀರಾ, ಅದರಲ್ಲಿ ನಮ್ಮ ಬಸ್ ನಮ್ಮ ಹತ್ರನೇ ಉಂಟು. ಸೊ ಈಗ 15th ಒಂದು ತಿಂಗಳ ಮಟ್ಟಿಗೆ ನಾವು ಟ್ರಯಲ್ ನೋಡ್ಲೇಬೇಕಾಗ್ತದೆ. ಸೊ ಇನ್ ಕೇಸ್ ನಮ್ಗೆ ರೆಸ್ಪಾನ್ಸ್ ಜಾಸ್ತಿ ಇದ್ರೆ ರೆಗ್ಯುಲರ್ ಆಗಿ ಓಡ್ತದೆ ಬಸ್, ಅದಕ್ಕೇನು ಇದಿಲ್ಲ. ನೀವಾಗೆ ಡಿಸೈಡ್ ಮಾಡಿಲ್ಲ 50% ಮಾತ್ರ ಬಸ್ಗಳು ಇಳಿಯುವುದು. ನಾವು ಜನರ ಸ್ಪಂದನೆಗೆ ಅವ್ರು ಹೇಗೆ ಸ್ಪಂದನೆ ಕೊಡ್ತಾರೆ ಆ ರೀತಿಯಲ್ಲಿ ನಾವು ಓಡಿಸ್ಲಿಕ್ಕೆ ನಾವು ಸಿದ್ಧ. ಮತ್ತೊಂದು ಕರೆ ಸ್ವೀಕರಿಸೋಣ. ನಮಸ್ಕಾರ. ಹಲೋ ಸರ್, ಮಾತಾಡು. ನಮಸ್ತೆ, ಮಾತಾಡಿ, ನಿಮ್ಮ ಅಭಿಪ್ರಾಯ ಹೇಳಿ. ಇದು ನಾವು ತಾಳಿಗೋಡಲ್ಲಿ ಇರೋದು ಸರ್, 20 ಮಾತ್ರ ನಮ್ಗೆ ಇರೋದು ಒಂದೇ ಬಸ್. ಹೇಳಿ. ಅದು ಬಸ್ ಒಂದೇ ಹಾಕಿದ್ರೆ ಜನ ತುಂಬ ಬರ್ತಾರೆ ಇಲ್ಲಿಂದೆಲ್ಲ. ಏನು ಒಂದೇ ಬಸ್ ಅಲ್ಲಿ ಒಂದೇ ಬಸ್ ಹಾಕಿದ್ರೆ 21B ಮಾತ್ರ ಇರೋದು ನಮ್ಗೆ. ನಿಮ್ಗೆ ಒಂದೇ ಬಸ್ ಇರೋದು ಅಂತ ಹೇಳುದು ನೀವು ನಿಮ್ಮ ಏರಿಯಾದಲ್ಲಿ. ಅದರಲ್ಲಿ ಎಲ್ಲರೂ ಬರುವಂತ ಅರ್ಥ ಆಯ್ತು. ಈಗ ಕೆಲವು ಏರಿಯಾಗಳಿಗೆ ಬೆಳಿಗ್ಗೆ ಒಂದು ಸಂಜೆ ಒಂದು ಅಂದ್ರೆ 8 ಗಂಟೆಗೆ ಹೋದ್ರೆ ಅದು 11 ಗಂಟೆಗೆ ಅದು ಪುನಃ ಬಂದು ಅದೇ ಹೋಗ್ಬೇಕು. ಆಗಿರುವಾಗ ಅಂತ ನಂಗೆ ಕಾಣ್ತಾ ಇಲ್ಲ, ಬೇರೆ ಏನೋ ಸರ್ವಿಸ್ ಇರ್ಬೋದು ಸಿಟಿಯಲ್ಲಿ ನಿಮ್ಗೆ. ಒಂದ್ ವೇಳೆ ಅಂತದ್ದು ಗ್ರಾಮಾಂತರ ಭಾಗದಲ್ಲಿ ಇದ್ರೆ ಕೂಡ ಅಲ್ಲ, ಅನಿವಾರ್ಯವಾಗಿ ತುಂಬಿಸ್ಲೇಬೇಕಾಗತ್ತೆ ಅವರಂತ, ಏನು ಮಾಡ್ಲಿಕ್ಕೆ ಆಗಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ, ಯಾಕಂದ್ರೆ ಅದನ್ನೇ ನಾಡ್ದು ಯಾರಾದ್ರೂ ಫೋಟೋ ತೆಗೆದು ನನ್ನ ಪ್ರಕಾರ ಅಲ್ಲ. ಈಗ ಏನ್ ಗೊತ್ತು, ನಮ್ಗೆ ಯಾವುದೇ ಈಗ ನಾವಂತೂ ಸಿದ್ಧರಾಗಿದ್ದೇವೆ. ನಾಳ್ದು ಈಗ ಫೋಟೋಸ್ ಬರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಇದೆಲ್ಲ ಇದೆ. ಇದು ಹೇಗಂತ ಹೇಳಿದ್ರೆ ಕೆಲಸಕ್ಕಿಲ್ಲದವರೆಲ್ಲ ಇಂಥದ್ದೆಲ್ಲ ಮಾಡ್ತಾ ಇರ್ಬೋದು. ನಾನು ಸೇಫ್ಟಿ ವಿಷಯದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿರ್ತೇವೆ, ಬಟ್ ಕೆಲವೊಮ್ಮೆ ನಾವು ಮಾನವೀಯತೆ ದೃಷ್ಟಿಯಲ್ಲಿ ಕೂಡ ನೋಡ್ಬೇಕಾಗ್ತದೆ. ಎಲ್ಲವನ್ನು ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಹೇಳ್ಕೊಂಡು ಈಗ ನೀವು ಹೇಳಿದ್ರಿ, ಈಗ ಹಳ್ಳಿಯವರು ಏನ್ ಮಾಡ್ಲಿಕ್ಕಾಗ್ತದೆ. ಕರೆಕ್ಟ್. ಅಂದ್ರೆ ಆ ಒಂದೇ ಬಸ್ ಆದ್ರೆ ಪಾಪ 30 ಮಂದಿ 40 ಮಂದಿ ಬರೋದಾದ್ರೆ ಅವ್ರು ತುಂಬಿದ ಫುಲ್ ಕುತ್ಕೊಂಡ್ರೆ ನಿಮ್ಗೆ ಸಹ ಇಳಿಲಿಕ್ಕೆ ಸಾಗುದಿಲ್ಲ. ಅದೇ ಫೋಟೋವನ್ನು ತೆಗೆದು ಎಲ್ಲಾ ಬಸ್ನ ಮಾಲೀಕರು ಹೀಗೆ ಮಾಡ್ತಾರೆ ಅಂತ ಹೇಳಿ. ಈಗ ನೋಡಿ, ನೀವು BMTC ಅಲ್ಲಿ ಮೊನ್ನೆ ಬಂತು ಬೆಂಗಳೂರಲ್ಲಿ ಬಸ್ ಇರುವುದೇ, ಅಲ್ಲಿ ಅವ್ರು ಹಾಕಿರುವಂತದ್ದು 200-300 ಬಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಫುಲ್ ಆಗ್ಲೇಬೇಕಲ್ಲ. ಈಗ ಒಂದ್ ಸ್ವಲ್ಪ ಜೂನ್ 1ರಿಂದ ಅವರು ಮಾಡ್ತಾರೆ. ಸೊ ಅಂತ ಸಂದ ನಾವು ಕೂಡ ಜಾಸ್ತಿ ಮಾಡುವಂತ ಚಾನ್ಸಸ್ ಉಂಟು. ಇನ್ನೊಂದು, ಚಲೋ ಕಾರ್ಡ್ ವ್ಯಾಲಿಡಿಟಿ ಇಷ್ಟು ಸಮಯ ಅಂತ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. 1 ವರ್ಷ ವ್ಯಾಲಿಡಿಟಿ ಇದೆ. ಓಕೆ, ಅದಕ್ಕೇನು ಪ್ರಾಬ್ಲಮ್? 1 ವರ್ಷ ವ್ಯಾಲಿಡಿಟಿ. ಓಕೆ, ಅದು ನಾರ್ಮಲಿಗೆ ಬಂದರೂ ಕೂಡ ಅದನ್ನು ಬಳಸಬಹುದು, ಅದ್ರ ಏನು ತೊಂದರೆ ಆಗೋದಿಲ್ಲ. ಹೌದು. ಓಕೆ, ಎಸ್. ಇನ್ನೊಂದು, ಬೈ ದ ಕಾರ್ಡ್ ಎನಿ ಟೈಮ್ ಕೀಪ್ ಇಟ್ ಲೈಕ್ ATM ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಹಾಗೆ ಆಗತ್ತೆ ಅಂತ. ಕಾರ್ಡ್ ಅಂತೂ ನಿಮ್ಮ ATM ಕಾರ್ಡ್ ಆಗಿ ಉಂಟು. ಓಕೆ, ಎಸ್. ಸ್ಮಾರ್ಟ್ ಕಾರ್ಡ್ ಒಳ್ಳೆ ವಿಚಾರ. ಅದೆಲ್ಲ ಸಿಟಿ ಬಸ್ನವರು ಚಲೋದ ಅಂಡರ್ ಬರುವರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಚಲೋ ಅಂಡರ್ ಬರ್ಬೇಕಂತ ಏನಿಲ್ಲ, ನೀವು ಆ ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ. ದಿಸ್ ಇಸ್ ಚಲೋಗೆ ಏನು ಇದ್ರಲ್ಲಿ ಏನು ಪಾತ್ರ ಇಲ್ಲ. ಚಲೋ ಇಸ್ ಅ ಟೆಕ್ನಾಲಜಿ ಪಾರ್ಟ್ನರ್ ಅಷ್ಟೇ. ಓಕೆ,
ಎಲ್ಲ ನಮ್ಮ ಅಸೋಸಿಯೇಷನ್ ಮೆಂಬರ್ಗಳೇ. ಇಲ್ಲಿ ಚಲೋ ಏನಂತ ಹೇಳಿದ್ರೆ ನಾವು ಸಾಫ್ಟ್ವೇರಿಗೆ ನಾವು ಇನ್ವೆಸ್ಟ್ ಮಾಡಲಿಲ್ಲ, ಕಾರ್ಡಿಗೆ ಇನ್ವೆಸ್ಟ್ ಮಾಡಲಿಲ್ಲ, ಎಲ್ಲ ಅವರೇ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಒಂದು ಬಿಸ್ನೆಸ್ ಆಗುವಾಗ ಒಂದು ಸರ್ಟನ್ ಪರ್ಸೆಂಟೇಜ್ ಅವ್ರು ತಗೊಳ್ತದೆ ವಿನ ಮತ್ತೆ ಒಂದು ಟೆಕ್ನಾಲಜಿ ಪಾರ್ಟ್ನರ್ ಆಗಿ ನಮ್ಮೊಟ್ಟಿಗೆ ಇರ್ತಾರೆ ಅವರಷ್ಟೇ. ಓಕೆ, ಅದು ಎಲ್ಲ ಬಸ್ನ ಅವ್ರ ಬಸ್ನ ಇಂಡಿವಿಜುವಲ್ ಓನರಿಗೂ ಅವರಿಗೆ ಏನೋ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು. ಶಿವಾನಂದ ರಘು ಕೋಟೆ ಅಂತ ಕೇಳ್ತಾರೆ, ನಥಿಂಗ್ ಕ್ಯಾನ್ ಬಿ ಡನ್, ವಿ ಹ್ಯಾವ್ ಟು ಪೇ ವಾಟ್ ಎವರ್ ಡೇ ಚಾರ್ಜ್ ಅಂತ. ಅಂದರೆ ನೀವು ಏನು ಕೇಳ್ತೀರಿ ಕೊಡಲೇಬೇಕಾಗುತ್ತೆ, ನಮಗೆ ಬೇರೆ ಉಪಾಯ ಇಲ್ಲ ಅಂತ. ಅಲ್ಲ, ಕೊಡಲೇಬೇಕಂತೇಳಿ ನಾವು 10 ಇದ್ದದನ್ನು 20 ಮಾಡಿದರೆ ಇದು ಸರಿ ಇರ್ತದೆ. ನಾವು ಮಾಡಿರುವಂಥದ್ದು ₹1 ಜಾಸ್ತಿ ಮಾಡಿದ್ದೇವೆ. ಸೊ ಅದರಲ್ಲಿ ಆ ಕಮೆಂಟ್ ಅಗತ್ಯ ಇಲ್ಲ ಅಂತ ಹೇಳಿ. ಎಸ್, ಮತ್ತೊಂದು ಕರೆ ಸ್ವೀಕರಿಸೋಣ. ನಮಸ್ಕಾರ. ಹಲೋ. ಎಸ್, ಆ ಕರೆಯನ್ನು ಮತ್ತೆ ಸ್ವೀಕರಿಸೋ ಪ್ರಯತ್ನವನ್ನು ಮಾಡ್ತೇವೆ. ಶಾಲೆ ಕಾಲೇಜುಗಳ ಮಕ್ಕಳಿಗೆ ರಿಯಾಯಿತಿ ಇಲ್ವಾ ಅಂತ ಕೇಳಿದ್ದಾರೆ. ನೀವು ಅದಕ್ಕೆ ಆಗಲೇ ಉತ್ತರ ಕೊಟ್ಟರೆ ರಿಯಾಯಿತಿ ಸದ್ಯಕ್ಕಂತ ಯಾವುದೇ ರಿಯಾಯಿತಿ ಇರುವುದಿಲ್ಲ ಅಂತೇಳಿ. ಇನ್ನು ಡ್ರೈವರ್ ಕಂಡಕ್ಟರ್ ಡ್ಯೂಟಿ ಮಾಡುವಾಗ ಎಲ್ಲಿಯಾದರೂ ಕೊರೋನಾ ಬಂದರೆ ಯಾರು ಜವಾಬ್ದಾರಿ, ಅವರಿಗೆ ಹಾಸ್ಪಿಟಲ್ ಖರ್ಚು ಭರಿಸುವ ಸಾಮರ್ಥ್ಯವನ್ನು ಈಗಿನ ಪರಿಸ್ಥಿತಿಯಲ್ಲಿ ಅವರಿಗೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೂ ನೀವು ಬಹುಶಃ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ಅದನ್ನು ಬಹುಶಃ ಒಂದು ರೀತಿಯಲ್ಲಿ ಅಸೋಸಿಯೇಷನ್ ಒಂದಿಷ್ಟು ಕೂಡ ಪ್ರಯತ್ನ ಮಾಡಬೇಕು. ಜಿಲ್ಲಾಡಳಿತ ಕೂಡ ಇದರ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕು. ಸರ್ಕಾರ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಈಗ ನಾಳ್ದು ಮಾಲ್ಗಳಾಗಿರ್ಬೋದು ಎಲ್ಲವೂ ಓಪನ್ ಮಾಡಿದ ತಕ್ಷಣ ಈಗ ಒಂದು ಸಮಾಧಾನಕರ ವಿಷಯ ಏನಂತ ಹೇಳಿದ್ರೆ, ನಮ್ಮ ಕಮ್ಯುನಿಟಿ ಸ್ಪ್ರೆಡ್ ಆಗಲಿಲ್ಲ. ಯಾವುದು ಈಗ ಕಮ್ಯುನಿಟಿ ಸ್ಪ್ರೆಡ್ ಆಗಲಿಲ್ಲ, ಎಲ್ಲ ಕ್ವಾರಂಟೈನ್, ನೀವು ಹೊರ ದೇಶದಿಂದ ಅಥವಾ ಹೊರ ರಾಜ್ಯದಿಂದ ಬಂದವರು ಕ್ವಾರಂಟೈನ್ ಆಗಿರೋದೇ ಹೈಯೆಸ್ಟ್ ಕೇಸ್ ಇರುವಂಥದ್ದು. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಲಿಕ್ಕಿಲ್ಲ ಅಂತೇಳಿ ಒಂದು ಭರವಸೆ. ಇನ್ನೊಂದು ನರೇಶ್ ಸುವರ್ಣ ಕೇಳಿದ್ದಾರೆ, ಒನ್ ಕಾರ್ಡ್ ಹೌ ಮೆನಿ ಪೀಪಲ್ ಕ್ಯಾನ್ ಯೂಸ್ ಅಟ್ ದ ಸೇಮ್ ಟೈಮ್. ಅಂದರೆ ಉಡುಪಿ ಅಲ್ಲ, ಬೆಂಗಳೂರಲ್ಲಿ ಕೆಲವೊಮ್ಮೆ ಪಾಸ್ಗಳು ಕೆಲವು ಇಳಿದ ನಂತರ ಅಲ್ಲಿ ನಿಂತು ಕೇಳೋರಿದ್ದಾರೆ, ನಿಮಗೆ ಬೇಡ ನಮಗೆ ಕೊಡಿ, ನಾವು ಯೂಸ್ ಮಾಡ್ತೇವೆ ಅಂತ. ಹೀಗೇನಾದರೂ ಅದು ಡೇ ಪಾಸ್, ಡೇ ಪಾಸ್, ಇದರಲ್ಲಿ ಡೇ ಪಾಸ್ ಇದು ವಿಷಯ ಬರೋದಿಲ್ಲ. ಈಗ ಅವರು ₹100 ರೀಚಾರ್ಜ್ ಮಾಡಿರ್ತಾರೆ. ಈಗ ನಿಮಗೆ ಅಗತ್ಯ ಯೂಸ್ ಮಾಡ್ತೀರಿ, ನಂಗೆ ಕೊಡ್ತೀರಿ, ಅಮೌಂಟ್ ಅಂತೂ ಕಟ್ ಆಗ್ತದೆ. ಈಗ ನಾನು ಒಂದು ದಿವಸ ಡ್ಯೂಟಿಗೆ ಬರ್ದಿದ್ರೆ ಅದನ್ನು ಬೇರೆಯವ್ರಿಗೆ ಕೊಟ್ಟರೆ ಅವರು ಅದನ್ನು ಯೂಸ್ ಮಾಡಬಹುದು. ಅಮೌಂಟ್ ಯೂಸ್ ಮಾಡ್ಲಿಕ್ಕೆ ಈಗ ನಮಗೆ KYC ಈಗ ಮೆಸೇಜ್ ಎಲ್ಲ ನಮಗೆ ಡೌಟ್ ಬಂದ್ರೆ ನಾವು ಇಮಿಡಿಯೇಟ್ ಬ್ಲಾಕ್ ಮಾಡ್ತೇವೆ ಅದನ್ನು. ಕಾರ್ಡ್ ಬ್ಲಾಕ್ ಆಗ್ತದೆ ಅಷ್ಟೇ. ಕರೆಕ್ಟ್. ಎಸ್. ಇನ್ನೊಂದು, ಈಗ ಬಸ್ ದರ ಏರಿಸಿದ್ದು ಕೋವಿಡ್ಗೋಸ್ಕರ ತಾನೇ, ಇಲ್ಲ ಅಂದ್ರೆ ದರ ಏರಿಸುವ ಅಗತ್ಯ ಇತ್ತ ಅಂತ ಕೇಳಿದ್ದಾರೆ. ಖಂಡಿತ ಇತ್ತು. ನಾವು ಅದೇ ನಮ್ಮ ಜನರಿಗೆ ಏನಾಗಿದೆ ಅಂತೇಳಿ ನಾವು ಎಲ್ಲೋ ಒಂದು ಹೇಳಲಿಕ್ಕೆ ನಾವು ಜಾಸ್ತಿ ಪ್ರಯತ್ನ ಪಡಲಿಲ್ಲ ಜನರಿಗೆ. ನಮ್ಮ ಏನು ಕೆಲವರು ಏನಾಗಿದೆ ಅಂತ ಹೇಳಿದರೆ, ಸಾರಿಗೆ ವ್ಯವಸ್ಥೆಯಲ್ಲಿ ಟ್ಯಾಕ್ಸ್ ಅಂತ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಟ್ಯಾಕ್ಸ್ ಎಷ್ಟಿರ್ತದೆ, 3 ತಿಂಗಳಿಗೆ ಕಟ್ಟುವಂಥ ಟ್ಯಾಕ್ಸ್ 35,000. ಈಗ ನಮಗೆ 16,000 ಇತ್ತು. ಸಿದ್ದರಾಮಯ್ಯ ಗೌರ್ಮೆಂಟ್ ಏನು ಸರ್ಕಾರ ಮುಂದಿನ ಕಾಂಗ್ರೆಸ್ ಸರ್ಕಾರ ಬದಲಾವಣೆ ಆದಾಗ ಅದಕ್ಕಿಂತ ಮೊದಲು 16,000 ಇತ್ತು. ಆ ನೆಕ್ಸ್ಟ್ ಬಜೆಟಲ್ಲಿ ಅದನ್ನು 26,000 ಮಾಡಿದರು. 32,000 ಇದ್ದದನ್ನು 50,000 ಮಾಡಿದರು. 60,000 ಇದ್ದ ಟ್ಯಾಕ್ಸ್ ಅನ್ನು 82,000 ಮಾಡಿದರು. 80 ಇದ್ದ ಟ್ಯಾಕ್ಸ್ ಅನ್ನು 1 ಲಕ್ಷ ಮಾಡಿದರು 3 ತಿಂಗಳಿಗೆ. ಸೊ ಮತ್ತೆ ಆಗಿರುವಂಥ GST ಇಂದ ಆಗಿರುವಂಥ ನಮ್ಮ ಟೈರ್ನ ಬೆಲೆ, ಮತ್ತೆ ಡೀಸೆಲ್ಗೆ ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಡೀಸೆಲ್ ನಮಗೆ ಸಬ್ಸಿಡಿ ರೂಪದಲ್ಲಿ ಸಿಗ್ತದಾ ಅಂತೇಳೋ ಭಾವನೆ ಇದೆಯೋ ಗೊತ್ತಿಲ್ಲ. ನಮಗೆ ಡೀಸೆಲ್ ₹72ವರೆಗೆ ಹೋಗಿದೆ. ಈಗ ನೀವು ಮಾರ್ಕೆಟ್ ಫ್ರೀ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಅಲ್ಲಿ ಮಾರ್ಕೆಟ್ ಯಾವುದು ಹೈ ಆಗ್ತದೆ ಆಗ ನಮಗೆ ಹೈ ಮಾಡ್ತಾರೆ, ಲೋ ಆದಾಗ ಲೋ ಮಾಡ್ತಾರೆ ಅಂತ ಹೇಳಿ. ಸೊ ಲೋ ಈಗ ಆಗಿದೆ, ಬಟ್ ನಮ್ಗೇನು ಅದರ ಪ್ರಯೋಜನ ಏನು ಸಿಗ್ಲಿಲ್ಲ. ಸೊ ಅಟ್ಲೀಸ್ಟ್ ಇದು ಕೂಡ ಜನರ ಒಂದು ಇದು ಮಾಡ್ಬೇಕು. ನೀವು ಫೈಟ್ ಮಾಡಬೇಕು. ಆ ಫ್ಯೂಯಲ್ ಇನ್ಕ್ರೀಸ್ ಆಗುವಾಗ ನೀವು ಯಾರು ಮಾತಾಡೋದಿಲ್ಲ, ಬಟ್ ಡೀಸೆಲ್ ಈ ಟಿಕೆಟ್ ರೇಟ್ ಆಗುವಾಗ ಎಲ್ಲರೂ ಸಮಸ್ಯೆಯನ್ನು ಮಾತಾಡ್ತೀರಿ. ನೀವು ದೈನಂದಿನ ದಿನಗಳು ಎಷ್ಟು ಫ್ಯೂಯಲ್ ಯೂಸ್ ಮಾಡ್ತೇವೆ, ಯಾರು ಎಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಓಕೆ, ಮತ್ತೊಂದು ಕರೆ ಕಾಯೋಣ. ನಮಸ್ಕಾರ. ಹಲೋ, ಹೇಳಿ, ಧ್ವನಿ ಕೇಳಿಸ್ತಾ? ನಮಸ್ತೆ. ದಿಲ್ರಾಜ್ ನಮಸ್ತೆ. ಸಂದೀಪ್ ಪಾತೆರ್ನು ಕೊಡಿಕಲ್ಲರ್. ಪಾತೆರ್ಲಣ್ಣ. ನಮಸ್ತೆ ದಿಲ್ರಾಜ್. ನಮಸ್ತೆ. ಯುವರ್ ಟೀಮ್ ಮೆಂಬರ್ ಫ್ರಮ್ ಸ್ವಚ್ಛ ಭಾರತ್. ಪಲ್ಲೆ ದಿಲ್ರಾಜ್ ದಾದ ಗೊತ್ತನೆ ಒಂದು ಇಟ್ಸ್ ಈಕ್ವಲ್ ಟು ನಾಲ್ ಕಾರ್ಡ್ ಪಂಡ ಪಿದೆ ಹೊಡಿತಿನ ನಾಲ್ ಕಾರ್ಡ್ ದಲಕನ್ನ ಅಂಚನೆ ಬರ್ಪುಂಡೆ ಪಂಡ ಸೆನ್ಸರ್ಸ್ ಬರ್ತದೆ. ಕರೆಕ್ಟ್ ಅಂಚನೆ ಬರ್ಪು ಅದೇ ಅನ್ನ ಇಟ್ಸ್ ವೆರಿ ಕನ್ವೀನಿಯಂಟ್ ಫಾರ್ ಪೀಪಲ್. ಅವು ಜನಕ್ಕೆ ಮಸ್ತ್ ಕನ್ವೀನಿಯಂಟ್ ಅವು ಅನ್ನ ಒಂದಿರೇಗ ಸೇಮ್ ಗಿರ್ನ ಮೆಟ್ರೋ ಕಾರ್ಡ್ ಪುರ ಉಂಟದೆ ಅವೇ ಕಾನ್ಸೆಪ್ಟ್ ಮಂತಿನಂಚಿನ ಒಂದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್. ಇನ್ನೊಂದು ಪುರುಷೋತ್ತಮ್ ಭಂಡಾರಿ ಅವ್ರು ಕೇಳ್ತಾರೆ, ಕ್ಯಾಶ್ ಪೇಮೆಂಟ್ ಮಾಡಿದರೆ ಟಿಕೆಟ್ ಕೊಡ್ತೀರಾ ಅಂತ. ಹೌದು, ಕೊಡ್ತಾರೆ. ಓಕೆ, ಅದಕ್ಕೆ ಇದಕ್ಕೂ ಟಿಕೆಟ್ ಇದೆಯಾ? ಅಂದರೆ ಇದಕ್ಕೆ ನಾವು ಈಗ ಏನು ಮಾಡಿದೆ ಅಂತ, ಸದ್ಯದ ಕೋವಿಡ್ ಇರುವವರೆಗೆ ಟಿಕೆಟ್ ಇಲ್ಲ ಅಂತೇಳಿ ನಾವು ಇದು ಮಾಡಿದೆ. ಯಾಕಂದ್ರೆ ಜಸ್ಟ್ ನಿಮಗೆ ಮೆಸೇಜ್ ಬರ್ತದೆ, ಗೊತ್ತಾಗುತ್ತೆ ಅಂತೇಳಿ. ಅಗತ್ಯ ಟಿಕೆಟ್ ಅಟ್ಲೀಸ್ಟ್ ಪೇಪರ್ ಲೆಸ್ ಮಾಡ್ಬೋದು. ಎಸ್. ಇನ್ನೊಬ್ರು ರಮೇಶ್ ಹೇಳ್ಪೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ? ಯಾಕಂದರೆ ನೈಟ್ ಕರ್ಫ್ಯೂ ಇರೋದ್ರಿಂದ ರಾತ್ರಿ 7ರಿಂದ ಬೆಳಿಗ್ಗೆ 7 ಗಂಟೆಗೆ ಬಸ್. ನಿಮ್ಮದು ಬೆಳಿಗ್ಗೆ 7 ನಂತರನೇ ಸ್ಟಾರ್ಟ್? ಅದೇ, ನಮ್ಮದು ಈಗ ಆಲ್ಮೋಸ್ಟ್ ನಾವು 6 o'clock ನಮ್ದು ಸ್ಟಾರ್ಟ್ ಆಗ್ತಾ ಇತ್ತು. ಕೆಲವು 6:30 ಎಲ್ಲ. ಸೊ ನಾವು ಒಂದು 6:40 ನಾವು ನಮ್ಮ ಡಿಪೋದಿಂದ ಬಂದರೆ ನಮ್ಮ ಏನು ರೆಗ್ಯುಲರ್ ಪ್ಲೇಸ್ ಇದೆ
ಹಾಲ್ಟ್ ಮಾಡುವಂಥದ್ದು. ಸೊ 7ಗೆ ರೆಗ್ಯುಲರ್ ಸರ್ವಿಸ್ ಸ್ಟಾರ್ಟ್ ಆಗ್ತದೆ. ಓಕೆ, ಎಸ್. ಇನ್ನೊಬ್ಬರು ಸುಶಾಂತ್ ಉಳ್ಳಾಲ್ ಅಂತ, ಡೋಂಟ್ ರೈಸ್ ದ ಟಿಕೆಟ್ ಪ್ರೈಸ್, ಪಬ್ಲಿಕ್ ದ ಕಾಸ್ ಇಜ್ಜಿ, ಗೌರ್ಮೆಂಟ್ ದ ಕೇನ್ಲೆ ಅಂತ ಹೇಳಿದ್ದಾರೆ. ನೀವು ಅದನ್ನು ಕೇಳಿದ್ದೀರಾ ಅಂತ? ಕೇಳಿ ಸಾಕಾಗಿದೆ. ಈಗ ಇದರ ಬಗ್ಗೆ ನಮಗೆ ಹೋಪ್ಸೇ ಹೋಗಿದೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಅಲ್ಲ, ಸರ್ಕಾರ ಕೂಡ ಕಷ್ಟದಲ್ಲಿದೆ. ನಾವು ಎಷ್ಟಂತೇಳಿ ಸರ್ಕಾರವನ್ನು ಇದು ಮಾಡ್ಲಿಕ್ಕಾಗ್ತದೆ. ಅವ್ರಿಗಿರುವಂಥ ಈಗ ಕೋವಿಡ್ ಆಗಿರೋದ್ರಿಂದ ಇಕಾನಮಿ ತುಂಬ ಡೌನ್ ಆಗಿದೆ. ಸೊ ಈಗ ಎಲ್ಲರೂ ಪಾತ್ರೆ ನಾವೀಗ ನಾವು ಟ್ಯಾಕ್ಸ್ ಕಟ್ಟದಿದ್ರೆ ಸರ್ಕಾರಕ್ಕೆ ಮತ್ತೆ ನಷ್ಟವೇ. ಸರ್ಕಾರ ನಮ್ಮಿಂದ ಅಟ್ಲೀಸ್ಟ್ ಒಂದು 60 ಏನು ಈಗ ಒಂದು 50% ಗಾಡಿ ಸ್ಟಾರ್ಟ್ ಆಗ್ತದೆ. ಸೊ ಇದರಿಂದ ಸರ್ಕಾರಕ್ಕೆ ಆಗಿರುವಂಥ ರೆವೆನ್ಯೂ ನೋಡಿ, ನೀವು ಡೀಸೆಲ್ ಹಾಕುವಾಗ ಸೆಸ್ ಹೋಗ್ತದೆ, ನಾವು ಟ್ಯಾಕ್ಸ್ ಕಟ್ಟಬೇಕು. ಸೊ ಇದೆಲ್ಲ ಒಂದು ರೆವೆನ್ಯೂ ಆಗಿ ಬರ್ತದಲ್ಲ, ಇಲ್ಲದ್ರೆ ಸರ್ಕಾರ ನಡೆಸುದೇ. ಎಸ್, ಮತ್ತೊಂದು ಕರೆ ಕಾಯ್ತು. ನಮಸ್ಕಾರ. ಹಲೋ ಹೇಳಿ. ನಮಸ್ತೆ. ಏನಪ್ಪ ಅಂದ್ರೆ, ಈಗ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಕಾಲೇಜ್ ಎಲ್ಲ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಮಕ್ಕಳೆಲ್ಲ ಹತ್ಕೊಳ್ತಾರಲ್ಲ, ಆವಾಗ ಈ ಸೋಷಿಯಲ್ ಡಿಸ್ಟೆನ್ಸ್ ಅದೆಲ್ಲ ಬರ್ತದ. ಮತ್ತೆ ಇನ್ನೊಂದು ಯಾರಿಗಾದಲ್ಲಿ ಕೊರೋನಾ ಇದೆ, ಕಂಡಕ್ಟರ್ಗೆ ಅಥವಾ ಪ್ಯಾಸೆಂಜರ್ಗೆ ಅಲ್ವಾ, ಆ ಸಮಯದಲ್ಲಿ ಎಲ್ಲರೂ ಕ್ವಾರಂಟೈನ್ ಮಾಡ್ತಾರಾ? ಇನ್ನೊಂದು 3 ಏನಾದ್ರು ಹೆಚ್ಚು ಕಡಿಮೆ ಆಗಿ ಒಂದು ಅಪಘಾತ ಏನಾದ್ರು ಆದ್ರೆ ಈ ಗಾಯಗಳವರೆಲ್ಲ ಇರ್ತಾರ, ಅದಕ್ಕೆ ಅಷ್ಟು ವೆಚ್ಚ ಇವರು ನೋಡ್ತಾರ? 3 ಕ್ವಶನ್. ಓಕೆ, ಎಸ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಒಂದು ಶಾಲೆ ಅಂದ್ರೆ ಅಫ್ಕೋರ್ಸ್ ರಶ್ ಆಗತ್ತೆ ಅಂತ ಹೇಳ್ತಾರೆ, ಖಂಡಿತ. ಎಸ್. ಇನ್ನೊಂದು ಓಕೆ, ಅದು ಉತ್ತರ ಕೊಟ್ಟಿದ್ದೀರಿ. ಅಲ್ಲ, ಇದು ಸ್ಕೂಲ್ ಟೈಮ್ ನನ್ನ ಲೆಕ್ಕದಲ್ಲಿ ತುಂಬಾ ವ್ಯವಸ್ಥಿತವಾಗಿ ಏನೋ ಒಂದು ಬ್ಯಾಚ್ ವೈಸ್ ಅನ್ನು ಮಾಡ್ಲಿಕ್ಕೆ ನಿರ್ಧಾರ ಮಾಡಿರ್ಬೋದು. ಸೊ ಅದರ ಬಗ್ಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆದ್ರೆ, ಈಗ ನೋಡಿ ಅದೇ ಸಮಸ್ಯೆ ಆಗಿರೋದು, ನಮ್ಮ ಶಾಲೆ ಟೈಮ್ ಮತ್ತೆ ಈ ಸ್ಕೂಲ್ ಟೈಮ್, ಈ ಆಫೀಸ್ ಟೈಮ್ ಒಟ್ಟಾಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗ್ತದೆ. ಬೇರೆ ಬೇರೆ ಮಾಡಿದ್ರೆ ಉತ್ತಮ. ಎಸ್. ಇನ್ನೊಬ್ರು ದೀಕ್ಷಿತ್ ಶೆಟ್ಟಿ ಅಂತೇಳಿ, ವಿದೌಟ್ ಮಾಸ್ಕ್ ಏರ್ಲೈನ್ ಎಲ್ಲವೂ ಮಲ್ಪೊಡ್ಚಿ, ಎಂಟ್ರಿ ಕೊಡಬಾರ್ದು, ಅದು ಅವ್ರನ್ನ ಎಂಟ್ರಿ ಇಲ್ಲ. ಸೊ ಅದನ್ನು ಸ್ಟ್ರಿಕ್ಟ್ ಆಗಿ ನಾವು ಅಂತರೊಳಗೆ ಬಿಡ್ಲಿಕ್ಕೆ ಬಸ್ಸಲ್ಲಿ ಮಾಸ್ಕ್ ಹಾಕೊಂಡೇ ಬಸ್ ಸ್ಟಾಪಲ್ಲಿ ನಿಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಿ. ಎಸ್. ದಿಲ್ರಾಜ್ ಅವರೇ, ಸ್ಯಾನಿಟೈಸರ್ ಏರ್ ಪ್ರೊವೈಡ್ ಮಲ್ಪರು ಜಿಲ್ಲಾಡಳಿತದ ಕೊರ್ರೆ ಪನ್ಲೆ ಅಂತ ಹೇಳಿದ್ದಾರೆ. ಏನಾದರೂ ಮಲ್ಪೋಡ್ ನಿಕ್ಲೆ? ಇಲ್ಲ, ಅದನ್ನು ನಾವು ಜಿಲ್ಲಾಡಳಿತಕ್ಕೆ ಮೊನ್ನೆ ತಿಳಿಸಿದ್ದೇವೆ, ತಾವು ಪ್ರೊವೈಡ್ ಮಾಡ್ಬೇಕಂತೇಳಿ. ಬಟ್ ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ, ಕೋವಿಡ್ ಇರುವುದಿಲ್ಲ, ನಮ್ಮ ಲೈಫ್ ಸ್ಟೈಲೇ ನಮ್ದು ಸ್ವಲ್ಪ ಚೇಂಜ್ ಆಗ್ಬೇಕಾಗಿ, ಇದೆಲ್ಲ ನೆಸೆಸಿಟಿ ಅಂತ. ಒಂದ್ ವೇಳೆ ಏನಾದ್ರು NGOಗಳು ಕೊಡೋದಾದ್ರೆ ಬಹುಶಃ ಖಂಡಿತ ಉತ್ತಮ. ಅದರಲ್ಲಿ ಎಂಟ್ರೆನ್ಸ್ ಬಾಗಿಲ ಹತ್ರ ಇಟ್ರೆ ಹಾಕೊಂಡು ಬರಬಹುದು, ಬಸ್ ಸ್ಟಾಪ್ಸ್ ಅಲ್ಲಿ ಇಡಬಹುದು. ಯಾರಾದ್ರೂ NGOs ಇಂಥದ್ದು ಪ್ರಯತ್ನ ಕೂಡ ಮಾಡಬಹುದು, ಒಂದು ಐಡಿಯಾ ಅವ್ರಿಗೆ ಕೊಡಬಹುದು. ಎಸ್. ನಮಸ್ಕಾರ. ಹಲೋ ಹೇಳಿ. ಹಲೋ ನಮಸ್ಕಾರ, ಹೇಳಿ, ಮಾತಾಡಿ. ಹಲೋ, ಧ್ವನಿ ಕೇಳಿಸ್ತಾ ಉಂಟು ಸರ್, ಹೇಳಿ. ಏನ ಗೊತ್ತುಂಡೆ, ಪಲ್ಲೆ ಇದು ಒಂಜಿ ಬಸ್ 1000 ಗಟ್ಟಲೆ ಜನ ಪೋಂದುಪ್ಪೇರು. ಸರಿ ಆಯ್ತು, ఆయన ಏರ್ನ ಮಿತ್ತು ರೋಗ ಉಂಟು ನಮಗೆ ಗೊತ್ತಾಪಿರಂಚಾವು ಹಾಕುದಾರ ಬಸ್ ತಗೊಳ್ದಾರ ಜವಾಬ್ದಾರಿಗೆ ತೊಂದರಾ? ಎಸ್, ಪರ್ಸನಲ್ ಜವಾಬ್ದಾರಿ ಅಂದ್ರೆ ಬಸ್ನ ಓನರ್ ತಗೊಳ್ಬೇಕು ಅಂತ ಹೇಳುತ್ತಾವು. ಯಾರ್ದು? ಪಬ್ಲಿಕ್ ಅಂದ್ರೆ ಯಾರ ಒಳಗೆ ಉಂಟು ಅಂತೇಳಿ ಹೇಗೆ ಗೊತ್ತಾಗ್ತದೆ? ಈಗ ನಾಳೆ ನೀವು ದೇವಸ್ಥಾನಕ್ಕೆ ಓಪನ್ ಆಗ್ತದೆ, ದೇವಸ್ಥಾನಕ್ಕೆ ಹೋಗ್ತೀರಿ, ನೀವು ದೇವಸ್ಥಾನದವ್ರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಆಗ್ತದ? ಸೊ ಇದೆಲ್ಲ ಪ್ರಾಕ್ಟಿಕಲ್ ಇದಲ್ಲ. ಎಸ್. ಇನ್ನೊಂದು ಚಂದ್ರಶೇಖರ್ ಶೆಟ್ಟಿ ಅವರು, ನೈಟ್ಗೆ ಲಾಸ್ಟ್ ನಿಮ್ಮ ಟೈಮ್ ಲಾಸ್ಟ್ ಟ್ರಿಪ್ ಎಷ್ಟು ಅಂತ ಬಹುಶಃ ಆ ಅರ್ಥದಲ್ಲಿ ಕೇಳಿದ್ದಾರೆ ಅಂತ ಅನ್ಕೊಂಡು. 7 ಈಗ ಸರ್ಕಾರ 7 ಅನ್ನು 7ಗೆ ಬಹುಶಃ ಸ್ಟೇಟ್ ಬ್ಯಾಂಕ್ ಅಥವಾ ಮಂಗಳದೇವಿಯಿಂದ 7ಗೆ ಹೊರಡುದು ಅಥವಾ ನಿಮ್ಮದು ಲಾಸ್ಟ್ ಟ್ರಿಪ್ ಅನ್ನು ನಾವು 7 ಮಾಡಬೇಕಾಗ್ತದೆ. ಸೊ ಲಾಕ್ಡೌನ್ ಇರೋದ್ರಿಂದ. ಸೊ ಈಗ ಜೂನ್ ಅಲ್ಲಿ ಸ್ವಲ್ಪ ರಿವೋಕ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಇವತ್ತು ಕೂಡ BMTs ನೋಡಿದೆ. 9 ಗಂಟೆ ತನಕ ಮಾಡಿದ್ರೆ ಬಹುಶಃ ನಿಮ್ಮದು 8 ಗಂಟೆಗೆ ಲಾಸ್ಟ್ ಟ್ರಿಪ್ ಮಾಡಿದ್ರೆ ಅದು 9ಕ್ಕೆ ಮುಟ್ಟುವಾಗ 9 ಆಗ್ಬೋದು ಅಂತೇಳಿ. ಅದರಿಂದ ಯಾರು ಕೂಡ ಬಹುಶಃ 7 ಗಂಟೆಗೆ ಡ್ಯೂಟಿ ಮುಗಿಸಿದ್ರೆ ಹೊರಗೆ ಬರುವಾಗ ಬಸ್ ಹೋಗತ್ತಂತ ಟೆನ್ಷನ್ ಮಾಡಬೇಡಿ, ಅವರು ಒಂದಿಷ್ಟು ರಿಯಾಯಿತಿಯನ್ನು ಮತ್ತೆ ಎಲ್ಲೋ ಈಗ ಕೇಳುವ ಏನು ನಮ್ಮ ಪ್ಯಾಸೆಂಜರ್ಸ್ ಇದ್ದಾರೆ, ಇವರೆಲ್ಲ ಒಂದು ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ ನಮ್ಮ ಸ್ಟಾಫ್ನೊಟ್ಟಿಗೆ. ಸೊ ನೀವು ಎಷ್ಟು ಗಂಟೆಗೆ ಅವ್ರು ಬರ್ತೀರಿ, ನಮ್ಮ ಕಂಡಕ್ಟರ್ ಹತ್ರ ಕೇಳಿದ್ರೆ ಅವನು ಹೇಳ್ತಾನೆ ಯಾವ ಟೈಮ್ ಏನಂತೇಳಿ, ಎಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಗೊತ್ತಿರ್ತದೆ. ಅವರೇ ಹೇಳ್ತಾರೆ, ಅವರು ಪಕ್ಕಾ ಇನ್ಫಾರ್ಮೇಶನ್ ಕೊಡುವವರು ಅಂತ ಹೇಳಿ ನಮ್ಮ ಕಂಡಕ್ಟರ್ಗಳು ಅಂತ ಹೇಳಿದ್ದಾರೆ. ಎಸ್, ಮುಂದಿನ ಕರೆ ಸ್ವೀಕರಿಸೋಣ. ನಮಸ್ಕಾರ. ನಮಸ್ತೆ, ಸಂಗೀತ ಹೊಸಬೀಟ್. ಹೇಳಿ ಅಮ್ಮ. ಹಲೋ, ನಂಗೊಂದು ಕೇಳಲಿಕ್ಕಿತ್ತು. ಈಗ ನಾಡಿದ್ದು ಮಂಡೆಯಿಂದ ಬಸ್ ಸ್ಟಾರ್ಟ್ ಆಗ್ತದಲ್ವಾ? ಅದು ಅದರಲ್ಲಿ ಈಗ ಅಂದ್ರೆ ಬಸ್ನಲ್ಲಿ ಒಂದು 5 ವರ್ಷದ ಒಳಗಿನ ಮಕ್ಕಳಂತ ಕರ್ಕೊಂಡು ಹೋಗುವ ಏನೋ ಇದು ಉಂಟಾ? ಅಂದೀಗ 5ರಿಂದ ಹೋಗ್ಲಿಕ್ಕೆ ಇಲ್ಲ ಉಂಟಲ್ವಾ ಆ ತರದಲ್ಲಿ? ಹೌದು, ಅಂದ್ರೆ ಅದು ಮದುವೆಗೆ ಅಂತ ಸರ್ಕಾರ ಮಾಡಿದ್ದೇನು, ಯಾವುದೇ ಇದು ಬರಲಿಲ್ಲ, ನೋಟಿಫಿಕೇಶನ್ಸ್ ಏನು ನಮಗೆ ಬರಲಿಲ್ಲ, ಪಬ್ಲಿಕ್ ಇದರಲ್ಲಿ ಏನು ಬರಲಿಲ್ಲ. ಓಕೆ, ಅಂದರೆ ಅದು ಮದುವೆಗೆ ಮಾಡಿದ್ದಾರೆ, ಅಂದರೆ 65 ವರ್ಷ ದಾಟಿದವರು ಅಥವಾ 10 ವರ್ಷದ ಒಳಗಿನವರು ಬರಬಾರ್ದು. ಬಸ್ಸಿಗೆ ಬಹುಶಃ ಒಂದು ತಾಯಿ ಒಂದು ಮಗು ಹಿಡ್ಕೊಂಡು ಕೂತ್ಕೊಂಡ್ರೆ ನೀವು ಅದನ್ನು ಅಲ್ಲ, ಅದು
ನಾನು ಹೇಳಿದಲ್ಲ, ಅವರೇ ಪರ್ಸನಲ್ ಆಗಿ ಏನಾದರೂ ಒಂದು ಅದಕ್ಕೆ ಕೇರ್ ತಗೊಳ್ಬೇಕಾಗ್ತದೆ. ಎಲ್ಲವೂ ಸರ್ಕಾರ ಎಲ್ಲರೂ ಬಸ್ ಮಾಲೀಕರ ಅಂತ ಹೇಳಿ ಮಾಡ್ಲಿಕ್ಕೆ ಆದಷ್ಟು ಚಿಕ್ಕ ನೀವು ಅವಾಯ್ಡ್ ಮಾಡಿದ್ರೆ ಉತ್ತಮ. ಈಗ ಕೋವಿಡ್ ಇರೋದ್ರಿಂದ ನಿಮ್ಗೆ ಅಗತ್ಯ ಏನಿದೆ, ಈಗ ನಾವು ಆಸ್ ಅ ಬಿಸ್ನೆಸ್ ಮ್ಯಾನ್ ನಾವು ಈಗ ಹೇಳ್ಬೋದು ಎಲ್ಲರೂ ಹೊರಗೆ ಬನ್ನಿ ನಾಳೆಯಿಂದ ಬಸ್ಸಿಗೆ ಹತ್ತಿ ಅಂತ ಹೇಳ್ಬೋದು. ಬಟ್ ನಮ್ಮ ಮನವಿ ಏನಂತ ಹೇಳಿದ್ರೆ, ಅಗತ್ಯ ಇದ್ರೆ ಹೊರಗೆ ಬನ್ನಿ, ಕೆಲಸಕ್ಕೆ ಹೋಗುವಂಥದ್ದೆಲ್ಲ ಇಕಾನಮಿ ಆಕ್ಟಿವಿಟಿ ಎಲ್ಲ ನಡಿಬೇಕು ಅಂತದೆಲ್ಲ ಬನ್ನಿ. ಸುಮ್ಮನೆ ಲೀಜರ್ ಆಗಿ ನೀವು ಅಗತ್ಯ ಇಲ್ಲದಕ್ಕೆ ಬಂದ್ರೆ ಆದಷ್ಟು ತಾಯಂದಿರು ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬರೆದಿದ್ರೆ ಒಳ್ಳೆಯದು ಅಂತೇಳಿ, ಉತ್ತಮ ಅಂತೇಳಿ. ರಿಸ್ಕ್ ಯಾಕೆ ಅಂತ ದಯಾನಂದ ಪ್ರಭು ಅವರು ಕೇಳಿದ್ದಾರೆ. ವೆರಿ ಟ್ರೂ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡೀಸೆಲ್ ಸಬ್ಸಿಡಿ ಸಿಗಬೇಕು ಕೋವಿಡ್-19 ಟೈಮಲ್ಲಿ ಅಂತ. ನೀವು ಈ ಬಗ್ಗೆ ಕೇಳಿದ್ದೀರಾ? ಸರ್ಕಾರಕ್ಕೆ ಏನಾದರೂ ಸಬ್ಸಿಡಿ ಕೊಡಬೇಕು ಮನವಿಯನ್ನು ಮಾಡಿದ್ದೇವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ, ಎಲ್ಲ ಸರ್ಕಾರಕ್ಕೂ ನಾವು ಮನವಿ ಮಾಡಿದೆ. ಬಟ್ ನಮಗೆ ಯಾವುದೇ ಪ್ಯಾಕೇಜ್ಗಳಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಮುಖ್ಯವಾಗಿ ಯಾವುದೇ ಇದು ಏನು ಪ್ಯಾಕೇಜ್ಗಳು ಬಂದೇ ಇಲ್ಲ. ಸೊ ನಾವು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ಏನು ಫೆಡರೇಷನ್ಗಳಿದೆ, ನಿರಂತರವಾಗಿ ನಮ್ಮ ನಿತಿನ್ ಗಡ್ಕರಿ ಅವರಿಗೆ ಇದರ ಬಗ್ಗೆ ಎಲ್ಲ ಮನವಿ ಮಾಡಿದ್ವಿ. ಬಟ್ ಯಾವುದೇ ರೆಸ್ಪಾನ್ಸ್ ಆಗಲಿಲ್ಲ. ನೋಡುವ ಮುಂದಿನ ದಿವಸಗಳಲ್ಲಿ ಆದರೂ ಆಗ್ಬೋದು. ಎಸ್, ರಮೇಶ್ ಅವರು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ. ಅದು ಕೂಡ ಕುಂದಾಪುರ ಹೆಬ್ರಿ ಬಸ್ ಯಾವಾಗ ಅಂತೇಳಿ, ಅದು ಆಲ್ಮೋಸ್ಟ್ ಸೇಮ್ ಟೈಮ್ ಎಲ್ಲ ಸೋಮವಾರ ಸ್ಟಾರ್ಟ್ ಆಗ್ತಾ ಉಂಟು. ಕರಾವಳಿ ಕರ್ನಾಟಕದ ಉದ್ದಕ್ಕೂ ಕೂಡ ಖಾಸಗಿ ಬಸ್ಗಳು, ಸಿಟಿ ಬಸ್ಗಳು ಸೋಮವಾರ ಬೆಳಗಿನಿಂದ ಬೀದಿಗೆ ಇಳಿಲಿಕ್ಕಿದೆ ನಮ್ಮ ಸೇವೆಗಾಗಿ ಅಂತೇಳಿ ಅವ್ರು ಹೇಳ್ತಾರೆ. ಇನ್ನೊಂದು ಲಕ್ಷ್ಮೀಕಾಂತ್ ಮಂಗಳೂರಿಂದ, ಇವತ್ತಿನ ಕೇಂದ್ರದ ಅಧಿಸೂಚನೆ ಬೆಳಿಗ್ಗೆ 5ರಿಂದ ರಾತ್ರಿ 9 ತನಕ ಇದೆ ಅಂತೇಳಿ. ಬಹುಶಃ ಬಸ್ಗಳು ಕೂಡ ಹಾಗೆ ನಿಮ್ಮ ಪ್ರಕಾರ? ಈಗ ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರ ಅದನ್ನು ಅವರಿಗೆ ಡಿಸಿಷನ್ ಮಾಡಬೇಕಾಗ್ತದೆ. ಅವ್ರೇನಾದರೂ ಇದು ಮಾಡಿದರೆ ನಾವು ಮಾಡ್ಬೋದು ಅಂತ. ಎಸ್, ಇನ್ನೊಬ್ರು ಬಾಲು ಅಂತೇಳಿ, ಜನರಿಗೆ ಕೆಲಸ ಇಲ್ಲದ ಕಾರಣ ದುಡ್ಡಿಲ್ಲ, ಬಡವರಿಗೆ ತೊಂದರೆ ಆಗದ ರೀತಿಯಲ್ಲಿ ಏನಾದರೂ ಅವರಿಗೆ ಬಡವರಿಗೋಸ್ಕರ ರಿಯಾಯಿತಿ ಕೊಡ್ಬೋದಾ ಅಂತ ಕೇಳಿದ್ರೆ? ಖಂಡಿತ ನಾವು ರಿಯಾಯಿತಿ ಕೊಟ್ಟಿದ್ದೇವೆ. 50% ಹೈಕ್ ಮಾಡಬೇಕಂತಿದ್ವಿ, ನಾವು 15% ಇಳಿಸಿದ್ದೇವೆ. ನಾವು ಇವತ್ತು 35% ಡಿಸ್ಕೌಂಟ್ ಕೊಟ್ಟಿದ್ದೇವೆ. ಓಕೆ, ಎಸ್. ಇನ್ನೊಂದು ಯಶೋಧರ ಬಂಗೇರ ಅಂತೇಳಿ, ಸ್ಮಾರ್ಟ್ ಕಾರ್ಡ್ಗೆ ನೆಟ್ವರ್ಕ್ ಬೇಕಾ? ಒಂದು ವೇಳೆ ಗ್ರಾಮಾಂತರ ಭಾಗದಲ್ಲಿ ಅದಕ್ಕೆ ಸಿಗದಿದ್ರೆ ಆಫ್ಲೈನ್ ಅಲ್ಲಿ ಆಗ್ತದೆ. ಸೊ ಇದೊಂದು RBI ಇದೊಂದು ಹೊಸ ನಾರ್ಮ್ಸ್ ಪ್ರಕಾರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಆಫ್ಲೈನ್ ಇದರಲ್ಲಿ ಅದಕ್ಕೆ ಚಾರ್ಜ್ ಮಾಡಿ ಇಟ್ಟರೆ ಬಹುಶಃ ಬೆಳಿಗ್ಗೆ ಸೇಮ್ ನಮ್ಮ ಮೊಬೈಲ್ ಹೇಗೆ ನಾವು ಚಾರ್ಜ್ ಮಾಡ್ತೇವೆ ಅಷ್ಟೇ. ಓಕೆ, ಒಮ್ಮೆ ಬೆಳಿಗ್ಗೆ ಕಂಡಕ್ಟರ್ ಬರುವಾಗಲೇ ಅದನ್ನು 5 ಗಂಟೆಯಿಂದ ರಾತ್ರಿ 9 ತನಕ ಹೋಗ್ಬೇಕಲ್ಲ, ಅದು ಓಡಬೇಕಲ್ಲ. ಅಲ್ಲ, ಈಗ ಇರುವಂತ ಮಿಷಿನ್ಸ್ಗಳೆಲ್ಲ ಎಸ್ ಸೇಮ್ ಮಿಷಿನ್. ಕಾರ್ಡ್ ನಾವು ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ, ಈಗ ಕಾರ್ಡ್ ಇಂಟ್ರೊಡ್ಯೂಸ್. ಮುಂದಿನ ಕರೆ ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ. ನಮಸ್ತೆ ಸರ್, ಮಾತಾಡಿ. ಅಲ್ಲ, ಹಲೋ, ಹೇಳಿ, ಕೇಳಿಸ್ತಾ ಉಂಟು. ನಮಸ್ತೆ ಸರ್. ಅಂದ್ರೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತೀರಾ ಅಂತ ಬಸ್ಸಲ್ಲಿ ಹೋಗುವ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದೆಲ್ಲ ಸಾಧ್ಯ ಉಂಟಾ ಅಂತ ಕೇಳುದು ನಾನು. ಅದೇ ನಾನು ಕೇಳಿದ ಹಾಗೆ ಉಂಟಾ ಅಂತ. ಗವರ್ಮೆಂಟ್ ಮಾಡ್ತದೆ? ಸಾಧ್ಯತೆ ಕಮ್ಮಿ. ನಾವು ಯಾವುದೇ ಈಗ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಅದೊಂದು ಇಡ್ತಾರಲ್ಲ ಸರ್ ತಲೆಗೆಲ್ಲ, ಆಗ ಗೊತ್ತಾಗ್ತದಲ್ಲ ಯಾರಾದ್ರೂ ಇದ್ರೆ ಬೇರೆ ಕಡೆ. ಅದಕ್ಕೆ ಕೇಳಿ. ಕಂಡಕ್ಟರ್ ಕೈಯಲ್ಲಿ ಕೊಡಬೇಕು ಅಂತ ಹೇಳುತ್ತಾವು. ಅಲ್ಲ, ಬೇರೆ ಇರ್ತಾರಲ್ಲ, ಕಂಡಕ್ಟರಿಗೆಲ್ಲ ಗೊತ್ತಿರುದಿಲ್ಲ ಅಲ್ಲ, ಬೇರೆ ಆಫೀಸರ್ಸ್ ಎಲ್ಲ ಇರ್ತದಲ್ಲ. ಸ್ಟಾಫ್ ಇಡ್ಲಿಕ್ಕೆ ಬಹುಶಃ ಸದ್ಯಕ್ಕೆ ಅಂತೂ ಸರ್ಕಾರವೇ ಇದನ್ನು ಮಾಡ್ಲಿಲ್ಲ, ಇನ್ನು ನಾವು ಮಾಡ್ಲಿಕ್ಕೆ ಇಂಪಾಸಿಬಲ್. ಎಸ್, ಒಳ್ಳೆ ಆದ್ರೆ ಸಲಹೆ ಮಾತ್ರ ಒಳ್ಳೆ ಸಲಹೆ. ಬಟ್ ಪ್ರಾಕ್ಟಿಕಲ್ ಆಗಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ನಿಲ್ದಾಣ ಒಂದು ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ಇದ್ರೆ ಅಲ್ಲಿ ಟೆಸ್ಟ್ ಮಾಡ್ಬೋದು. ಅಟ್ಲೀಸ್ಟ್ ಎಂಟ್ರೆನ್ಸ್, ಈಗ ಈ KSRTC ಅಂತ ವಿಜಯ್ ಅಂತ ಕಾಂಪ್ಲೆಕ್ಸ್ ಅಂತೆ ಎಂಟ್ರಿಗೆ ಏನಾದರೂ ಮಾಡ್ಬೋದಲ್ಲದೆ. ಬಟ್ ನೀವು ಬಸ್ ಹತ್ತುವಾಗ ಎಷ್ಟಂತ ಇಡ್ಲಿಕ್ಕೆ ಆಗ್ತದೆ? ಕರೆಕ್ಟ್. ಎಸ್, ಇನ್ನೊಂದು ಎಕ್ಸ್ಪ್ರೆಸ್ ಬಸ್ಗಳಿಗೆ ಕೊಟ್ಟಾರ ಚೌಕಿಯಲ್ಲಿ ಸ್ಟಾಪ್ ಇದೆಯಾ ಅಂತ ಹೇಳಿ ಆಲ್ಮೋಸ್ಟ್ ಅದೇ ರೂಲ್ಸ್. ಸ್ಟಾಪ್ ಬಗ್ಗೆ ಏನು ಇಲ್ಲಿ ಒಂದು 2-3 ಸ್ಟಾಪ್ ಅನ್ನು ಸ್ಕಿಪ್ ಮಾಡಿ ಅಂತದೇನು ಇರುವುದಿಲ್ಲ. ಡೇ ಟು ಡೇ ನಮ್ದು ಈ ಕಲೆಕ್ಷನ್ಸ್ ಆಗಿರ್ಬೋದು, ಮತ್ತೆ ಜನರ ಸ್ಪಂದನೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ಬಸ್ಗಳನ್ನು ಆ್ಯಡ್ ಮಾಡ್ತೇವೆ. ಎಸ್, ಇನ್ನೊಬ್ರು ಸಲಹೆ ಕೊಟ್ಟಿದ್ದಾರೆ ದಯಾನಂದ ಪ್ರಭು ಅವರು. ಸರ್ಕಾರದ ಪ್ರಕಾರ ಆದೇಶ ಉಂಟು, 65 ವರ್ಷದಿಂದ ಮೇಲಿನವರು ಮತ್ತು 10 ವರ್ಷದಿಂದ ಕೆಳಗಿನವರಿಗೆ ಅಲೌಡ್ ಇಲ್ಲ ಅಂತೇಳಿ. ಇಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ಅಂತೇಳಿ? ಬಹುಶಃ ಇದಕ್ಕೆ ನಮಗೆ ಅಂಥದ್ದೇನು ಇದು ಬರಲಿಲ್ಲ. ಒಂದು ವೇಳೆ ಜಿಲ್ಲಾಡಳಿತ ಹೇಳಿದರೆ ನೀವು ಏನಾದರೂ ಮಾಡ್ಬೋದು. 10 ವರ್ಷದ ಕೆಳಗಿನ ಮಕ್ಕಳು 65. ಇನ್ನೊಂದು ಬಡವರ ಆತಂಕ ಅವರ ಪ್ರಶ್ನೆಯಲ್ಲಿ ಕಾಣ್ತಾ ಉಂಟು ಅಂತೇಳಿ. ಬಹುಶಃ ನನ್ನ ಪ್ರಕಾರ 10 ರೂಪಾಯಿದ ಟಿಕೆಟ್ 11:30 ಆಗತ್ತಾ ಹಾಗಾದರೆ, ಅಥವಾ 12 ಆಗತ್ತೆ ಅಷ್ಟೇ? 11 ಆಗ್ತದೆ. 11 ಅಲ್ಲ, ನಾವು 10 ರೂಪಾಯಿದ ನಮ್ದು ಏನಾಗಿದೆ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಕಟ್ ಮಾಡಿದ್ದೇವೆ. ಇನ್ನೊಂದು ಈಗ ಸೆಕೆಂಡ್ ಸ್ಟೇಜ್ ಅನ್ನು ಕೂಡ ನಾವು 10 ಮಾಡಿದ್ದೇವೆ. ಸೊ ಈಗ ಏನಿತ್ತು ಅಂತ ಹೇಳಿದ್ರೆ 8 ಇದ್ದದ್ದು 9, 9 ಇದ್ದ 10 ಬರ್ತಾ ಇತ್ತು. ಸೊ ನಾವೇನು ಮಾಡಿದೆವು, 2 ಸ್ಟೇಜನ್ನು 10 ಇಟ್ವಿ ಅಲ್ಲಿ.
ಓಕೆ ಓಕೆ. ಸೊ ಕಿಲೋಮೀಟರ್ ಈಗ 4 ಕಿಲೋಮೀಟರ್ ಹೋಗೋವನಿಗೆ ಕೂಡ 10 ರೂಪಾಯಿ ಬೀಳ್ತದೆ, 11 ರೂಪಾಯಿ ಬೀಳ್ತದೆ. ಅಲ್ಲಿ ಕೂಡ ನಾವು ಅಡ್ಜಸ್ಟ್ 2 ಕಿಲೋಮೀಟರ್ ಜಾಸ್ತಿ ಹೋದ್ರು ಕೂಡ ಆತನೇ ಅಷ್ಟೇ. ಹೌದು, ಅದು ನಮ್ಮ ಓನರ್ಗಳು ಹೇಗಂತ ಹೇಳಿ ಮೊನ್ನೆ ಮೀಟಿಂಗ್ ಅಲ್ಲಿ ಕೂಡ ಹೇಳಿದ್ರು, ನಾವು ಜಾಸ್ತಿ ಹೊರೆ ಹಾಕೋದು ಬೇಡ, 50% ನಾವು ಕೇಳಿದೌದು. ಬಟ್ ಈಗ ಜನರ ಒಂದು ಸ್ಪಂದನೆ ಆಲ್ಮೋಸ್ಟ್ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಬರ್ತಾ ಇಲ್ಲ. ಸೊ ಅದನ್ನು ಅಟ್ಲೀಸ್ಟ್ ನಮ್ಮ ಇದರಿಂದ ಮಾಡುವ ಅಂತೇಳಿ ಎಲ್ಲರ ಒಂದು ಅಭಿಪ್ರಾಯ. ಮುಂದಿನ ಕರೆಯನ್ನು ಸ್ವೀಕರಿಸ್ತಿದ್ದೆ. ನಮಸ್ಕಾರ. ಹಲೋ, ನಮಸ್ತೆ ಸರ್, ನಾನು ನರೇಶ್ ಅಂತ. ಹೇಳಿ ನರೇಶ್ ಅವರೇ, ಮಾತಾಡಿ. ನಮಸ್ಕಾರ, ಹೇಳಿ ಹೇಳಿ ಹೇಳಿ. ಸರ್, ಒಂದು ಏನಂದ್ರೆ ಈಗ ಕಾರ್ಡ್ ಮಾಡಿರೋದು ತುಂಬಾ ಒಳ್ಳೇದೇ. ಹೇಳಿ. ಇನ್ನೊಂದು ಏನಂದ್ರೆ ಈಗ ನಮ್ಮ ಸದ್ಯಕ್ಕೆ ಈಗ ಈ ಟೈಮ್ ಇದು ತೆಗೆಯೋದು ಒಳ್ಳೇದಂತ ಆಗ್ತದೆ. ಅದೆಲ್ಲ ಟೈಮಿಂಗ್ ಎಲ್ಲ ಏನು ಇರುವುದಿಲ್ಲ. ನಾವೀಗ ಎಮಿಕೇಬಲ್ ಆಗಿ ಬಾರಿ ಒಂದು ಸಮಾಧಾನಕರವಾಗಿ ನಮ್ಮ ಬಸ್ಗಳನ್ನು ನಾವು ಓಡಿಸ್ತೇವೆ. ಓಕೆ, ಯಾಕಂದ್ರೆ ಹೆಚ್ಚಿನ ಪಕ್ಷ ನಮ್ಮ ಟೈಮ್ ಸೆನ್ಸ್ ಇದ್ದ ಕಾರಣನೇ ಜಾಸ್ತಿಯಾಗಿ ಇನ್ನೊಂದು ಬಸ್ಸಿಗೆ ಕಾಂಪಿಟಿಷನ್, ಜಗಳ ಅದೆಲ್ಲ ಆಗತ್ತೆ. ಅದು ಇದ್ದಿದ್ರಿಂದನೇ ಈಗ ಸಿಟಿ ಇಷ್ಟು ಫಾಸ್ಟ್ ಆಗಿ ಬೆಳೆದಿರುವಂತದ್ದು ಇವರೇ. ಹೌದು, ಖಂಡಿತ. ಈಗ ನಾವು KSRTC ಆಗಿ ಅರ್ಧ ಗಂಟೆ ನಿಂತು ಮೆಲ್ಲ ಟಿಕೆಟ್ ಎಲ್ಲ ಕೊಟ್ಟು ಓಡಿಸಿದ್ರೆ ಇಷ್ಟು ಡೆವಲಪ್ಮೆಂಟ್ ಆಗ್ತಾ ಇರ್ಲಿಲ್ಲ. ನಾವು ಪಕ್ಕ ಟೈಮ್ ಎಲ್ಲ ಮೇಂಟೈನ್ ಮಾಡಿದ್ರಿಂದ ಸ್ವಲ್ಪ ಒಳ್ಳೇದಾಗಿದೆ ಇಷ್ಟುವರೆಗೆ. ಇನ್ನೊಂದೇನಂದ್ರೆ ಈಗ ಜನ 50% ಹಾಕ್ಲಿಕ್ಕಿದ್ದ ಕಾರಣ ಬಸ್ ಅನ್ನು ಒಂದು ಬೇಗ ಬಿಟ್ರೆ ಏನಾದ್ರು ಒಳ್ಳೇದಾಗ್ಬೋದು ಸರ್ ಪಬ್ಲಿಕ್ಕಿಗೆ. ಹಾಗೆ ಮಾಡ್ತಾ ಇದ್ದೆ ನಾವು. ಪೀಕ್ ಕಾರ್ಗಳಲ್ಲೆಲ್ಲ ಟೈಮ್ಗೆ ಅಡ್ಜಸ್ಟ್ ಎಲ್ಲ ಮಾಡ್ತಾ ಇದ್ದೆ. ನೋಡ, ಒಂದು ವಾರದಲ್ಲಿ ನಮ್ಗೆ ಏನು ಫೀಡ್ಬ್ಯಾಕ್ ಬರ್ತದೆ ಅದ್ರ ಬಗ್ಗೆ ನಾವು ಚೇಂಜಸ್ ಮಾಡ್ತಾ ಇರ್ತೇವೆ. ಖಂಡಿತ ಸರ್, ಖಂಡಿತ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ ಕರೆ ಮಾಡೋದಕ್ಕೆ. ಮತ್ತೊಂದು ಕರೆ ಬಹುಶಃ ಕಾಯ್ತಾ ಇದೆ ಅನ್ಕೊಂಡಿದ್ದಕ್ಕೆ ಮೊದಲು ಒಂದು ಬಸ್ಸುಗಳು ಎರ್ರಾಬಿಲ್ ಸ್ಪೀಡ್ ಮತ್ತು ರ್ಯಾಶ್ ಡ್ರೈವಿಂಗ್ ಅನ್ನು ನಿಲ್ಲಿಸಬಹುದಾ ಈ ಟೈಮಲ್ಲಿ ಅಂತೇಳಿ. ಬಹುಶಃ ಅದು ಬರಲಿಕ್ಕಿಲ್ಲ, ಅಥವಾ ನೀವು ಹೇಳಿದ್ರೆ ಟ್ರಿಪ್ ಜಾಸ್ತಿ ಮಾಡುವಂತ ಅನಿವಾರ್ಯತೆ ಬರುತ್ತೆ ಅಂತ ಹೇಳುವಾಗ ನೀವು ಒಬ್ಬರಿಗೆ ಟಾರ್ಗೆಟ್ ಕೊಟ್ಟರೆ 6 ಟ್ರಿಪ್ 8 ಟ್ರಿಪ್ ಮಾಡಬೇಕು ಅಂತ ಹೇಳುವಾಗ ಅದೊಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಡುವಂತ ಒಂದು ಪ್ರೊಸೀಜರ್. ಅದರಲ್ಲಿ ಈಗ ಸದ್ಯದ ಮಟ್ಟಿಗೆ ನಮ್ಮ ಟ್ರಾಫಿಕ್ ಕೂಡ ನೀವು ನೋಡ್ಬೋದು ನಗರದಲ್ಲಿ ತುಂಬಾ ಕಮ್ಮಿ ಇದೆ. ಸೊ ಅಂತ ದೃಷ್ಟಿಯಲ್ಲಿ ಆರಾಮ್ಸೆ ಹೋಗ್ಬೋದು ಅವರಿಗೆ, ಡ್ರೈವರ್ಗೆ. ಇನ್ನೊಬ್ರು ಅಂಚನ್ ಸರ್ವತ ಮುಲ್ಕಿ ಅವ್ರು ಕೇಳ್ತಾ ಇದ್ದಾರೆ, ಮತ್ತೆ ಕಡಿಮೆ ಮಾಡುವಿರಾ? ನಿಮಗೆ ಲಾಸ್ ಇದ್ರೆ ಹೆಚ್ಚು ಮಾಡಿ, ಆದರೆ ಲಾಭ ಆದರೆ ಕಡಿಮೆ ಮಾಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಟಿಕೆಟ್ನ ಆಲ್ಮೋಸ್ಟ್ ಅದಕ್ಕೆ ನೀವು ಕೇಳಿದ್ದು 19%, ಈಗ 50% ಕೊಟ್ಟದ್ದು 19 ಕೇಳಿದ್ವಿ, ಅದು ಕೊಡ್ಲಿಲ್ಲ, 15 ಕೊಟ್ಟಿದ್ದಾರೆ ಅಂತೇಳಿ. ಎಸ್ ಎಸ್. ಹಾಗಿದ್ರೆ ಈ ಸಂದರ್ಭದಲ್ಲಿ ಬಹುಶಃ ಎಷ್ಟರ ಮಟ್ಟಿಗೆ ಇದು ಒಬ್ಬ ಬಸ್ ಓನರಿಗೆ ಸಾಧ್ಯ ಆಗದಿದ್ರೆ ನೀವೇನಾದರೂ ಅವನಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅಂತೇಳಿ? ನಮ್ಮ ಅಸೋಸಿಯೇಷನ್ ಇದರಲ್ಲಿ ನಾವು ನೋಡಬೇಕಾಗ್ತದೆ. ನಾವು ಅದಕ್ಕೆ ಯಾವುದೇ ಒಂದು ಡಿಸಿಷನ್ಗೆ ಬರಲಿಲ್ಲ. ಒಂದು ವಾರ ನಮ್ಮ ಎಲ್ಲ ಈಗ ಯಾರು ಬಸ್ಗಳನ್ನು ಓಡಿಸ್ತಾರೆ, 120 ಜನ, ನಾವೇನು ಹೇಳಿದೆ ಅಂತೇಳಿ, ನೀವು ಎಲ್ಲ ನಿಮ್ಮ ಕಲೆಕ್ಷನ್ಸ್ ಏನು ಚಲನ್ ಬರ್ತದೆ ಅದನ್ನು ಮತ್ತು ನಮ್ಮ ಡೀಸೆಲ್ ಇದನ್ನು ನೀವು ಇಟ್ಕೊಳ್ಳಿ. ಒಂದು ವಾರದ ನಂತರ ಮತ್ತೆ ನಾವು ಸಭೆ ಸೇರಿ ಅಸೋಸಿಯೇಷನ್ ಆಗಿ ಲಾಸ್ಗಳನ್ನು ಹೇಗೆ ಒಂದು ಬ್ರೇಕ್ ಇವನ್ಗೆ ತರಬಹುದು, ಅಟ್ಲೀಸ್ಟ್ ಲಾಸ್ ಆಗದಾಗೆ ಮಾಡುವಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಎಸ್ ಎಸ್. ಇನ್ನೊಂದು ತುಂಬ ಜನರಿಗೆ ಅನಿಸ್ತಾ ಇರೋ ಅಂತ ಹೇಳಿದ್ರೆ, ಈಗ ಪೀಕ್ ಟೈಮಲ್ಲಿ ಎಲ್ಲರೂ ಕೂಡ 8 ಗಂಟೆಗೆ ಹೊರಗೆ ಬಂದರು ಅಂತಾದರೆ ಆಗ ಒಂದು ಬಸ್ಸಲ್ಲಿ ಸಾಕಾಗೋದಿಲ್ಲ. ಆಗ ಏನಾದರೂ ಹೆಚ್ಚು ಬಸ್ ಹಾಕಿ ಬೇರೆ ಟೈಮಲ್ಲಿ ಈಗ 11 to 1 ಏನು ಅಗತ್ಯ ಬೀಳೋದಿಲ್ಲ, ಹಾಗೇನಾದರೂ ಮಾಡಲಿಕ್ಕೆ ಸಾಧ್ಯನಾ? ಅಲ್ಲ, ಈಗ ನಾವು ಸ್ಟಾರ್ಟಿಂಗ್ ನಾನು ಹೇಳಿದಲ್ಲ, ಈಗ ನಾವು 120 ಬಸ್ ನಾವು ಸರೆಂಡರ್ ನಾನ್ ಯೂಸಲ್ಲಿದೆ. ಸೊ ಅದನ್ನೀಗ ನಾವು ಸದ್ಯದ 150 ಯೂಸ್ ಮಾಡ್ತಾ ಇದ್ದೇವೆ. 130 ಬಸ್ಗಳನ್ನು ನಾವು ರಸ್ತೆಗೆ ಇಳಿಸ್ತಾ ಇದ್ದೇವೆ. ಸೊ ಇಮಿಡಿಯೇಟ್ ಆಗಿ ಈಗ ಒಂದು ಟ್ರಿಪ್ಗೆ ಬೇಕಂತೇಳಿ ನಾವು ಮಾಡಲಿಕ್ಕೆ ಅಸಾಧ್ಯ. ಈಗ ಒಂದು ಅಟ್ಲೀಸ್ಟ್ 15 ಡೇಸ್ ನಾವು ನೋಡಿ ಮತ್ತೆ ಅದನ್ನು ಇನ್ಕ್ರೀಸ್ ಮಾಡುವಂಥ ವ್ಯವಸ್ಥೆ ಮಾಡಿ. ಎಸ್. ಇನ್ನೊಬ್ರು ನವೀನ್ ಅಂತ ಕೇಳ್ತಿದ್ದಾರೆ, ಸ್ಮಾರ್ಟ್ ಕಾರ್ಡ್ ಬಳಕೆ ಯಾವಾಗಿನಿಂದ ಪ್ರಾರಂಭ ಅಂತೇಳಿ, ಅದಕ್ಕೇನಾದರೂ ಸರಿಯಾದ ಡೇಟ್ ಅನ್ಕೊಂಡು? ಜೂನ್ 1ಕ್ಕೆ ನಾಳ್ದಿಂದನೇ ಸ್ಟಾರ್ಟ್ ಆಗ್ತದೆ ಅದರ ಕ್ಯಾಂಪೇನಿಂಗ್, ಅದರ ಕಾರ್ಡ್ ಇದೆಲ್ಲ ನಾವು ಸ್ಟಾರ್ಟ್ ಮಾಡ್ತೇವೆ. ಒಂದೊಂದು ರೂಟಲ್ಲಿ ಇದು ಮಾಡ್ತೇವೆ. ಬಟ್ 1-2 ತಿಂಗಳಲ್ಲಿ ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಮಾಡುವಂಥ ಇದರಲ್ಲಿ. ಓಕೆ, ಮತ್ತೊಂದು ಕರೆ ಕಾಯ್ತಾ ಉಂಟು. ನಮಸ್ಕಾರ. ಹಲೋ, ನಮಸ್ತೆ. ಹಲೋ ಹಲೋ, ಹೇಳಿ ಮೇಡಮ್, ಹೇಳಿ, ಧ್ವನಿ ಕೇಳಿಸ್ತಾ ಉಂಟು. ಸೋಮವಾರದಿಂಚಿ ಬಸ್ ಸ್ಟಾರ್ಟ್ ಆಪಣದು ಅಂದ್ ಪನ್ಲೆ ಅಂದ್ ಎಂಕುಲು ಹೇಳಿ ಬಸ್ಗೆ ಎಂಕಡ ಕಾರ್ಡ್ ಇಜ್ಜತೆ ಕಾಸು ಕೊರಡು ಆಪಣದು. ಕಾಸು ಕೊರಲಿ, ಕಾಸ್ಲ ಕೊರಲಿ, ಕಾರ್ಡ್ಲದೆ ತೊನಲಿದೆ ಅವೇ ಇರ್ ಕಾಸು ಕೊರದೆ ಪೋಲಿದೆ ಅಲ್ಲಿ ತೊಂದರೆ ಇಜ್ಜಿ. ಬಟ್ ಕಾರ್ಡ್ ಇರ ಡೈಲಿ ಪೋಪುನಂದಾನ ಕಾರ್ಡ್ಲದೆ ತೊನಲಿದೆ. ಇರಗ ಒಂಜೇರು ಡೈಲಿ ಪೋರ್ ಎತ್ತಂಡ ಕಾರ್ಡ್ ಮಲ್ಪಲೆ ಪನ್ಪನಾರ ಮಿನಿಮಮ್ ಪಂಡ ನಮ್ಮ ಈ ಕುಂಜತ್ ಪಲ್ಡ್ ಪಿವಿಎಸ್ ಪೋಪುನಂಡ ಏತು ಕಾಸು ಅವು ಎಂಕಿತೆ ಪಂಡ್ರೆ ಬರ್ಪುಜಿ ಇರಗಿತೆ ಫಸ್ಟ್ ಮಿನಿಮಮ್ ಸ್ಟೇಜ್ ಎಂಗಿಲ 10 ರೂಪಾಯಿ ಆತಂಡು. ಇರ ದುಂಬೆ ಏತಿತ್ತು ನೀರಿನ ಟಿಕೆಟ್ 10 ಇತ್ತಂಡೆ 10 ಅದು ಪುಣಿರಿ ಆತೆ ಉಪ್ಪುಣಿರಿ 11 ಅದು ಬಸ್ ಸ್ಟಾಪ್ ನಮಕ್ ಉಂಟಾ ಬರುತ್ತೆ
ಉಂತವೇರು ಮೇಡಮ್ ಅವೇ ಅಂತದಿರುತ್ತೆ ಸರ್. ಅಲ್ಲ ಅದೆಲ್ಲ ಪ್ರಾಬ್ಲಮ್ ಆಪುಜಮ್ಮ ನಮ್ಮಕ್ಳೇ ನಮ್ಮವರೇ, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಏನು ಸಡನ್ ಆಗಿ ರೂಲ್ಸ್ಗಳು ಬದಲಾಗಿಲ್ಲ, ನಾವು ನಮ್ಮ ಇದಕ್ಕೆ ತೆಗೆದುಕೊಳ್ಬೇಕು ಅಂತ. ನೀವು ಎಲ್ಲಿ ಹತ್ತಿರ ಅಲ್ಲೇ ನಿಲ್ಲಿ, ಮತ್ತೆ ಎಷ್ಟು ಇದೆ ಅದಕ್ಕೆ ₹1 1.5 ಜಾಸ್ತಿ ಇರ್ಬೋದು ಅಂತ ಅಂದ್ಕೊಂಡಿದ್ದೇವೆ ಅಷ್ಟೇ. ಅದನ್ನು ಕೊಟ್ಟರೆ ಆಯಿತು ಅಂತ. ಸರಿ ಆಯ್ತಮ್ಮ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಬ್ಬರು ಕರಾವಳಿ ಮಿತ್ರ ನ್ಯೂಸ್ನವರು ಕೇಳ್ತಾರೆ, ಕೆಲವೊಂದು ಖಾಸಗಿ ಬಸ್ ಮಾಲೀಕರು ಕಂಡಕ್ಟರ್ಗಳನ್ನು ಕೈ ಬಿಡಲು ನಿರ್ಧರಿಸಿದ್ದಾರೆ, ಇದರ ಬಗ್ಗೆ ಏನು ಹೇಳ್ತೀವಿ ಅಂತ. ಹಾಗೇನಾದರೂ ಕಂಡಕ್ಟರ್ಗಳು ಬರಲಿಲ್ಲ ಗಮನಕ್ಕೆ? ಎಸ್, ಯಾರನ್ನು ಕೂಡ ಉದ್ಯೋಗದಿಂದ ತೆಗೆದದ್ದು ಈ ಸಂದರ್ಭಗಳಲ್ಲಿ 6 ಬಸ್ ಇದೆ. ನೀವು ಅದೇ ಹೇಳಿದ ಪ್ರಕಾರ 4 ಬಸ್ ಮಾತ್ರ. ಅಲ್ಲ, ಅದೇ ನಾಗೇಂದ್ರ, ಈಗ ಏನು ಮಾಡ್ಲಿಕ್ಕಾಗಲಿಲ್ಲ ನೋಡಿ. ಈಗ ನೀವು ಇಂಡಸ್ಟ್ರಿ ಆಗಿರ್ಬೋದು, ನೀವು 50% ಮೊನ್ನೆ ಸರ್ಕಾರ ಹೇಳಿ 50% ರನ್ ಮಾಡಿ ಅಂತೇಳಿ, 50% ಯಾರಂತ ಅಟ್ಲೀಸ್ಟ್ ಅವರನ್ನು ಸ್ಟ್ಯಾಂಡ್ ಬೈ ಆಗಿ ಇಡಬೇಕಾಗ್ತದೆ. ಸೊ ಈಗ ಎಲ್ಲ ಫುಲ್ ಫ್ಲೆಜ್ ಆಗಿ ಸ್ಟಾರ್ಟ್ ಆಗುವಾಗ ಎಲ್ಲರಿಗೂ ಡ್ಯೂಟಿ ಸಿಗ್ತದೆ, ಎಲ್ಲ ಒಂದು ಸೆಟ್ ರೇಟ್ ಆಗ್ತದೆ. ಬಟ್ ಈಗಿನ ಸಮಯದ ಎಲ್ಲರೂ ಅದಕ್ಕೆ ಹೊಂದ್ಕೊಳ್ಬೇಕಂತೇಳಿ ನಮ್ಮ ಮನವಿ. ಓಕೆ, ಇನ್ನೊಂದು ಒಬ್ಬರು ಕೇಳಿದ್ದಾರೆ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ, ಆದರೂ ಹೇಳ್ತೇನೆ. ಉಪ್ಪಿನಂಗಡಿಯಿಂದ ಮಂಗಳೂರಿಗೆ ಬಸ್ ಇದೆಯಾ ಅಂತ ತಿಳಿಸಿ ಅಂತ ಹೇಳಿದ್ದಾರೆ. ಉಪ್ಪಿನಂಗಡಿಯಿಂದ ಮಂಗಳೂರಿಗೆ ನಮ್ಮ ಪ್ರೈವೇಟ್ ಅದೇ ಕಾಂಟ್ರಾಕ್ಟ್ ಗ್ಯಾರೇಜ್ ಅಂತ ಇದೆ, ಅದು ಇರ್ಬೋದು, ಇಲ್ಲಾಂದರೆ ಸರ್ಕಾರದ್ದು ಕೂಡ ಇರ್ಬೋದು. ಎಸ್. ಓಕೆ, ಇನ್ನೊಬ್ಬರು ಸ್ಟೂಡೆಂಟ್ ಹೋಗುವ ಟೈಮ್ ಅಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ತೀರಾ ಬಸ್ಗಳನ್ನು ಅಂತ ಕೇಳಿದ್ದಾರೆ. ಬಹುಶಃ ಅದನ್ನೆಲ್ಲ ಈಗೆಲ್ಲ ಹೇಳಲಿಕ್ಕೆ ಇಂಪಾಸಿಬಲ್ ಇದೆಲ್ಲ, ಪ್ರಾಕ್ಟಿಕಲ್ ಅದ ಅವ್ರ ಕ್ವಶನ್ಸ್ ಎಲ್ಲ ಪ್ರಾಕ್ಟಿಕಲ್. ಬಟ್ ಅದನ್ನೆಲ್ಲ ನಾನು ಹೇಳಿದಲ್ಲ, ಗ್ರೌಂಡ್ ರಿಯಾಲಿಟಿ ನೋಡಿಯೇ ಹೇಳಬೇಕಾಗ್ತದೆ. ಓಕೆ, ಅಶೋಕ್ ಪೂಜಾರಿ ಅವರು ಕೇಳಿದ್ದಾರೆ, ಪ್ರೈವೇಟ್ ಬಸ್ಗಳು ಪ್ರಾಫಿಟಲ್ಲೇ ಹೋಗ್ತಾ ಇವೆ ಮಂಗಳೂರಿನಲ್ಲಿ. ಮೈ ಓನ್ಲಿ ಪ್ಲೆಜ್ ಇಸ್ ಟು ಸೆಂಡ್ ಕಾಮನ್ ಮ್ಯಾನ್ ಟು ಹಿಸ್ ಆಫೀಸ್ ಸೊ ದಟ್ ಹಿ earns his daily living, he is starving since 2 months ಅಂತ ಹೇಳಿದ್ದಾರೆ. ಬಹುಶಃ ಅದು ಎಲ್ಲರಿಗೆ ಇರುವಂಥ ಒಂದು ಸಮಸ್ಯೆ. ನಾವು ಯಾವುದೇ ಒಂದು ಕ್ಷೇತ್ರ ಅಂತಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ಇದನ್ನು ಅನುಭವಿಸ್ತಾ ಇದ್ದೇವೆ. ಸೊ ಇನ್ನೊಂದು ಕ್ಷೇತ್ರದಲ್ಲಿ ಕೂಡ ಈ ಯಾರು ಬಿಸ್ನೆಸ್ ಮ್ಯಾನ್ಸ್ಗಳಿದ್ದಾರೆ ಎಲ್ಲರೂ ಕೇಳ್ತಾರೆ. ನಮ್ಮ ಏನು ಅದು ಎಲ್ಲ ಒಂದು ಮೊನ್ನೆ ಯಾರು ಕೇಳಿದರು, ನಮಗೆ ಈ ಸ್ಟಾಫ್ನವರಿಗೆ ನಿಮ್ದೇನು ಭದ್ರತೆ ಏನು ಅಂತೇಳಿ. ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ನಮಗೆ ಭದ್ರತೆ ಇಲ್ಲ. ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಈಗ ಸೋತ್ರೆ ಅವ ಹಲವಾರು ಪಟ್ಟವನ್ನು ಕಟ್ಟಿ ಅವನನ್ನು ಹೇಳುವಂಥದ್ದು. ಬಟ್ ಅವ ಬಿಸ್ನೆಸ್ ಮಾಡೋ ಸಂದರ್ಭದಲ್ಲಿ ಅವ ಟ್ಯಾಕ್ಸ್ ಕಟ್ಟಿರುವಂಥದ್ದು, ನಮ್ಮ ಏನು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿರುವಂಥದ್ದು, ಇದು ಯಾವುದು ಗಮನಕ್ಕೆ ಬರೋದಿಲ್ಲ. ಏನು ಸರ್ಕಾರ ಏನು ನೀವು ಕಟ್ಟಿರುವಂಥ ಇನ್ಕಮ್ ಟ್ಯಾಕ್ಸ್ಗೆ ಬನ್ನಿ, ನಾನು ಏನಾದರೂ ಒಂದು ಪ್ಯಾಕೇಜ್ ನಿಮಗೆ ಘೋಷಣೆ ಮಾಡ್ತಂತ ಎಲ್ಲಿ ಹೇಳಿದೆ? ಸರ್ಕಾರ ಏನು ಹೇಳ್ತಾ ಇಲ್ಲ. ಬಟ್ ಅದು ಅವನ ರಿಸ್ಕಲ್ಲಿ ಅವ ಪಾಪ ಮಾಡ್ಕೊಂಡು ಹೋಗ್ತಾನೆ. ಎಸ್, ಇನ್ನೊಂದು ಸ್ಮಾರ್ಟ್ ಕಾರ್ಡ್ ಮತ್ತು ರೀಚಾರ್ಜ್ ಎಲ್ಲೆಲ್ಲಿ ಸಿಗುತ್ತೆ ಅಂತ, ಅದು ಬಹುಶಃ ನಿಮಗೆ ಬರುವ ದಿನಗಳಲ್ಲಿ ಕನ್ಫರ್ಮ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಅದನ್ನಾಗಲೇ ಅವರು ಹೇಳಿದ್ದಾರೆ, ಎಲ್ಲ ಕಡೆಗಳಲ್ಲಿ ಮಾಡ್ಬೋದು, ಬಸ್ನಲ್ಲಿ ಕೂಡ ಕಂಡಕ್ಟರ್ಗಳ ಹತ್ತಿರ ಕೂಡ ಮಾಡುವಂಥ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ ಅದೇ ಉತ್ತರ ಅಂತ ಅಂದ್ಕೊಂಡಿದ್ದೇವೆ. ಎಸ್, ನೆಕ್ಸ್ಟ್ ಮುಡುಪು ವಿಟ್ಲ ಲೈನ್ ಓಪನ್ ಆಪುಂಡೆ ಸರ್, ಬಾರ್ಡರ್ ಬುಡ್ದು ಉಂಡು ಅಂತ ಕೇಳಿದ್ದಾರೆ. ಸೊ ಮುಡಿಪು ವಿಟ್ಲ ನಮಗೆ ಡೌಟ್. ಎಸ್, ಬಾರ್ಡರ್ ಹೇಳ್ತಾರೆ ಡೌಟ್. ಎಸ್, ಔಟ್ ಆಫ್ ಸ್ಟೇಟ್ ಹೋಗ್ಬೋದು ಅಂತ ಕೇಳಿದ್ದಾರೆ. ಬಹುಶಃ ಅದು ಈ ವ್ಯವಸ್ಥೆಯಲ್ಲಿ ನಿಮ್ಮ ಕೈಯಲ್ಲಿ ಬರುವುದಿಲ್ಲ, ಅದರಿಂದ ಅದಕ್ಕೆ ಇಲ್ಲ ಅಂತೇಳಿ. ಇಂಟರ್ ಸ್ಟೇಟ್ ಬಸ್ ರನ್ ಆಗ್ಬೋದಾ ಅಂತೇಳಿ ಅವರ ಪ್ರಶ್ನೆ ಇಲ್ಲ, ಪರ್ಮಿಷನ್ ಸಿಕ್ಕಿಲ್ಲ ಅಂತೇಳಿ. CC ಉಂಟಾ ಬಸ್ನಲ್ಲಿ ಅಂತ ಕೇಳಿದ್ದಾರೆ. CC ಅಂದರೆ ಕನ್ಸೆಷನ್ ಇಲ್ಲ, ಯಾವುದೇ ಕನ್ಸೆಷನ್ ಇಲ್ಲ. ಓಕೆ, ನವಾಲ್ ಶೆಟ್ಟಿ ಬಡ್ಯಾರಿಂದ ಬೆಳ್ತಂಗಡಿ ಟು ಮೂಡುಬಿದ್ರೆ ಬಸ್ ಉಂಟಾ ಅಂತ ಕೇಳಿದ್ದಾರೆ. ಬೆಳ್ತಂಗಡಿಯಿಂದ ಮೂಡುಬಿದ್ರೆಗೆ ಬಹುಶಃ ಖಾಸಗಿ ಬಸ್ಗಳು, ಸರ್ವಿಸ್ ಬಸ್ ಎಲ್ಲ ಇದೆ. ಎಸ್, ಓಕೆ. ಓವರಾಲ್ ಆಗಿ ಒಂದು ವಿಚಾರ ಸ್ಪಷ್ಟ, ಸರ್ವಿಸ್ ಆಗ್ಬೋದು, ಸಿಟಿ ಆಗ್ಬೋದು, ಅಥವಾ ಗೌರ್ಮೆಂಟ್ ಇರ್ಬೋದು, ಎಲ್ಲವೂ ಕೂಡ. ಬಟ್ ಈಗ ನಾಳೆ June 1ಕ್ಕೆ ಕೆಲವು ವ್ಯವಸ್ಥಿತವಾಗಿ ಆಗದಿದ್ರು ಕೂಡ ಅಟ್ಲೀಸ್ಟ್ ಈಗ ನಮ್ಮ ಈ ಏನು ಸ್ಟ್ಯಾಂಡ್ ಸ್ಟಿಲ್ ಆಗಿದೆ ನಮ್ಮ ಎಲ್ಲ, ಅದಕ್ಕೆ ಡಾಕ್ಯುಮೆಂಟೇಷನ್ಸ್ ಅದಿದೆ ಎಲ್ಲ ನಮ್ಮ ಮತ್ತೆ ರೀಯೂಸ್ ಮಾಡಲಿಕ್ಕೆ ವೆಹಿಕಲ್ಸ್ಗಳನ್ನು. ಸೊ ಅದಕ್ಕೆಲ್ಲ ಸ್ವಲ್ಪ ಟೈಮ್ ತಾಗ್ಬೋದು. ಈಗ ಅಷ್ಟು ಗಾಡಿಗಳನ್ನು ಒಂದು ವಾರದಲ್ಲಿ ಎಲ್ಲ ಸೆಟ್ರೇಟ್ ಆಗ್ಬೋದು. ಕರೆಕ್ಟ್. ಎಸ್, ಇನ್ನು ಚಿಕ್ಕ ಮಕ್ಕಳಿಗೆ ಬಸ್ ಒಳಗೆ ಹತ್ತಿಸುವುದು ಒಳ್ಳೆಯದಲ್ಲ ಅಂತ ಅನಿಸ್ತದೆ ಅಂತ ಹೇಳಿದ್ದಾರೆ. ಎಸ್, ಅದು ನಮ್ಮ ಕೈಲಿ ನಿಮ್ಮ ಕೈಲಿ ಎಲ್ಲ, ಬಹುಶಃ ಪೇರೆಂಟ್ಸ್ಗಳು ಅದನ್ನು ಯೋಚನೆ ಮಾಡಿದರೆ ಆಗ್ಬೋದು ಅಂತ ಅನಿಸ್ತದೆ. ಇನ್ನು ಟಿಕೆಟ್ ದರದಲ್ಲಿ ₹10 ಇದ್ದದ್ದು ₹11 ಆಗುವಾಗ ಚಿಲ್ಲರೆ ಸಮಸ್ಯೆಗೆ ಏನು ಮಾಡುತ್ತೀರಿ ಅಂತ ಕೇಳಿದ್ರು. ಅದಕ್ಕೆ ನಾವು ಕಾರ್ಡ್ ಅಂತ ತಂದಿದ್ದೇವೆ, ನೀವು ಕಾರ್ಡ್ ಯೂಸ್ ಮಾಡಿದರೆ ಈ ಚಿಲ್ಲರದ ವಿಷಯ ಬರೋದಿಲ್ಲ. ಓಕೆ, ಏನು ಪ್ರಾಬ್ಲಮ್ ಇಲ್ಲದೆ. ಎಸ್, ಕಾರ್ಡ್ನ ಎರಡೇ ವಿಚಾರ ಬಹುಶಃ ಜನರಿಗೆ ಇವತ್ತು ಕಾಣ್ತಾ ಇರೋದು. ಒಂದು, ಕಾರ್ಡ್ ಎಲ್ಲಿ ಸಿಗತ್ತೆ ಅಂತೇಳಿ, ಅದು ಕಂಡಕ್ಟರ್ ಹತ್ರನೂ ಸಿಗತ್ತೆ, ಮತ್ತು ಅವರು ಔಟ್ಲೆಟ್ ಏನು ಮಾಡಿದ್ದಾರೆ ರೀಚಾರ್ಜ್, ಮೊಬೈಲ್ ರೀಚಾರ್ಜ್ ಮಾಡುವ ಅಂಗಡಿ, ಅಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ ಮುಂದಕ್ಕೆ. ಎಸ್, ಮತ್ತೊಂದು ಕರೆ ಕಾಯ್ತಾ ಉಂಟು. ನಮಸ್ಕಾರ. ಹಲೋ ಹಲೋ, ಹೇಳಿ ಅಮ್ಮ, ಮಾತಾಡಿ. ಹಲೋ, ಹೇಳಿ ಅಮ್ಮ, ಧ್ವನಿ ಕೇಳಿಸ್ತಾ ಉಂಟು. ಈಗ ಒತ್ತಿ ಕೆಲಸ ಹೋಗ್ತೀನಿ, ಹಾಂ, ಆ ಬಸ್ ಪಾಸ್ ಕಾರ್ಡ್ ಉಂಡದೆ ಉಂಡೆ
ಬಸ್ ಪಾಸ್ ಬಸ್ ಪಾಸ್ ಇದೆ ಅಂತ ಹೇಳ್ತೀರಾ? ಹೌದು, ಬಸ್ ಪಾಸ್ ಅಂತ ಕೇಳುದು. ಒಯ್ಕ್ ಬೋಪುನು ಉಡುಪಿಗೆ ಹೋಗ್ತೀನಿ ಕೆಲ್ಸೋಗು. ಉಡುಪಿಗ ಬಸ್ ಪಾಸ್ ಅಂದು ಓಲ ಇಜ್ಜಿ ಕಾರ್ಡ್ ಉಂಡತೆ ಪೋಪಿನ ಕಾರ್ಡ್ ಇರದು ಮಂದಾರೆ ಕಾರ್ಡ್ ರೆಗ್ಯುಲರ್ ಹೋಗೋರಿ ಒಂದು ಕಾರ್ಡ್ ಅವೇನೆ ಇರೆಗ್ ಐಡೆ ಬಸ್ ಸ್ಟ್ಯಾಂಡ್ ಅನ್ ಚೇಂಜ್ ಮಂತದ ಇರೆ ಕೊರ್ಪೆರ ಕಾರ್ಡ್ ಅವೇ ಪಾಸ್ ಅಂದು ಬರ್ಪುಜವು ಇರೆ ಕಾರ್ಡ್ ಚೇಂಜ್ ಮಂತು ಕೊರ್ಪೆ ಗೈಡ್ ಪೋಪಿನ ಲೈಕ್ ಕೇಳಿ ಗೊತ್ತಾನ ಇರೆಗ್ ಚೇಂಜ್ ಮಂತು ಕೊರ್ಪೆರ್ ಇರೈಟೆ ಓಲ್ ಕಾರ್ಡ್ ಮಂದಾರ್ ತುಲೆ ಐಟೆನೆ ಬೋದು ಕೇಂಡ ಇರೆಗ ಇನ್ಕ ಫುಲ್ ಕಾರ್ಡ್ ದ ಮಂತು ಕೊರ್ಪೆರ್ ಅಮೌಂಟ್ ಅವೇ ಡಿಸ್ಕೌಂಟ್ ಅಂದು ಪುಜಿರೆ. ಅಂದ್ರೆ ಡೈಲಿ ಹೋಗೋರಿ ಮಂಗಳೂರು ಉಡುಪಿಯಿಂದ ಒಂದು ಮುಂಚೆ ಸದ್ಯಕ್ಕೆ ಯಾವುದೇ ಎಲ್ಲ ಕನ್ಸೆಷನ್ ಅನ್ನು ನಾವು ತೆಗೆದಾಕ್ತೀವಿ. ಅದು ನಿರ್ಣಯ ನಮ್ಮ ಮೊನ್ನೆ ಈಗ ಜಂಟಿ ಏನು ಮೀಟಿಂಗ್ ಆಯಿತು ಅಲ್ಲಿ ನಿರ್ಣಯ ಆಗಿದೆ ಯಾವುದೇ ಕನ್ಸೆಷನ್ ಕೊಡಬಾರ್ದು ಅಂತ ಹೇಳಿ. ಓಕೆ ಎಸ್. ವಾಟ್ ಅಬೌಟ್ ಬ್ಯಾಂಗ್ಳೂರ್ ಅಂತ ಕೇಳ್ತಾ ಇದ್ದಾರೆ. ಅದು ಸ್ಟಾರ್ಟ್ ಆಗಿದೆ, ಅದು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ, ನೈಟ್ ಕೂಡ ಸರ್ಕಾರ ಅನುಮತಿ ಕೊಟ್ಟಿದೆ ಅದಕ್ಕೆ. ಎಸ್. ಈಗ ಇಲ್ಲದ CC ನಂತರ ಸ್ಟಾರ್ಟ್ ಆಗತ್ತಾ ಅಂತೇಳಿ ಬಹುಶಃ ಕನ್ಸೆಷನ್ ಕೊಡ್ತೇವೆ, ಬಟ್ ವ್ಯವಸ್ಥಿತವಾಗಿ ಕೊಡ್ಬೇಕಂತ ಹೇಳುವ ನಮ್ಮ ಆಲೋಚನೆ. ಈಗ ಒಂದು ಸಿಸ್ಟಮ್ಯಾಟಿಕ್ ಇಲ್ಲ. ಈಗ ನೀವು ಹೇಳಿದ್ರಿ ಒಂದು ಗುರ್ತಾ ಇದ್ರೆ ಅವನಿಗೆ ಒಂದು ಆ ರೀತಿ ಎಲ್ಲ ನಡೀತಾ ಉಂಟು. ಸೊ ಅದನ್ನೊಂದು ಸಿಸ್ಟಮ್ಯಾಟಿಕ್ ಆಗಿ ತರುವ, ಡೈಲಿ ಪ್ಯಾಸೆಂಜರ್ಗೆ ಒಂದು 25%, 20% ಎಲ್ಲ ಡಿಸ್ಕೌಂಟ್ ಮಾಡಿದ್ರೆ ಜನರಿಗೆ ಕೂಡ ಒಂದು ಖುಷಿ ಇರ್ತದೆ, ನಾವು ಒಂದು ಡಿಸ್ಕೌಂಟ್ ಕೊಟ್ಟಿದ್ದೇವೆ ಅಂತೇಳಿ. ಈಗ ನಮಗೆ ಯಾವುದು ಹೇಳಲಿಕ್ಕೆ ಆಗುದಿಲ್ಲ, ಈಗ ಎಲ್ಲ ಹೋಗುದು ಡಿಸ್ಕೌಂಟ್ ಅಲ್ಲಿ, ಸಿಯಲ್ಲೇ ಹೋಗುದು. ಈಗ ಮಕ್ಕಳು ನೀವು ಪಾಸ್ ಇಲ್ಲದಿದ್ರು ಕೂಡ ಅವ್ರು ಕೊಡುವಂಥದ್ದು 2 ರೂಪಾಯಿ 3 ರೂಪಾಯಿ ಕೊಡ್ತಾರೆ, ಅದು ಸರ್ವಸಾಮಾನ್ಯ. ಬಟ್ ಈಗ ಅದನ್ನೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡುವ ಅಂತ ಹೇಳಿ ನಾವು ಈ ಪಾಸ್ ಅಂತ ತಂದಿರೋದು. ಇನ್ನು ಹಾಗಾದ್ರೆ ಬಹುಶಃ ಚಿಕ್ಕ ಮಕ್ಕಳು 2 ರೂಪಾಯಿ 3 ರೂಪಾಯಿ ಕೊಡ್ಲಿಕ್ಕೆ ಇಲ್ಲ, ಅದನ್ನು ಕಾರ್ಡ್ಗೆ ತರಬೇಕಂತೇಳಿ ನಾವು ಇದು ಮಾಡ್ತೇವೆ. ಎಸ್. ಆದರೆ ಅಂದರೆ ಕೆಲವೊಮ್ಮೆ ಪೇರೆಂಟ್ಸ್ಗಳಿಗೂ ಮಕ್ಕಳಿಗೆ ಮಾತ್ರ ಕಳಿಸಿಕೊಡ್ತಾರೆ, ಅವ್ರ ಹತ್ರ ಕಾರ್ಡ್ ಇರುವುದಿಲ್ಲ, ಆಗ ಹಣ ಕೊಟ್ಟು ಫುಲ್ ಪೇಮೆಂಟ್ ಮಾಡಿ ಕಳಿಸ್ಬೇಕು. ಹಾಗೇನು ಅಷ್ಟೊಂದು ರಿಜಿಡ್ ಆಗಿರುವುದಿಲ್ಲ. ಬಟ್ ನಮ್ದು ಏನಂತ ಹೇಳಿದ್ರೆ, ನೀವು ಪಾಸ್ ತಗೊಂಡ್ರೆ ನೋಡಿ, ಈಗ ಮೊದಲೆಲ್ಲ ನಮಗೆ ಒಂದು 10 ರೂಪಾಯಿ ಕೊಡ್ಲಿಕ್ಕೂ ಕೂಡ ಮನೆಯವರು ಸ್ವಲ್ಪ ಅಷ್ಟೊಂದು ಕೇರ್ ತಗೊಳ್ತಾ ಇದ್ರು ಹಣ ಕೊಡ್ಲಿಕ್ಕೆ. ಸೊ ಇದು ಕಾರ್ಡ್ ಆಗಿದ್ರಿಂದ ಒಂದು ಮಾಡಿರೋ ವರ್ಷಕ್ಕೊಮ್ಮೆ ಮಾಡಿದ್ರೆ, ಸೊ ಈಗ ಸ್ಕೂಲ್ ಟೈಮಲ್ಲಿ ಕೂಡ ನಮಗೆ ಮಾಡ್ಬೋದು, ಫೀಸಲ್ಲಿ ಕೂಡ ನಾವು ಮಾಡುವಂತ ಒಂದು ಆಲೋಚನೆ ಇದೆ. ಕೌಂಟ್ರೆ ಸ್ಕೂಲ್ಗಳಲ್ಲಿ ಕೌಂಟರ್ ಹಾಕಿ ಅಲ್ಲಿ ಮಾಡ್ಬೋದು, ಅದನ್ನು ಪೇರೆಂಟ್ಸ್ಗಳು ಕೂಡ ತಗೊಳ್ಬೋದು, ಮಕ್ಕಳು ತಗೊಳ್ಬೋದು. ಮುಂದಿನ ಕರೆಯನ್ನು ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ, ಹೇಳಿ ಸರ್, ಮಾತಾಡಿ ಸರ್. ಇದು ಮುಡಿಪು ಸೈಡ್ ಇದೆ, ಮಾತಾಡಲಿ. ಮುಡಿಪು ಸೈಡ್ಗೆ ಮಸ್ತ್ ಬಸ್ ಉಂಡು ದುಂಬು ಮಾತ ಬಸ್ ರನ್ ಆಪಣ ನಂಚ ಇಜ್ಜಿ ಮಾತ ಬಸ್ ರನ್ನ ಒಂದು ಜೂನ್ ಒಂಜೇಕ್ ಒಂಚೂರು ಒಂತೆ ಕಮ್ಮಿ ಅನ್ಪೇರು ಗಾಡ್ಲಿ ಅನ್ಪೇರು ಒಂಜಿ 50% ಕಮ್ಮಿ ಅವು. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾವು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಕೊನೆಯದಾಗಿ ತಿಲ್ರಾಜ್ ಅವರೇ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಜನರಿಗೆ? ಸೋಮವಾರದಿಂದ ನಿಮ್ಮ ಬಸ್ಸುಗಳು ಮತ್ತೆ ಗರಿಗೆದರಿ ರಸ್ತೆ ಮೇಲೆ ಓಡಾಡಲಿ ಅಂತೇಳಿ ನಾವು ಹಾರೈಸ್ತಾ ನಿಮ್ಮ ಅಂತಿಮವಾಗಿರುವಂಥ ಸಂದೇಶ ಜನರಿಗೆ ಏನಾದ್ರು ಕಿವಿ ಮಾತು ಹೇಳ್ತೀವಿ? ನಾನು ಇವತ್ತು ತಮಾಷೆಗೆ ಹೇಳ್ತಾ ಇದ್ದೆ ನಮ್ಮ ಓನರ್ಗಳ ಹತ್ರ, ಎಲ್ಲೋ ಒಂದು ಕಡೆ ನಾವು ನಮ್ಮ ಮಂಗಳೂರಲ್ಲಿ ಬಸ್ಗಳು ಓಡಾಡಿದರೆ ನಾವು ಕೊರೋನಾ ಓಡ್ಬೋದು ಅಂತ ಹೇಳುವ ಒಂದು ಇದಾದ್ರೆ ಆಗ್ಬೋದಂತ. ಯಾಕಂದ್ರೆ ಹಾರ್ನ್ ಇದು ಈ ಶಬ್ದ ಎಲ್ಲ ಕೇಳದೆ ನಗರ ಒಂದು ಸ್ವಲ್ಪ ಬಾರಿ ಸೈಲೆಂಟ್ ಆಗಿದೆ. ಸೊ ಅದನ್ನೆಲ್ಲ ಕೇಳಿ ಏನಾದರೂ ಕೊರೋನಾ ಓಡೋದಾದರೆ ತಮಾಷೆಯಾಗಿ ಹೇಳ್ತಾ ಇದ್ದೆ ನಾನು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈಗ ಒಂದು ಲೈಫ್ ಲೈನ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಇಷ್ಟು ವರ್ಷ. ಸೊ ಇವತ್ತು ಅಗತ್ಯ ಇದ್ದರೆ ದಯಮಾಡಿ ತಾವು ಕೆಲಸಕ್ಕೆ ಹೋಗುವಂಥದ್ದು ಅಗತ್ಯ ಇದ್ದರೆ ತಾವು ದಯಮಾಡಿ ನಮ್ಮ ಬಸ್ಗಳ ಸೇವೆಯನ್ನು ಪಡೀರಿ. ಮತ್ತು ಆದಷ್ಟು ನಮಗೆ ಸಹಕರಿಸಿ. ಯಾಕಂತ ಹೇಳಿದರೆ ಇದೆಲ್ಲವೂ ಹೊಸತ್ತೆ ನಮಗೆ, ಈಗ ಹೀಗೆ ಆಗಬೇಕು. ನಾವು ಅಧಿಕಾರಿಗಳನ್ನು ಕೂಡ ಕೇಳಿದವುದು, ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ನಾವು ಕೇಳುವುದೇನಂತೇಳಿ ನಮ್ಮೊಟ್ಟಿಗೆ ನೀವು ಕೈ ಜೋಡಿಸಿ. ಈಗ ನೀವು ಕಂಪ್ಲೇಂಟ್ ಮಾಡೋಕ್ಕಿಂತ ನಮ್ಮೊಟ್ಟಿಗೆ ಹೇಗೆ ಕೈ ಜೋಡಿಸ್ಬೋದು. ಒಬ್ರು ಹೇಳಿದ್ರು, ನಾವು NGOದಿಂದ ಏನಾದರೂ ನೀವು ಹೇಳಿದ್ರಿ ಅಂಥದ್ದೆಲ್ಲ ನಮಗೆ ಸಹಕಾರ ಮಾಡಿದರೆ, ಕೂತು ಅದರ ಬಗ್ಗೆ ಚರ್ಚೆಗಳನ್ನು ಮಾಡಿದರೆ ಸಮಾಜ ದೃಷ್ಟಿಯಿಂದ ಇದು ಒಳ್ಳೆಯದು. ಕಂಪ್ಲೇಂಟ್ ಮಾಡಿದರೆ ಇದಕ್ಕೇನು ಪ್ರಯೋಜನ ಇಲ್ಲ. ಸೊ ಮನವಿ ಏನಂತ ಹೇಳಿದರೆ, ನಮ್ಮೊಟ್ಟಿಗೆ ನಮ್ಮ ಸ್ಟಾಫ್ಗಳಾಗಿರ್ಬೋದು, ನಮ್ಮ ಡ್ರೈವರ್ ಕಂಡಕ್ಟರ್ಸ್ಗಳಿಗೆ ನೀವು ಕೂಡ ಸಹಕಾರ ಮಾಡಿ ಅಂತ ಕೇಳ್ತಾ, ನಮ್ಮ ಬಸ್ಗಳನ್ನು ದಯಮಾಡಿ ನೀವು ಆದಷ್ಟು ಜಾಸ್ತಿ ಉಪಯೋಗಿಸಿ. ಯಾಕಂದರೆ ಟೂ ವೀಲರಲ್ಲಿ ಹೋಗೋಕ್ಕಿಂತ ನಮ್ಮ ಬಸ್ಗಳನ್ನೇ ಆದಷ್ಟು ಉಪಯೋಗಿಸಿ. ಬಟ್ ನಿಮ್ಮ ಸೇಫ್ಟಿ ಮೆಜರನ್ನು ತಾವೇ ತಗೊಂಡ್ರೆ ಉತ್ತಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇನ್ನೊಬ್ರು ಅಂಗವಿಕಲರಿಗೆ ಪಾಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಆ ಒಂದು ವಿಷಯ ಇದೆ, ಬಟ್ ಅಲ್ಲಿ ನಾವು ಕೊಡ್ತೇವೆ. ಅದು ಅಷ್ಟು ರಿಜಿಡ್ ಆಗಿ ನಾವು ಆಪರೇಟ್ ಮಾಡೋದಿಲ್ಲ. ಬಟ್ ಅಲ್ಲಿ ಕೂಡ ಅಗತ್ಯ ಬಿದ್ದರೆ ಅವ್ರದ್ದು ಅಂಗವಿಕಲ ಈಗಾಗಲೇ ನಾವು ಕೊಡ್ತಾ ಇದ್ದೇವೆ. ಒಂದು 170 ಪಾಸ್ ನಮ್ಮ ಅಸೋಸಿಯೇಷನ್ ಇಂದ ವರ್ಷಕ್ಕೆ ಹೋಗ್ತಾ ಇದೆ. ಸೊ ಅದೇ ನಾವು ಎಲ್ಲೂ ಅದನ್ನು ಪ್ರಚಾರ ಮಾಡಲಿಲ್ಲ. ಸೊ ಅದು ಹೋಗ್ತಾ ಇದೆ. ಅವರು ನಮ್ಮ ಅಸೋಸಿಯೇಷನ್ಗೆ ಏನಾದರೂ ಬಂದರೆ ಅದರ ಬಗ್ಗೆ. ಇವತ್ತಿನ ಕೊನೆಯ ಕರೆಯನ್ನು ಸ್ವೀಕರಿಸಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಹಲೋ. ಹಲೋ ಹೇಳಿ ಅಮ್ಮ. ಸರ್, ನಮ್ಮ ಪಾಟೀಲಿಂದ ಮಾತಾಡ್ತಿರೋದು, ಚಂದ್ರಿಕಾಂತ. ಸರ್, ನಮ್ದು ವರ್ಷ ಯಾವಾಗ್ಲೂ ಪ್ರತಿ ವರ್ಷ ಪಾಸ್ ಸಿಕ್ತಿತ್ತು ವರ್ಷದ್ದು. ಅಂದ್ರೆ ಅಂಗವಿಕಲರ ಮತ್ತು ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಇದರಿಂದ ಅಂಗವಿಕಲರಿಗೆ ಸಿಕ್ತಿತ್ತು.
ಅದು ಮೊನ್ನೆ ಏಪ್ರಿಲ್ಗೆ ರಿನಿವಲ್ ಮಾಡ್ಲಿಕ್ಕೆ ಇತ್ತು, ಆದ್ರೆ ಲಾಕ್ಡೌನ್ ಇಂದ ಹೋಗ್ಲಿಕ್ಕೆ ಆಗ್ಲಿಲ್ಲಲ್ಲ. ಹಾಗೆ ಈ ಸಲ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ ಸರ್? ಅದು ನಾವು ಮಾಡ್ಬೋದಾ? ನಮ್ಗೆ ಸಿಗ್ತದ ಮಾಡಿ? ನೀವು ನಮ್ಮ ಏನು ಅಸೋಸಿಯೇಷನ್ ಆಫೀಸ್ ನೀವು ಬರ್ತಾ ಇರ್ತೀರಲ್ಲ? ಹೌದು, ಇಲ್ಲಿ ಮಿಲಾಗ್ರಿಸ್ ಅಲ್ಲಿ ಆಫೀಸ್ ಉಂಟಲ್ಲ, ನೀವು ಅಪ್ಲಿಕೇಶನ್ ಕೊಡಬಹುದಲ್ಲಿ. ಹೌದೌದು, ಅದೇ ಅದು ಸೋಮವಾರದಿಂದ ಇರ್ತದೆ ಸರ್. ಅಂದ್ರೆ ಮೊನ್ನೆಯಿಂದ ಕಾಲ್ ಮಾಡ್ತಿದ್ದೆ, ತೆಗಿತಿರ್ಲಿಲ್ಲ ಕಾಲ್. ಇಲ್ಲ ಓಪನ್ ಇದೆ, ಮೊನ್ನೆ 4-5 ದಿವಸದಿಂದ ಓಪನ್ ಆಗಿದೆ ನಮ್ಮ ಅಸೋಸಿಯೇಷನ್. ಸೋಮವಾರ ಕೂಡ ಓಪನ್ ಇದೆ. ಹಾಗಾದ್ರೆ ನಮ್ಗೆ ಪಾಸ್ ಸಿಗ್ಬೋದಲ್ಲ? ಹಾಗಾದ್ರೆ ಸಿಗ್ಬೋದು ಸಿಗ್ತದಲ್ಲ ಸರ್? ಅದೇ ಅಂದ್ರೆ ರೇಟ್ ನಮ್ಗೆ ಅದು ಕಷ್ಟ ಆಗ್ತದೆ, ಡೈಲಿ ಹಣ ಕೊಟ್ಟು ಇದು ಮಾಡುವಾಗ. ಫ್ರೀ ಇದು ಸಿಗ್ತಾ ಇತ್ತಲ್ಲ. ಅಲ್ಲ, ನಿಮ್ಮ ಒಂದು ಅಂಗವಿಕಲ ಮೊನ್ನೆ ಕೂಡ ನಾವು ಮಾತಾಡಿದ್ದೇವೆ ಅದರ ಬಗ್ಗೆ. ಹ್ಯಾಂಡಿಕ್ಯಾಪಿಗೆ ಸ್ವಲ್ಪ ಅದೇನು ನಡೀತಾ ಉಂಟು ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡು ಅಂತೇಳಿ ನೀವು ಅಪ್ಲಿಕೇಶನ್ ಕೊಟ್ಟರೆ ಅದನ್ನು ನಾವು ಮುಂದುವರಿಸ್ತೇವೆ. ಓಕೆ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅಂತಿಮವಾಗಿ 3 ಪಾಯಿಂಟ್ ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೇವೆ. ದಿಲ್ರಾಜ್ ಅವರು ಕ್ಲಿಯರ್ ಮಾಡಿದ್ದಾರೆ. ಬಸ್ಸುಗಳ ಸೋಮವಾರದಿಂದ ರಸ್ತೆಗೆ ಇಳಿತವೆ, ಸಿಟಿ ಬಸ್, ಖಾಸಗಿ ಬಸ್, ಸರ್ವಿಸ್ ಬಸ್ಗಳು. ಮತ್ತು ರೇಟ್ ಕೂಡ 15% ಅಂತ ಹೇಳಿದರೆ ಆಲ್ಮೋಸ್ಟ್ ₹1 ಜಾಸ್ತಿ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗಲಿಕ್ಕಿಲ್ಲ, 15% ಅಂದರೆ ಅಷ್ಟೇ ಅಂತ. ಇನ್ನೊಂದು, ನಿಮ್ಗೆ ಎಲ್ಲಿ ಕೂಡ ಸ್ಟಾಪ್ ಇಲ್ಲ, ನಾನು ಕೊಟ್ಟಾಚಗಳು ಇಳಿಬೋದಾ, ನಿಲ್ಬೋದಾ, ಅಥವಾ ಜ್ಯೋತಿಯಲ್ಲಿ ನಿಂತರೆ ಅಲ್ಲಿ ಫುಲ್ಲಾಗಿ ಬಂದರೆ ಹತ್ತಿಸ್ತಾರೆ, ಎಲ್ಲವೂ ಕೂಡ ಈಗ ಬಹುಶಃ ಅದು ಅವ್ರು ಯಾವುದೇ ರೀತಿಯಲ್ಲಿ ನಾವು ರಿಜಿಡ್ ಆಗಿ ಇರುವುದಿಲ್ಲ. ಒಂದಿಷ್ಟು ನಾವು RTO ಅವರೊಟ್ಟಿಗೆ ಮಾತಾಡಿದ್ದೇವೆ. ನಮಗೂ ಕೂಡ ಕೆಲವು ಅನಿವಾರ್ಯ ಸಂದರ್ಭ ಬಂದರೆ ಅವಕಾಶ ಮಾಡಿಕೊಳ್ಬೇಕು, ನಿಯಮಗಳನ್ನು ಕಠಿಣ ಮಾಡಬಾರ್ದು ಅಂತ ಕೇಳಿಕೊಂಡಿದ್ದೇವೆ. ಅದರಿಂದ ಏನೂ ಆಗಲಿಕ್ಕಿಲ್ಲ ಅಂತ ಕೂಡ ಹೇಳಿದ್ದಾರೆ. ಎಂದಿನಂತೆ ಇರುತ್ತೆ, ಆದರೆ ನಮ್ಮ ಸುರಕ್ಷೆ ಏನಂತ ಹೇಳಿದ್ರೆ ನಾವು ಮಾಸ್ಕ್ ಧರಿಸಿಕೊಂಡು ಸ್ಯಾನಿಟೈಸರ್ನ ಒಂದು ಚಿಕ್ಕ ಬಾಟ್ಲನ್ನು ನಮ್ಮ ಬ್ಯಾಗಲ್ಲೇ ಇಟ್ಕೊಂಡು ಹೋದರೆ, ಯಾರಾದರೂ NGO ಅವರು ಆ ಬಸ್ಗಳಿಗೆ ವಿತರಣೆ ಮಾಡಿದರೆ ಬಹುಶಃ ಆ ಐಡಿಯಾ ಬಂದಿರುವಂಥ NGOಗಳು ಮಾಡ್ಬೋದು. ಮಾಡಿದರೆ ಕೂಡ ನಾವು ಒಂದು ಚಿಕ್ಕ ಬಾಟ್ಲ್ ಇಟ್ಕೊಂಡು ಹೋದರೆ ಸೇಫ್ಟಿ ಅಂತ ಅವ್ರು ಹೇಳಿದ್ದಾರೆ. ಸ್ಮಾರ್ಟ್ ಕಾರ್ಡ್ 1 ವಾರದೊಳಗೆ ಎಲ್ಲರ ಕೈಯಲ್ಲಿ ಬರುವಂಥ ಸಾಧ್ಯತೆ ಉಂಟು. ಅದಕ್ಕಾಗಿ ವ್ಯವಸ್ಥೆಯನ್ನು ಕೂಡ ಶಾಲೆಗಳಲ್ಲಿರ್ಬೋದು ಮತ್ತು ಅಲ್ಲಲ್ಲಿ ಔಟ್ಲೆಟ್ಗಳು, ನೀವೇನು ನಿಮ್ಮ ಮೊಬೈಲಿಗೆ ಕರೆನ್ಸಿ ಆಗ್ತೇವೆ ಅಲ್ಲಿ ತೆಗೆದುಕೊಳ್ಬೋದು ಅಂತೇಳಿ, ಮತ್ತು ಕೆಲವರು ಬೇಕರಿಯಲ್ಲಿ ಮಾಡಿ ಅಥವಾ ಫ್ಯಾನ್ಸಿ ಸ್ಟೋರಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಬಹುಶಃ ಅದು ಕೂಡ ಆಗಬಹುದು ಅಂತ ಅನಿಸ್ತಾ ಇದ್ದೇವೆ. ಎಂದಿನಂತೆ ನಮ್ಮ ಸರ್ವಿಸ್, ನಮ್ಮ ಸೇವೆಗಾಗಿ ಕರಾವಳಿಯ ಬಸ್ಗಳು ಓಡಾಡಲಿಕ್ಕಿವೆ. ಆದರೆ ಎಚ್ಚರಿಕೆ ಮಾತ್ರ ನೀವು ಇಟ್ಕೊಳ್ಬೇಕು. ಅವರು 50% ಅಂತ ಹೇಳಿದ್ದಾರೆ. ಒಂದಿಷ್ಟು ಕೆಲವೊಮ್ಮೆ 40 ಹಾಗೂ ಕೆಲವೊಮ್ಮೆ 70ಗೂ ಹೋಗಬಹುದು, ಅದು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಸುರಕ್ಷತೆಯನ್ನು ನಾವು ಅವರೊಟ್ಟಿಗೆ ಸಹಕರಿಸ್ತಾ ಇದ್ದು ಬಿಡೋಣ. ಸ್ಮಾರ್ಟ್ ಕಾರ್ಡ್ ಯಾಕೆ ಒಳ್ಳೆಯದು ಅಂತ ಹೇಳಿದರೆ, ಬಹುಶಃ ಹಣದ ವ್ಯವಹಾರ, ಚಿಲ್ಲರೆ ಕೂಡ ಒಂದಿಷ್ಟು ತೊಂದರೆ ಆಗುವುದನ್ನು ತಪ್ಪಿಸಬಹುದು. ಮತ್ತೊಂದು ಕಡೆಯಲ್ಲಿ ಸುಲಭವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಡಿಜಿಟಲ್ ಆಗಿ ಮಾಡುವಂಥ ಹಂತದಲ್ಲಿ ಇದು ಒಂದು ಪ್ರಾಕ್ಟಿಕಲ್ ಆಗಿರುವಂಥ ಯೋಜನೆ ಅಂತ ಹೇಳ್ತಾ, ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆಗಳ ಅವಧಿಯಲ್ಲಿ ನಿಮ್ಮ ನೇರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ನೀವು ಮಾಡಿರುವಂಥ ಮೆಸೇಜ್ಗಳಿಗೆ ಕೂಡ ಸ್ಪಷ್ಟ ನಿಖರವಾಗಿರುವಂಥ ಮಾಹಿತಿ ಕೊಟ್ಟಿರುವಂತಹ ಸಿಟಿ ಬಸ್ ಮಾಲೀಕರ ಅಧ್ಯಕ್ಷರಾಗಿರುವಂಥ ದಿಲ್ರಾಜ್ ಆಳ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇದು ಇವತ್ತಿನ ಜನಧ್ವನಿ. ಹಾಗೆ ಕರೆ ಮಾಡಿರುವಂಥ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡುತ್ತಿರುವಂಥ, ರಾಜ್ಯದಲ್ಲಿ ಇರುವಂಥ ಬೇರೆ ಬೇರೆ ಭಾಗದಲ್ಲಿ ನೋಡುತ್ತಿರುವಂಥ, ರಾಷ್ಟ್ರದಲ್ಲಿ ನೋಡುತ್ತಿರುವ ಕರಾವಳಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ನೀವು ಮಾಡ್ತಾ ಇದ್ದೀರಿ. ಮತ್ತು ಧನ್ಯವಾದ ಅರ್ಪಿಸ್ತಾ, ಇವತ್ತು ಕೂಡ ಒಳ್ಳೆಯ ಪ್ರಮಾಣದಲ್ಲಿ ತಾವು ಈ ಕಾರ್ಯಕ್ರಮವನ್ನು ನೋಡಿದ್ದೀರಿ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾ, ನಾಳೆ ರಾತ್ರಿ 8 ಗಂಟೆಯ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ, ಶುಭ ವಾರಾಂತ್ಯ.